ಪೂಜಿಸಿದಾತನಲ್ಲಿ ಸಮಸ್ತಕ್ಕೂ ಆಧಾರ. ಭಾಗ್ಯವಂತರು ನಾವು ಪ್ರಭುವಿನ ಸನ್ನಿಧಿಯಲ್ಲಿ, ಆರಿಸಿಕೊಂಡರು ನಮ್ಮನ್ನು ಪ್ರಭು ಯೇಸುವಿನಲ್ಲಿ. ಘನಮಾನ ಗೌರವ ಮಹಿಮೆ ಸ್ತುತಿ ಸ್ತೋತ್ರ ವಂದನೆ ಆರಾಧನೆ ಸಲ್ಲಲಿ ನಿಮಗೆ ಪರಮಪಿತ ಪಿತದೇವ ಸುತದೇವ ಪವಿತ್ರಾತ್ಮ ಸರ್ವ ಸಂಪೂರ್ಣ ಇಹದಲ್ಲಿ ಪರದಲ್ಲಿ ನಿಮ್ಮ ಚಿತ್ತ ಸಂಕಲ್ಪ ಪರಿಪೂರ್ಣ. ಕೈ ಮುಗಿದು ರನ್ಮನ ಎತ್ತಿ ಹಿಡಿದು ಸಕಲ ಪ್ರೇರಣೆ ನೀಡು ಎಂದೆಂದು ಬೇಡುವೆ ನಾಯೆಂದು. ಬಂದಿರುವೆ ನಿನ್ನ ಮಂದಿರದಲ್ಲಿ ಸುರಕ್ಷಿತ ಪ್ರಸನ್ನತೆಯಲ್ಲಿ, ಕರುಣೆ ಮಮತೆ ತೋರಿಸಿರಿ ಪರುಷನ ಕರುಣಿಸಿರಿ. ಘನಮಾನ ಗೌರವ ಮಹಿಮೆ ಸ್ತುತಿ ಸ್ತೋತ್ರ ವಂದನೆ ಆರಾಧನೆ ಸಲ್ಲಲಿ ನಿಮಗೆ ಪರಮಪಿತ ಪಿತದೇವ ಸುತದೇವ ಪವಿತ್ರಾತ್ಮ ಸರ್ವ ಸಂಪೂರ್ಣ ಇಹದಲ್ಲಿ ಪರದಲ್ಲಿ ನಿಮ್ಮ ಚಿತ್ತ ಸಂಕಲ್ಪ ಪರಿಪೂರ್ಣ. ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಶಾಂತಿ ನಿಮ್ಮಲ್ಲಿ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಪ್ರಭು ಕ್ರಿಸ್ತರಲ್ಲಿ ನನ್ನ ಪ್ರೀತಿಯ ಗುರುಗಳೇ, ಧರ್ಮ ಭಗಿನಿಯರೇ, ಸಹೋದರ ಸಹೋದರಿಯರೇ, ಮತ್ತು ಇವತ್ತು ವಿಶೇಷವಾಗಿ ಗುರು ದೀಕ್ಷೆಯನ್ನು ಪಡೆಯಲಿರುವ ಆನ್ಸಿ ವಿಯೋನ್ ರವರೇ, ನಿಮಗೆಲ್ಲರಿಗೂ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ ಪ್ರಭು ಕ್ರಿಸ್ತರ ನಾಮದಲ್ಲಿ. ಪ್ರಭು ಕ್ರಿಸ್ತರ ನಾಮದಲ್ಲಿ ನಿಮಗೆ ನಾನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ. ಕ್ರಿಸ್ತ ಜಯಂತಿಯ ಪವಿತ್ರ ಕಾಲದಲ್ಲಿ ನಾವು ಇದ್ದೇವೆ. ಕ್ರಿಸ್ತ ಜಯಂತಿಯ ಉಲ್ಲಾಸ ಸಂತೋಷ ನಮ್ಮಲ್ಲಿರಲು ದೇವರು ಇವತ್ತು ಈ ದಿನವನ್ನು, ಒಂದು ಪವಿತ್ರ ಕೃಪಾಪೂರ್ಣ ದಿನವನ್ನು ದೇವರು ನಮಗೆ ದಯಪಾಲಿಸಿದ್ದಾರೆ. ಇವತ್ತು ನಮ್ಮ ಮಧ್ಯೆ ಬೆಳೆದಿರುವ, ದೇವರ ಸೇವಕನಾಗುತ್ತೇನೆ ಎಂದು ಕಳೆದ 10-12 ವರ್ಷಗಳಲ್ಲಿ ತರಬೇತಿಯನ್ನು ಪಡೆದಿರುವ ಸೇವಾದರ್ಶಿ ಆನ್ಸಿ ವಿಯೋನ್ ಅವರು, ಅವರ ಗುರುದೀಕ್ಷೆ ಖಂಡಿತವಾಗಿಯೂ ಜೂಬಿಲಿ ವರ್ಷದ ಒಂದು ಸಂತೋಷದ ಪ್ರೀತಿಪೂರ್ವಕ ಕೊಡುಗೆ ದೇವರು ನಮಗೆ ಕೊಟ್ಟಿದ್ದಾರೆ ಅಂತ ನಾನು ಭಾವಿಸ್ತೇನೆ. ನಾವೆಲ್ಲರೂ ಆತ್ಮೀಯರೇ, ದೇವರಿಂದ ಕರೆ ಹೊಂದಿದವರು. ಈ ಪವಿತ್ರ ಸಂಭ್ರಮಕ್ಕೆ ನಾವು ಸಿದ್ಧತೆ ಆಗುವಾಗ ಇಲ್ಲಿ ಇದ್ದ ಗುರುಗಳು, ಧರ್ಮ ಭಗಿನಿಯರು ಮತ್ತು ನೀವೆಲ್ಲರೂ ನನ್ನ ಸಹೋದರ ಸಹೋದರಿಯರು, ನಾವೆಲ್ಲರೂ ಸೇರಿ ಅರ್ಪಿಸುವ ಈ ಬಲಿ ಅರ್ಪಣೆ ದೇವರಿಗೆ ಮೆಚ್ಚುಗೆ ಆಗಲಿ ಎಂದು ಬಯಸಿ, ನಮ್ಮ ಪಾಪಗಳಿಗಾಗಿ
ಪಶ್ಚಾತ್ತಾಪಡೋಣ, ಪರಿಶುದ್ಧತೆಯನ್ನು ಬಯಸೋಣ, ದೇವರ ಪ್ರೀತಿ ಕರುಣೆಯನ್ನು ಯಾಚಿಸೋಣ. ಒಟ್ಟಾಗಿ ಹೇಳೋಣ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿಯರೇ ನಿಮಗೂ ಯೋಚನೆಯಿಂದಲೂ ನುಡಿಯಿಂದಲೂ ನಡತೆಯಿಂದಲೂ ಕರ್ತವ್ಯ ಲೋಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದ್ದೇನೆಂದು ನಿವೇದಿಸುತ್ತೇನೆ. ನನ್ನ ಪಾಪವೇ, ನನ್ನ ಪಾಪವೇ, ನನ್ನ ಮಹಾಪಾಪವೇ. ಆದುದರಿಂದ ಸದಾ ಕನ್ನಿಕೆಯಾದ ಸಂತ ಮರಿಯಮ್ಮನವರನ್ನು, ಸಕಲ ದೇವದೂತರನ್ನು, ಸಂತರನ್ನು, ಸಹೋದರ ಸಹೋದರಿಯರೇ ನಿಮ್ಮನ್ನು ನನಗಾಗಿ ನಮ್ಮ ಪ್ರಭು ದೇವರನ್ನು ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯೆ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. प्रभु दय तोरी, प्रभु दय तोरी, प्रभु दय तोरी. क्रिस्तरे दय तोरी, क्रिस्तरे दय तोरी, क्रिस्तरे दय तोरी.
ಪ್ರಾರ್ಥಿಸೋಣ. ನಮ್ಮ ಪ್ರಭು ದೇವರೇ, ನಿಮ್ಮ ಪ್ರಜೆಯನ್ನು ಆಳಲು ಯಾಜಕರ ಸೇವೆಯನ್ನು ಬಳಸುತ್ತೀರಿ. ಯಾಜಕ ವರ್ಗಕ್ಕೆ ನೀವೆಂದು ಆರಿಸಿರುವ ಧರ್ಮಸಭೆಯಾಗಿ ಸೇವಾದರ್ಶಿ ನಿಮ್ಮ ಚಿತ್ತಕ್ಕೆ ಅವಿರತ ವಿಧೇಯನಾಗಿರುವಂತೆ ಅನುಗ್ರಹಿಸಿರಿ. ಹೀಗೆ ಈತನು ತನ್ನ ಸೇವೆ ಮತ್ತು ಜೀವನದ ಮೂಲಕ ಕ್ರಿಸ್ತರಲ್ಲಿ ನಿಮಗೆ ಮಹಿಮೆಯನ್ನು ಗಳಿಸಲಿ. ನಿಮ್ಮೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭು ನಿಮ್ಮ ಪುತ್ರರು ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ದೇವರ ವಾಚನದಲ್ಲಿ ಇದನ್ನ ಮೊದಲನೇ ವಾಚನ ಪ್ರವಾದಿ ಯೆರೆಮೀಯನಿಂದ ಆರಿಸಲಾಗಿದೆ. ಅಧ್ಯಾಯ 1 ವಾಕ್ಯ 4ರಿಂದ 8. ದೇವರು ಯೆರೆಮೀಯನಿಗೆ ಪ್ರವಾದಿಯಾಗಲು ಆರಿಸಿದ್ದನು ಮತ್ತು ಅವನಿಗೆ ಜನಾಂಗಗಳಿಗೆ ಪ್ರವಾದಿಸಲು ಅಧಿಕಾರ ನೀಡುವುದನ್ನು ಆಲಿಸುತ್ತೇವೆ. ಯೆರೆಮೀಯನು ತಾನು ಚಿಕ್ಕವನು ಎಂದು ಹೇಳಿದಾಗ ದೇವರು ಅವನಿಗೆ, ಭಯಪಡಬೇಡ, ನಾನು ನಿನ್ನ ಜೊತೆಗಿದ್ದೇನೆ ಎಂದು ಬಲಪಡಿಸುವ ವಾಕ್ಯಗಳನ್ನು ಈಗ ನಾವು ಭಕ್ತಿಯಿಂದ ಆಲಿಸೋಣ. ಸರೇಶ್ವರ ಸ್ವಾಮಿ ಈ ವಾಣಿಯನ್ನು ನನಗೆ ದಯಪಾಲಿಸಿದ್ದಾರೆ. ನಿನ್ನನ್ನು ತಾಯಿಯ ಗರ್ಭದಲ್ಲಿ ರೂಪಿಸುವುದಕ್ಕೆ ಮುಂಚೆ ನಿನ್ನನ್ನು ನಾನು ತಿಳಿಸುತ್ತೇನೆ. ನೀನು ಉದರದಿಂದ ಹೊರಬರುವುದಕ್ಕೆ ಮೊದಲೇ ನಿನ್ನನ್ನು ಪವಿತ್ರೀಕರಿಸಿದ್ದೆ. ಯಾರ ಬಳಿಗೆ ನಿನ್ನನ್ನು ಕಳುಹಿಸುತ್ತೇನೋ ಅವರೆಲ್ಲರ ಬಳಿಗೆ ನೀನು ಹೋಗಲೇಬೇಕು. ನಾನು ಆಜ್ಞಾಪಿಸುವುದನ್ನೆಲ್ಲ ನುಡಿಯಲೇಬೇಕು. ಅವರಿಗೆ ಅಂಜಬೇಡ. ನಿನ್ನನ್ನು ಕಾಪಾಡಲು ನಾನೇ ನಿನ್ನೊಂದಿಗೆ ಇರುತ್ತೇನೆ. ಇದು ಸರ್ವೇಶ್ವರನಾದ ನನ್ನ ಮಾತು ಎಂದು ಹೇಳಿದರು. ಬಳಿಕ ಸ್ವಾಮಿ ಕೈ ಚಾಚಿ ನನ್ನ ಬಾಯನ್ನು ಮುಚ್ಚಿ, ಇಗೋ ನಿನ್ನ ಬಾಯಲ್ಲಿ ನನ್ನ ಮಾತುಗಳನ್ನು ಇಟ್ಟಿದ್ದೇನೆ ಎಂದರು. ಪ್ರಭುವಿನ ವಾಕ್ಯವಿದು. ದೇವರಿಗೆ ಕೃತಜ್ಞತೆಯು ಸಲ್ಲಲಿ.
ಒದಗಿಸುವವರೆಗೆ. ಮೆಲ್ಕಿಸದೆ ಪರಂಪರೆಯ ಯಾಜಕ ನೀನಿರುತ್ತಾ, ಯಾಜಕ ನೀನಿರುತ್ತಾ, ಯಾಜಕ ನೀನಿರುತ್ತಾ, ಯಾಜಕ ನೀನಿರುತ್ತಾ. ಸಿಯೋನಿನ ಹೊರಗು ವಿಸ್ತರಿಸುವನು ಪ್ರಭು ನಿನ್ನ ರಾಜದಾಳಿಕೆಯನು. ನಿನ್ನ ವೈರಿ ವಿರೋಧಿಗಳ ನಟ್ಟ ನಡುವೆಯೇ ದೊರೆತನ ಮಾಡುವೆ ನೀನು. ಮೆಲ್ಕಿಸದೆ ಪರಂಪರೆಯ ಯಾಜಕ ನೀನಿರುತ್ತಾ, ಯಾಜಕ ನೀನಿರುತ್ತಾ, ಯಾಜಕ ನೀನಿರುತ್ತಾ, ಯಾಜಕ ನೀನಿರುತ್ತಾ. ಸೇನೆಯನ್ನು ನೀ ಅಣಿಗೊಳಿಸುವ ದಿನದೋಳು ಸೇರಿಕೊಳ್ಳುವರು ತಾವಾಗಿ ಪ್ರಜೆಗಳು. ಶುಭ್ರವಸ್ತ್ರ ಧರಿಸಿ ನಿನ್ನ ಯುವಕ ಯೋಧರು ಉದಯ ಕಾಲದ ಇಬ್ಬನಿಯಂತೆ ಇಳಿದು ಬರುವರು. ಮೆಲ್ಕಿಸದೆ ಪರಂಪರೆಯ ಯಾಜಕ ನೀನಿರುತ್ತಾ, ಯಾಜಕ ನೀನಿರುತ್ತಾ, ಯಾಜಕ ನೀನಿರುತ್ತಾ, ಯಾಜಕ ನೀನಿರುತ್ತಾ. ಮೆಲ್ಕಿಸದೆ ಪರಂಪರೆಯ ಯಾಜಕ ನೀನಿರುತ್ತಾ, ಯಾಜಕ ನೀನಿರುತ್ತಾ, ಯಾಜಕ ನೀನಿರುತ್ತಾ, ಯಾಜಕ ನೀ ಕಾರ್ಯನಿರ್ವಹಿಸುವವರು ಅವರೇ ಮತ್ತು ಸಮಸ್ತರಲ್ಲಿ ವಾಸಿಸುವವರು ಅವರೇ. ಆದರೂ ನಮ್ಮಲ್ಲಿ ಪ್ರತಿಯೊಬ್ಬರೂ ಕ್ರಿಸ್ತ ಯೇಸು ಅನುಗ್ರಹಿಸುವ ಪ್ರಕಾರವೇ ವರಗಳನ್ನು ಪಡೆದಿದ್ದಾರೆ. ಈ ವ್ಯಕ್ತಿ ನರಮಾನವರಿಗೆ ವರದಾನ ಪಡೆದಿದ್ದರು. ಕೆಲವರನ್ನು ಪ್ರೇಷಕರನ್ನಾಗಿಯೂ ಕೆಲವರನ್ನು ಸಭಾಪಾಲಕರನ್ನಾಗಿಯೂ ಮತ್ತು ಬೋಧಕರನ್ನಾಗಿಯೂ ನೇಮಿಸಿದರು. ದೇವಜನರನ್ನು ಪರಿಣತರನ್ನಾಗಿಸಿ ದೇವರ ಸೇವೆಗೆ ಸಿದ್ಧಗೊಳಿಸಲೆಂದು ಮತ್ತು ಯೇಸು ಕ್ರಿಸ್ತರ ದೇಹವಾದ ಧರ್ಮಸಭೆ ಅಭಿವೃದ್ಧಿ ಹೊಂದಲೆಂದು ಈ ವರಗಳನ್ನು ಅವರಿಗೆ ನೀಡಿದರು. ಹೀಗೆ ನಾವೆಲ್ಲರೂ ಒಂದೇ ವಿಶ್ವಾಸದಿಂದಲೂ ದೇವರ ಪುತ್ರನನ್ನು
ಆ ಕಾಲದಲ್ಲಿ ಯೇಸು ಹೀಗೆಂದರು, ನಾನು ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಗೋಧಿಯ ಕಾಳು ಭೂಮಿಯಲ್ಲಿ ಬಿದ್ದು ಸಾಯದಿದ್ದರೆ ಅದು ಒಂಟಿಯಾಗಿ ಉಳಿಯುತ್ತದೆ, ಅದು ಸತ್ತರೆ ಮಾತ್ರ ಸಮೃದ್ಧಿಯಾದ ಫಲವನ್ನು ಕೊಡುತ್ತದೆ. ತನ್ನ ಪ್ರಾಣವನ್ನು ಪ್ರೀತಿಸುವವನು ಅದನ್ನು ಕಳೆದುಕೊಳ್ಳುತ್ತಾನೆ, ತನ್ನ ಪ್ರಾಣವನ್ನು ಈ ಲೋಕದಲ್ಲಿ ದ್ವೇಷಿಸುವವನು ಅದನ್ನು ನಿತ್ಯ ಜೀವಕ್ಕಾಗಿ ಕಾಯ್ದಿರಿಸಿಕೊಳ್ಳುತ್ತಾನೆ. ನನ್ನ ಸೇವೆ ಮಾಡಬೇಕೆಂದಿರುವವನು ನನ್ನನ್ನು ಹಿಂಬಾಲಿಸಲಿ, ಆಗ ನಾನಿರುವಲ್ಲಿಯೇ ನನ್ನ ಸೇವಕನು ಇರುತ್ತಾನೆ. ನನ್ನ ಸೇವೆ ಮಾಡುವವನು ನನ್ನ ಪಿತನಿಂದ ಸನ್ಮಾನ ಹೊಂದುತ್ತಾನೆ. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತನೇ ನಿಮಗೆ ಸ್ತುತಿಯು ಸಲ್ಲಲಿ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಈಗ ಯಾಜಕ ದೀಕ್ಷೆಯ ಸಂಸ್ಕಾರ ಪ್ರಾರಂಭವಾಗುವುದು. ಯಾಜಕ ದೀಕ್ಷೆಯನ್ನು ಸ್ವೀಕರಿಸುವ ಅಭ್ಯರ್ಥಿಗಳ ಹಾಜರುಪಡಿಸುವುದು. ಯೋಗ್ಯನಾರು ಪ್ರಭು ನಿನ್ನ ಗುಡಾರದಲ್ಲಿ ಬಿಡಾರ ಮಾಡಲು, ಅರ್ಹನಾರು ಪ್ರಭು ನಿನ್ನ ಪವಿತ್ರ ಶಿಖರದಲ್ಲಿ ವಾಸಿಸಲು. ಇಂದು ಯಾಜಕ ದೀಕ್ಷೆಯನ್ನು ಪಡೆದು ಧರ್ಮಸಭೆಯ ಸೇವೆಗೆ ತನ್ನನ್ನೇ ಸಮರ್ಪಿಸಲು ಮುಂದೆ ಬಂದ ಸೇವಾದರ್ಶಿಯನ್ನು ಗುಲ್ಬರ್ಗಾ ಧರ್ಮಕ್ಷೇತ್ರದ ಧರ್ಮಾಧ್ಯಕ್ಷರಾದ ಪೂಜ್ಯ ರಾಬರ್ಟ್ ಮೈಕಲ್ ಮಿರಾಂದ ಇವರ ಸಮ್ಮುಖದಲ್ಲಿ ಶ್ರೇಷ್ಠ ಗುರುಗಳಾದ ಅತಿವಂದನೀಯ ಸಂತೋಷ್ ಬಾಪುರವರು ಹಾಜರುಪಡಿಸುವರು. ಪೂಜ್ಯ ತಂದೆಯೇ, ನಮ್ಮ ಈ ಸಹೋದರನನ್ನು ಯಾಜಕ ಪದವಿಗೆ ಏರಿಸುವಂತೆ ಪವಿತ್ರ ಧರ್ಮಸಭೆಯು ನಿಮ್ಮನ್ನು ವಿನಂತಿಸುತ್ತದೆ. ಇವರು ಈ ಪದವಿಗೆ ಯೋಗ್ಯರು ಎಂದು ನಿಮಗೆ ತಿಳಿದಿದೆಯೇ? ಕ್ರೈಸ್ತ ಜನರಲ್ಲಿ ನಾವು ಮಾಡಿದ ವಿಚಾರಣೆಯಿಂದಲೂ ಇವರ ತರಬೇತಿಗೆ ಸಂಬಂಧಪಟ್ಟವರಿಂದ ನಾವು ಪಡೆದ ಹೇಳಿಕೆಯಿಂದಲೂ ಇವರು ಈ ಪದವಿಗೆ ಯೋಗ್ಯರಾಗಿರುವರೆಂದು ದೃಢವಾಗಿ ಹೇಳುತ್ತೇನೆ. ನಮ್ಮ ದೇವರು ರಕ್ಷಕರೂ ಆದ ಯೇಸು ಕ್ರಿಸ್ತರ ಸಹಾಯದಲ್ಲಿ ನಂಬಿಕೆ ಇಟ್ಟು ಈ ನಮ್ಮ ಸಹೋದರನನ್ನು ಯಾಜಕ ವರ್ಗಕ್ಕೆ ಆರಿಸಿಕೊಳ್ಳುತ್ತೇವೆ. ನಮ್ಮ ಸೇವಾದರ್ಶಿಯನ್ನು ಯಾಜಕ ಪದವಿಗೆ ಯೋಗ್ಯರೆಂದು ದೃಢಪಡಿಸಿ ಸುವಾರ್ಥ ಸೇವೆಗೆ ಆರಿಸಿಕೊಂಡ ಪರಮಾತ್ಮನಿಗೆ ಸ್ತುತಿ ಸ್ತೋತ್ರವನ್ನು ಸಲ್ಲಿಸುತ್ತಾ ಗಾಯನವರೊಂದಿಗೆ ಒಟ್ಟಾಗಿ ದೇವರನ್ನು ಸ್ತುತಿಸಿ ಕೊಂಡಾಡೋಣ. स्तुति गाऊंगा हे यीशु मेरे खुदा, उपकार तेरे हैं बेशुमार, कोटि कोटि स्तुति धन्यवाद. योग्यता से बढ़ के दिया है अपनी दया से तूने मुझे, योग्यता से बढ़ के दिया है अपनी दया से तूने मुझे, मांगने से ज्यादा मिला मुझे, आभारी हूँ प्रभु मैं, मांगने से ज्यादा मिला मुझे, आभारी हूँ प्रभु मैं. ಈಗ ಯಾಜಕ ಸೇವೆಗೆ ಸಿದ್ಧರಾದ ಈ ನಮ್ಮ ಸೇವಾದರ್ಶಿಗೆ ಹಾಗೂ ನಮಗೆಲ್ಲರಿಗೆ ಶುಭ ಸಂದೇಶದ ಸಾರುವುದು
ಇದರ ಮಹತ್ವವನ್ನು ಕುರಿತು ಧರ್ಮಾಧ್ಯಕ್ಷ ಸಂದೇಶ ನೀಡುವರು. ಭಕ್ತಿಯಿಂದ ಕುಳಿತು ಆಲಿಸೋಣ. ಗುರುದೀಕ್ಷೆಗೆ ಸಿದ್ಧನಾಗಿ ಕುಳಿತಿರುವಾಗ ಈ ಮೂರೂ ಭಾವನೆಗಳು ಇವೆ. ಆತಂಕ, ನಾನು ಎಲ್ಲಿಗೆ ಹೋಗುತ್ತಿದ್ದೇನೆ, ಯಾಕೆ ಗುರುಗಳಾಗುತ್ತೇನೆ. ಭಯ, ಇದು ನನ್ನಿಂದ ಸಾಧ್ಯವೇ ಎಂದು ಭಯಪಡುತ್ತೀರಾ. ಜೊತೆಗೆ ಗುರುಗಳಾಗಬೇಕೆಂಬ ಬಯಕೆ ನಿಮ್ಮಲ್ಲಿ ಸುಮಾರು 10-15 ವರ್ಷಗಳಿಂದ ಬೆಳೆದಿದೆ. ಅದು ಸಫಲವಾಗ್ತದೆ ಅಂತ ಕೂಡ ನಿಮಗೆ ಸಂತೋಷ ಆಗ್ತದೆ ಅಂತ ನಾನು ಭಾವಿಸ್ತೇನೆ. ನಿಮ್ಮನ್ನು ನಾನು, ಇಲ್ಲಿರುವ ಗುರುಗಳು ಪ್ರೀತಿಪೂರ್ವಕವಾಗಿ ಯಾಜಕ ವರ್ಗಕ್ಕೆ ಸ್ವಾಗತಿಸುತ್ತೇವೆ. ಹೀಗಿರಲು ಇವತ್ತಿನ ಪ್ರಬೋಧನೆ, ಇವತ್ತಿನ ಧ್ಯಾನ, ನಾನು ಮುಖ್ಯವಾಗಿ 3 ವಿಷಯಗಳತ್ತ ನೀವು ಗಮನ ಕೊಡಬೇಕಂತ ನಿಮಗೆ ಬೋಧಿಸ್ತಾ ಇದ್ದೇನೆ. ನಮಗೆಲ್ಲರಿಗೂ ಇದು ಅನ್ವಯಿಸ್ತದೆ, ನನಗೆ, ಗುರುಗಳಿಗೆ ಮತ್ತು ನಿಮಗೆ. ಅಂದರೆ ಟ್ರಿಪಲ್ ಕಾಲ್ ಆಫ್ ಜೀಸಸ್. ಯೇಸು ಕ್ರಿಸ್ತರು ಒಬ್ಬ ಯಾಜಕರಾಗಿದ್ದರು, ಒಬ್ಬ ಪ್ರವಾದಿಯಾಗಿದ್ದರು, ಒಬ್ಬರು ರಾಜರು ಆಗಿದ್ದರು. ಈ 3 ಜವಾಬ್ದಾರಿಗಳನ್ನು ಅವರಂತೆ ಆಗಲು ಮುಂದೆ ಬರುತ್ತಿರುವ ಗುರುಗಳಿಗೆ ದೇವರು ಕೊಡುತ್ತಿದ್ದಾರೆ. ಈ 3 ಜವಾಬ್ದಾರಿಗಳ ಬಗ್ಗೆ ಸ್ವಲ್ಪ ಆಳವಾಗಿ ಚಿಂತಿಸಲು ನಾವು ಪ್ರಯತ್ನಿಸೋಣ. ಮೊದಲನೇದಾಗಿ ಆತ್ಮೀಯರೇ, ಒಬ್ಬ ಯಾಜಕನು ಬಲಿಯನ್ನು ಅರ್ಪಿಸುವವನೂ ಆಗಿದ್ದಾನೆ, ಬಲಿ ಕಾಣಿಕೆಯೂ ಆಗಿದ್ದಾನೆ. ಹಿ ಈಸ್ ಎ ವಿಕ್ಟಿಮ್, ಹಿ ಈಸ್ ಆಲ್ಸೋ ದ ಪ್ರೀಸ್ಟ್ ಹೂ ಆಫರ್ಸ್ ಸ್ಯಾಕ್ರಿಫೈಸ್. ಇದು ಹೇಗೆ ಅಂತ ತಿಳಿದುಕೊಳ್ಳಬೇಕಾದರೆ ಎಫೆಸಿಯರಿಗೆ ಬರೆದ ಪತ್ರ 5ನೇ ಅಧ್ಯಾಯ 2ನೇ ನುಡಿ ಹೀಗೆ ಹೇಳುತ್ತೆ: ಕ್ರಿಸ್ತರು ನಮ್ಮನ್ನು ಪ್ರೀತಿಸಿದರು, ಹಾಗೆಯೇ ನಮಗೋಸ್ಕರ ತಮ್ಮನ್ನೇ ಅರ್ಪಿಸಿದರು, ದೇವರಂತೆ ದೇವರಿಗೆ ಸುಗಂಧ ಕಾಣಿಕೆಯನ್ನಾಗಿಸಿ ಬಲಿಯನ್ನಾಗಿಯೂ ಅರ್ಪಿಸಿದರು. ಹಾಗೆಯೇ ನಾವು ಗುರುಗಳು ಕ್ರಿಸ್ತನನ್ನು ಪ್ರೀತಿಸುವವರು, ನಮ್ಮ ಧರ್ಮಸಭೆಯನ್ನು, ನಮ್ಮ ಜನರನ್ನು ಪ್ರೀತಿಸ್ತೇವೆ ಮತ್ತು ಈ ಧರ್ಮಸಭೆಯ ನಮ್ಮ ಜನರ ಸೇವೆಯಲ್ಲಿ ದೇವರಿಗೆ ಸುಗಂಧ ಕಾಣಿಕೆಯಾಗಿ ಬಲಿಯನ್ನಾಗಿ ನಮ್ಮನ್ನೇ ಅರ್ಪಿಸುತ್ತೇವೆ. ಇದು ಖಂಡಿತವಾಗಿ ನಮಗೆ ತುಂಬ ಸಂತೋಷದ ವಿಚಾರ. ಹಾಗಾದರೆ ಗುರುಗಳು ಎಂದರೆ ಬರೇ ಬಲಿಯನ್ನು ಅರ್ಪಿಸುವವರು ಮಾತ್ರ ಅಲ್ಲ, ಬಲಿ ಪೂಜೆಯನ್ನು ಅರ್ಪಿಸುವವರು ಮಾತ್ರ ಅಲ್ಲ, ಅವರಿಗೆ ದೇವರು ಕರೆ ಕೊಡುತ್ತಾರೆ, ಬಲಿಯಾಗಿಯೂ ನಿಮ್ಮನ್ನೇ ಅರ್ಪಿಸಿರಿ ಎಂದು ಕರೆ ಕೊಡುತ್ತಾರೆ. ಹೇಗೆ ಬಲಿಯನ್ನಾಗಿ ಅರ್ಪಿಸುವವರಾಗಿದ್ದೇವೆ ಎಂಬ ಪ್ರಶ್ನೆ ನಿಮಗೆ ಬರಬಹುದು. ನಿಮಗೆ ಈವಾಗಲೇ ಬೀದರ್ ನಾಡಿನಲ್ಲಿ, ಗುಲ್ಬರ್ಗದಲ್ಲಿ ಸೇವೆ ಮಾಡಿದ ಅನುಭವ ಇದೆ. ನಮ್ಮ ಜನರು ತುಂಬ ಬಡವರು. ನಾವು ಬಯಸಿದಷ್ಟು ಅವರು ಉತ್ಸಾಹದಿಂದ ಮುಂದೆ ಬರುವವರಲ್ಲ. ಈಗಂತೂ ಸ್ವಲ್ಪ ಮಟ್ಟಿಗೆ ನಾವು ತುಂಬ ಸುಧಾರಣೆ ನೋಡಿದ್ದೇವೆ, ವಿಶ್ವಾಸಭರಿತರಾಗಿ ಬೆಳೆಯುವುದನ್ನು ನೋಡಿದ್ದೇವೆ. ದೇವರಿಗೆ ಸ್ತೋತ್ರ ಸಲ್ಲಿಸುತ್ತಿರುವಾಗ, ಆದರೂ ಹಳ್ಳಿಗೆ ತುಂಬ ಕಷ್ಟದ ಸಮಯದಲ್ಲಿ ರಾತ್ರಿ ಬರುವಾಗ ತುಂಬ ತಡವಾಗಿ ಬರಬೇಕು. ಹೋದರೆ ಜನರ ಪ್ರತಿಕ್ರಿಯೆ ಹೇಗೆ ಇರುತ್ತದೆ? ಸಂತೋಷಭರಿತವಾಗಿ ಇರುತ್ತದೆಯೋ, ಉತ್ಸಾಹಭರಿತವಾಗಿ ಇರುತ್ತದೆಯೋ, ಅಥವಾ ನಮ್ಮಲ್ಲಿದ್ದ ಉತ್ಸಾಹವನ್ನು ತೆಗೆದುಕೊಂಡು ಹಾಕುವಂಥ ಪ್ರತಿಕ್ರಿಯೆ ಆಗ್ತದೋ? ಜನರಿಂದ ನಾವು ಏನನ್ನೂ ಬಯಸುವಂತಿಲ್ಲ. ಏನಿದ್ದರೂ ಜನರಿಗೆ ನಮ್ಮ ಸೇವೆಯನ್ನು ಕೊಟ್ಟು ತೃಪ್ತಿಪಡಿಸಬೇಕಷ್ಟೇ. ನಮ್ಮ ಜೀವನ ಒಂದು ಮೊಂಬತ್ತಿ ಇದ್ದ ಹಾಗೆ. ಆ ಮೊಂಬತ್ತಿ ಉರಿದು ತನ್ನನ್ನೇ ನಾಶಪಡಿಸುತ್ತದೆ. ಆದರೆ ನಾಶಪಡಿಸೋಕ್ಕಿಂತ ಮುಂಚಿತವಾಗಿ ಬೆಳಕನ್ನು ನೀಡಿ, ಎಲ್ಲರಿಗೂ ಬೆಳಕನ್ನು ನೀಡಿ ತನ್ನನ್ನೇ ನಾಶಪಡಿಸುತ್ತದೆ. ಹೀಗೆ ಇದೆ ನಮ್ಮ ಜೀವನ. ಸಂತ ಪೌಲರು ರೋಮನರಿಗೆ ಬರೆದ ಪತ್ರದಲ್ಲಿ 12ನೇ ಅಧ್ಯಾಯ 1ನೇ ನುಡಿ ಹೀಗೆ ಹೇಳುತ್ತದೆ: ಆದುದರಿಂದ ಸಹೋದರರೇ, ದೇವರ ಅಪಾರ ಕೃಪೆಯನ್ನು ನಿಮ್ಮ ನೆನಪಿಗೆ ತಂದು ನಾನು ನಿಮ್ಮಲ್ಲಿ ಬೇಡಿಕೊಳ್ಳುವುದೇನೆಂದರೆ, ನಿಮ್ಮನ್ನೇ ದೇವರಿಗೆ ಮೀಸಲಾದ ಮೆಚ್ಚುಗೆಯಾದ ಸಜೀವ ಬಲಿಯಾಗಿ ಸಮರ್ಪಿಸಿಕೊಳ್ಳಿರಿ.
ಇದು ಸಂತ ಪೌಲರ ನುಡಿ. ಹೀಗಿರುವಾಗ ನಮ್ಮ ಜೀವನದಲ್ಲಿ ಇದು ಮೊದಲನೇ ಜವಾಬ್ದಾರಿ. ನಾವು ಗುರುಗಳು ಬಲಿಯನ್ನು ಅರ್ಪಿಸುತ್ತೇವೆ. ಆ ಬಲಿ ನಾವೇ ಆಗಲು ನಿತ್ಯ ಪ್ರಯತ್ನಿಸುವವರಾಗಬೇಕು. ನಿತ್ಯ ಪ್ರಯತ್ನಿಸುವವರಾಗುತ್ತೇವೆ. ನಮ್ಮನ್ನೇ ನಾವು ಕಳೆದುಕೊಳ್ಳುತ್ತೇವೆ ಜನರಿಗೆ ಜೀವ ನೀಡಲು. ನಾವು ಮಾಡುವ ಅನೇಕ ವಿಚಾರಗಳು ಮುಖ್ಯವಲ್ಲ, ಅನೇಕ ಕೆಲಸಗಳು ಮುಖ್ಯವಲ್ಲ. ಆದರೆ ನಾವು ನಮ್ಮನ್ನೇ ದೇವರ ಸೇವೆಗೆ ಸಮರ್ಪಿಸುವುದು ಅತಿ ಮುಖ್ಯವಾಗಿದೆ ಮತ್ತು ದೇವರಿಗೆ ಇದು ಮೆಚ್ಚುಗೆ ಆಗುತ್ತದೆ. ಬ್ಯುಸಿ ಪ್ರೀಸ್ಟ್ ನೀಡ್ ನಾಟ್ ಬಿ ಎ ಹೋಲಿ ಪ್ರೀಸ್ಟ್. ಬ್ಯುಸಿ ಪ್ರೀಸ್ಟ್ ನೀಡ್ ನಾಟ್ ಬಿ ಎ ಹೋಲಿ ಪ್ರೀಸ್ಟ್. ಆದ್ದರಿಂದ ನಮಗೆ ಇರುವ ಅನೇಕ ಜವಾಬ್ದಾರಿಗಳ ಜೊತೆ ಆ ಪಾವಿತ್ರತೆಯ ಗುಣವನ್ನು, ಸಮರ್ಪಣೆಯ ಗುಣವನ್ನು ನಾವು ಬೆಳೆಸಿಕೊಳ್ಳುವುದು ಅತಿ ಅಮೂಲ್ಯವಾಗಿದೆ. ಎರಡನೇದು ಪ್ರಾಫಿಟಿಕ್ ಸೈನ್. ಒಬ್ಬ ಗುರುಗಳು ಜನರ ಮುಂದೆ ದೇವರು ಕೊಡುವ ಪ್ರವಾದೀಯ ಸಾಕ್ಷಿ ಆಗಿದ್ದಾರೆ. ಒಬ್ಬ ಪ್ರವಾದಿ ಏನು ಮಾಡ್ತಾರೆ? ಮುಂದಿನ ವಿಚಾರಗಳ ಬಗ್ಗೆ ಆತನು ಹೇಳುವವನು ಮಾತ್ರ ಅಲ್ಲ, ಅಥವಾ ಕಟ್ಟುಕತೆಗಳನ್ನು ಕಟ್ಟಿ ಜನರಿಗೆ ಮರಳುಗೊಳಿಸುವವನಲ್ಲ. ಆದರೆ ಒಬ್ಬ ಪ್ರವಾದಿ ಹೇಗಿದ್ದಾನೆಂದರೆ ದೇವರ ವಾಕ್ಯವನ್ನು, ಅದರ ಆಳವಾದ ಅರ್ಥವನ್ನು, ಸತ್ಯವನ್ನು ಧೈರ್ಯದಿಂದ, ಜೊತೆಗೆ ಜನರ ಮೇಲೆ ಅನುಕಂಪದಿಂದ ಸಾರುವವನಾಗ್ತಾನೆ. ಒನ್ ಹೂ ಪ್ರೊಕ್ಲೈಮ್ಸ್ ದ ವರ್ಡ್ ಆಫ್ ಗಾಡ್ ಬೋಲ್ಡ್ಲಿ at the same time with a compassionate heart. ಲೂಕನು ಬರೆದ ಶುಭ ಸಂದೇಶ 4ನೇ ಅಧ್ಯಾಯ 18ನೇ ನುಡಿ ಹೇಳುತ್ತೆ, ದೇವರ ಆತ್ಮ ನನ್ನ ಮೇಲಿದೆ, ಅವರು ನನ್ನನ್ನು ಅಭಿಷೇಕಿಸಿದ್ದಾರೆ ಶುಭ ಸಂದೇಶವನ್ನು ದೀನ ದಲಿತರಿಗೆ ಸಾರಲು, ಅಂಧರಿಗೆ ದೃಷ್ಟಿ ನೀಡಲು, ಕುಂಟರು ನಡೆಯುವಂತೆ ಮಾಡಲು. ಯಾರೆಲ್ಲ ಕಷ್ಟದಲ್ಲಿದ್ದಾರೆ, ದುಃಖದಲ್ಲಿದ್ದಾರೆ, ಬಂದಿಖಾನೆಯಲ್ಲಿದ್ದಾರೆ, ಬಂದಿಯಾಗಿದ್ದಾರೆ, ಅವರಿಗೆ ಬಿಡುಗಡೆ ನೀಡಲು. ಹೀಗಿರುವಾಗ ದೇವರ ಆತ್ಮ ನಮ್ಮಲ್ಲಿ ಇದ್ದು ಇಂಥ ಎಲ್ಲ ಕ್ರಿಸ್ತನು ಮಾಡಿದ ಸೇವೆಗಳನ್ನು ಇವತ್ತಿನ ಪ್ರಪಂಚದಲ್ಲಿ ಮಾಡಲಿಕ್ಕೆ ನಮಗೆ ಸಹಾಯವಾಗಿವೆ. ಎಲ್ಲ ಸಮಯದಲ್ಲಿ ನಾವು ದೇವರ ವಾಕ್ಯವನ್ನು ಆಳವಾಗಿ ಅರ್ಥ ಮಾಡಿಕೊಂಡು ಇವತ್ತಿನ ಸಂದರ್ಭಕ್ಕೆ ಆ ಧ್ಯಾನ ಮಾಡಿ ನಾವು ಧೈರ್ಯದಿಂದ, ಜೊತೆಗೆ ಜನರ ಮೇಲೆ ಅನುಕಂಪದಿಂದ ನಾವು ಸಾರುವವರಾಗಬೇಕು. ನಿಮ್ಮ ತುಟಿಗಳು ಇವತ್ತು ದೇವರಿಗೆ ಸಮರ್ಪಿಸಲ್ಪಡುತ್ತವೆ. ಯಾಕೆಂದರೆ ನೀವು ದೇವರ ವಾಕ್ಯ ಸಾರುವವರಾಗಬೇಕು. ಈ ವಾಕ್ಯವನ್ನು ಸಾರುತ್ತಿರುವಾಗ ಯಾರೋ ಒಬ್ಬರ ಒಪಿನಿಯನ್, ಯಾರದ್ದೋ ಒಂದು ಐಡಿಯಾಲಜಿ, ಇದನ್ನು ಸಾರುವುದಲ್ಲ. ಶುಭ ಸಂದೇಶಕ್ಕೆ ವಿಧೇಯರಾಗಿದ್ದು ನಾವು ದೇವರು ಕೊಡುವ ಸಂದೇಶವನ್ನು ಜನರಿಗೆ ಸಾರುವವರಾಗಬೇಕು. ಆತ್ಮೀಯ ಆನ್ಸಿ ವಿಯೋನ್, ಸಂತ ಜಾನ್ ಮೇರಿ ವಿಯಾನಿ ನಮ್ಮ ಪಾಲಕರು. ಅವರು ದೊಡ್ಡ ಪಂಡಿತರೇನು ಆಗಿದ್ದಿಲ್ಲ, ದೊಡ್ಡ ವಿದ್ವಾಂಸರಾಗಿದ್ದಿಲ್ಲ. ಸೆಮಿನರಿಯಲ್ಲಿ ಕಷ್ಟದಲ್ಲಿ ತನ್ನ ಅಭ್ಯಾಸ ಮುಗಿಸುತ್ತಿರುವಾಗ ಅವರು ಗುರುಗಳಾಗಲು ಯೋಗ್ಯರಲ್ಲ ಅಂತ ಅನೇಕರ ಅಭಿಪ್ರಾಯ ಇದ್ದರೂ ಕೂಡ ನಮಗೆ ಗೊತ್ತಿದೆ ಈ ಮಹಾನ್ ಸಂತರು ದೇವರ ವಾಕ್ಯವನ್ನು ಎಷ್ಟು ಚೆನ್ನಾಗಿ ಬೋಧಿಸಿದರು. ಜನರಲ್ಲಿ ಪಾಪ ನಿವೇದನೆ ಮಾಡುವ ಆಸಕ್ತಿಯನ್ನು ಮೂಡಿಸಿದರು. ಎಷ್ಟೆಂದರೆ ಜನರು ಹೇಳುತ್ತಿದ್ದರು, he spoke as if he had just come from God. He spoke just as if he had come from God. ಇದು ಅವರ ಶ್ರೇಷ್ಠತೆ. ಅದು ವಾಕ್ಯವನ್ನು ಆಳವಾಗಿ ಧ್ಯಾನಿಸಿ ಇವತ್ತಿನ ಜನರಿಗೆ ಏನು ಸಾಕ್ಷಿ ಕೊಡಬೇಕಂತ ಯೋಚಿಸಿದ್ದರಿಂದ ಅವರಿಗೆ ಈ ರೀತಿಯಾಗಿ ಮಾಡಲಿಕ್ಕೆ ಸಾಧ್ಯವಾಯಿತು. ಎ ಪ್ರಾಫಿಟಿಕ್ ಪ್ರೀಸ್ಟ್ ಕಂಫರ್ಟ್ಸ್ ದ ಅಫ್ಲಿಕ್ಟೆಡ್. ದುಃಖಿತರಾದವರಿಗೆ ಅವರು ಸಮಾಧಾನ ಮಾಡುತ್ತಾರೆ. ಆ್ಯಂಡ್ ಡಿಸ್ಟರ್ಬ್ಸ್, ಚಾಲೆಂಜಸ್ ದ ಕಂಫರ್ಟೇಬಲ್. ಯಾರಿಗೆ ಎಲ್ಲ ಸರಿ ಇದೆ ಅಂತ ಭಾವಿಸ್ತಾ ಇರ್ತಾರೆ ಅವರಿಗೆ ಅವರು ತುಂಬ ಎಚ್ಚರಿಕೆ ನೀಡುವವರಾಗಿದ್ದಾರೆ. ಸ್ಪೀಕ್ಸ್ ಅಗೇನ್ಸ್ಟ್ ಇನ್ಜಸ್ಟಿಸ್, ಸ್ಪೀಕ್ಸ್ ಅಬೌಟ್ ಕರಪ್ಷನ್, ಸ್ಪೀಕ್ಸ್ ಅಬೌಟ್ ಸಿನ್. ಹೀಗೆ ಅವರು ಇನ್ನೊಬ್ಬರನ್ನು ಕಂಡೆಮ್ ಮಾಡ್ತಾ ಇಲ್ಲ, ಬದಲಾಗಿ ಅವರಿಗೆ ಗುಣಪಡಿಸುವ ಸಲುವಾಗಿ, ಗುಣಪಡಿಸುವ ವೈದ್ಯನಾಗಿ
ತಮ್ಮ ಬೋಧನೆಯನ್ನು ಮಾಡುತ್ತಾರೆ ಪ್ರಿಯರೇ. ಹೀಗಿರುವಾಗ ನಾವು ಮಹಾತ್ಮ ಗಾಂಧಿ ಹೇಳಿರುವ ಒಂದು ನುಡಿಯನ್ನು ನಾನು ನೆನಪಿಸುತ್ತೇನೆ. ಮೈ ಲೈಫ್ ಈಸ್ ಮೈ ಮೆಸೇಜ್ ಅಂತ ಅವರು ಹೇಳಿದ್ದರು. ನಿಮಗೆ ಸಂದೇಶ ಕೊಡಲಿಕ್ಕೆ ನನ್ನಲ್ಲಿ ಏನಿಲ್ಲ, ನನ್ನ ಜೀವನವೇ ನನ್ನ ಸಂದೇಶ ಅಂತ ಹೇಳಿದ್ದರು. ಇದು ಮಹಾತ್ಮ ಗಾಂಧೀಜಿಯವರಿಗೆ ಅಷ್ಟು ಚೆನ್ನಾಗಿ ಸಲ್ಲುವುದಾದರೂ ಕೂಡ ಇದು ನಮಗೆ ಗುರುಗಳಿಗೆ ಅಂತೂ ಇನ್ನೂ ಹೆಚ್ಚಾಗಿ ಸಲ್ಲುತ್ತದೆ. ನಮ್ಮ ಜೀವನ ಐದರ್ ಇಟ್ ಕನ್ಫರ್ಮ್ಸ್ ಯುವರ್ ಪ್ರೀಚಿಂಗ್ ಆರ್ ಕಾಂಟ್ರಡಿಕ್ಟ್ಸ್ ಇಟ್. ನಮ್ಮ ಜೀವನ ದೇವರು ಕೊಡುವ ವಾಕ್ಯ ನಮಗೆ ಅದರಂತೆ ಹೋಲುವಂಥ ಜೀವನ ಆಗಿದ್ದಿರಬಹುದು, ದುರದೃಷ್ಟವಶಾತ್ ಅದಕ್ಕೆ ವಿರುದ್ಧವಾಗಿ ಕೂಡ ಆಗಲಿಕ್ಕೆ ಸಾಧ್ಯ ಇದೆ. ಮೈ ಲೈಫ್ ಈಸ್ ಮೈ ಮೆಸೇಜ್ ಎಂಬ ಈ ನುಡಿಗಳನ್ನು ಮನಸ್ಸಿನಲ್ಲಿಟ್ಟರೆ ನನ್ನ ಜೀವನ ಏನು ನಾನು ಸಾರುತ್ತೇನೆ ಅದಕ್ಕೆ ವಿರುದ್ಧವಾಗಿ ಎಂದಿಗೂ ಇರಬಾರದು. ಮೂರನೇದು, ಪ್ರಭು ಕ್ರಿಸ್ತರು ರಾಜರು ಎಂದಾಕ್ಷಣ ವೈಭವದಿಂದ, ಅಧಿಕಾರದಿಂದ, ಆಡಳಿತದಿಂದ ಇನ್ನೊಬ್ಬರ ಮೇಲೆ ಅಧಿಕಾರ ವಹಿಸುವವರು, ನಡೆಸುವವರು ಆಗಿದ್ದಿಲ್ಲ. ಅವರದೇ ಮಾತಿನಲ್ಲಿ ನಾವು ಹೇಳುವುದಾದರೆ, ದ ಸನ್ ಆಫ್ ಮ್ಯಾನ್ ಹ್ಯಾಸ್ ಕಮ್ ನಾಟ್ ಟು ಬಿ ಸರ್ವ್ಡ್ ಬಟ್ ಟು ಗಿವ್ ಹಿಸ್ ಲೈಫ್ ಆಸ್ ಎ ರ್ಯಾನ್ಸಮ್ ಫಾರ್ ಮೆನಿ. ಮಾರ್ಕನು ಬರೆದ ಶುಭ ಸಂದೇಶ 10ನೇ ಅಧ್ಯಾಯ 45ನೇ ನುಡಿ. ಮನುಷ್ಯಕುಮಾರನು ಬಂದಿರುವುದು ಸೇವೆ ಮಾಡಿಸಿಕೊಳ್ಳುವುದಕ್ಕಲ್ಲ, ಸೇವೆ ಮಾಡುವುದಕ್ಕೆ ಮತ್ತು ತಮ್ಮ ಜೀವನವನ್ನೇ ಎಲ್ಲರ ಉದ್ಧಾರಕ್ಕಾಗಿ ನೀಡುವುದಕ್ಕಾಗಿ. ಆದ್ದರಿಂದ ಗುರುಗಳಿಗೆ ಇದ್ದ ಅಧಿಕಾರ, ಆ ಅಧಿಕಾರ ಇನ್ನೊಬ್ಬರ ಮೇಲೆ ಅಧಿಕಾರ ನಡೆಸಲಿಕ್ಕೆ ಅಲ್ಲ, ಬಟ್ ಫ್ರಮ್ ಲವ್ ದಟ್ ಬೆಂಡ್ಸ್. ನಾವು ಕೊಡುವ ಪ್ರೀತಿಯಿಂದ ನಾವು ತಗ್ಗಿ ಬಾಳುವುದರಿಂದ ಆ ಸೇವೆಯನ್ನು ಮಾಡಲಿಕ್ಕೆ ನಮಗೆ ಸಾಧ್ಯ ಆಗ್ತದೆ. ಐ ಆಮ್ ದ ಗುಡ್ ಶೆಪರ್ಡ್. ದ ಗುಡ್ ಶೆಪರ್ಡ್ ಲೇಸ್ ಡೌನ್ ಹಿಸ್ ಲೈಫ್ ಫಾರ್ ಹಿಸ್ ಶೀಪ್. ನಾನೇ ಉತ್ತಮ ಕುರಿಗಾಯಿ ಮತ್ತು ಉತ್ತಮ ಕುರಿಗಾಯಿಯಾಗಿ ನನ್ನ ಕುರಿಗಳಿಗಾಗಿ ನನ್ನ ಪ್ರಾಣವನ್ನೇ ಕೊಟ್ಟ ಪ್ರಭು ಯೇಸು ಕ್ರಿಸ್ತರು. ಈ ಪದವಿ ನಮಗೆ ಏನು ಪದವಿಗೆ ದೇವರು, ಏನು ಅಂತಸ್ತಿಗೆ ದೇವರು ನಮ್ಮನ್ನು ಏರಿಸುತ್ತಾರೆ, ಆ ಸೇವೆ ಹೇಗಿರಬೇಕೆಂದು ಈ ವಾಕ್ಯಗಳು ನಮಗೆ ಹೇಳುವಂತಿವೆ. ಎ ಪ್ರೀಸ್ಟ್ ಗವರ್ನ್ಸ್ ನಾಟ್ ಫ್ರಮ್ ಆಫೀಸ್ ಬಟ್ ಫ್ರಮ್ ದ ಹಾರ್ಟ್. ಅಧಿಕಾರ ತನ್ನ ತಲೆಯೊಳಗೆ ಇದ್ದ ಒಂದು ಅಧಿಕಾರ ಭಾವನೆಯಿಂದ ಅಲ್ಲ, ತಮ್ಮ ಹೃದಯದಲ್ಲಿ ತುಂಬಿರುವ ಪ್ರೀತಿಯ ಮುಖಾಂತರ ತಾನು ಮಾಡುವ ಸೇವೆ ಆತನು ಮಾಡಲು ಮುಂದಾಗ್ತಾನೆ. ಎಲ್ಲರಿಗೂ ಬಹಳ ಸೂಕ್ಷ್ಮವಾಗಿ ಆಲಿಸುತ್ತಾನೆ, ಎಲ್ಲರಿಗೂ ದಯಾಪೂರ್ಣನಾಗಿ ಕ್ಷಮಿಸುತ್ತಾನೆ, ಎಲ್ಲರಿಗೂ ಬಹಳ ಪ್ರೀತಿಯಿಂದ ಗೈಡ್ ಮಾಡ್ತಾರೆ. ಹಾಗೆಯೇ ಯಾರೂ ತಪ್ಪಿತಸ್ಥರು ಇದ್ದರೆ ಅವರಿಗೆ ತಿದ್ದುಕೊಳ್ಳುವ ಆ ಒಂದು ಪ್ರೀತಿಪೂರ್ವಕ ಭಾವ ಈ ಗುರುಗಳಲ್ಲಿ ಇದ್ದೇ ಇರಬೇಕು. ಆವಾಗ ಮಾತ್ರ ಆತ ಒಬ್ಬ ಒಳ್ಳೆಯ ಕುರಿಗಾಯಿಯಾಗುತ್ತಾನೆ. ಆತ್ಮೀಯರೇ, ಈ ದಿವಸ ನಾವು ತಿಳಿದುಕೊಳ್ಳಬೇಕು, ಗುರುಗಳಾದ ನಾವು ಸಿನಡಲ್ ಚರ್ಚ್ ಅಂತ ಹೇಳ್ತೇವೆ. ಅವರ್ ಪ್ರೀಸ್ಟ್ಹುಡ್ ವಿಲ್ ಬಿ ಮೆಜರ್ಡ್ ನಾಟ್ ಬೈ ಹೌ ಮೆನಿ ಪೀಪಲ್ ಒಬೇ ಯು, ನೆವರ್, ಬಟ್ ಹೌ ಮೆನಿ ಪೀಪಲ್ ಲವ್ ಯು. ಈ ಮೂಲಕವಾಗಿ ನಮ್ಮ ಸೇವೆ ಜನರಿಗೆ ಮುಟ್ಟಬೇಕಾಗಿದೆ. ಫ್ರಮ್ ಆಲ್ಟರ್ ಟು ಲೈಫ್. ಆತ್ಮೀಯರೇ, ನಮ್ಮ ಅನ್ಸಿ ಬ್ರದರ್ ಅವರೇ, ನಿಮ್ಮ ಕರಗಳನ್ನು ಇವತ್ತು ಅಭಿಷೇಕಿಸುತ್ತಾರೆ. ನಾಟ್ ಟು ಬಿ ರೈಸ್ಡ್ ಅಬವ್ ಅದರ್ಸ್ ಬಟ್ ಟು ಬಿ ಎಕ್ಸ್ಟೆಂಡೆಡ್ ಇನ್ ಸರ್ವಿಸ್. ಯುವರ್ ವಾಯ್ಸ್ ಈಸ್ ಕಾನ್ಸಕ್ರೇಟೆಡ್ not to be loud but to be truthful and healing. Your life is offered not to be safe but to be fruitful. ಆದುದರಿಂದ ನಿಮ್ಮ ಯಾಜಕ ಜೀವನ, ಒಬ್ಬ ಗುರುಗಳಾಗಿ ನೀವು ಒಬ್ಬ ಬಲಿಯೂ ಆಗುವಂತೆ ಆಗಲಿ. ಒಬ್ಬ ಪ್ರವಾದಿಯಾಗಿ ದೇವರ ವಾಕ್ಯವನ್ನು ಅತಿ ಸೂಕ್ಷ್ಮವಾಗಿ ಧೈರ್ಯದಿಂದ ಮತ್ತು ಜನರ ಮೇಲೆ ಅನುಕಂಪದಿಂದ ಸಾರುವವರಾಗಿರಿ. ಮತ್ತು ಒಬ್ಬ ಕುರಿಗಾಹಿಯಾಗಿ ನೀವು ಬೇರೆಯವರಿಗೆ ಸೇವೆ ಮಾಡುವವರಾಗಿರಿ ಎಂದು ಇಲ್ಲಿ ಇದ್ದ ಗುರುಗಳು ನಾವೆಲ್ಲರೂ ಹಾರೈಸುತ್ತೇವೆ, ನಿಮಗಾಗಿ ಪ್ರಾರ್ಥಿಸುತ್ತೇವೆ. ಮರಿಯಳು
ದೈವಾನುಗ್ರಹ ಮಾತೆ ಮರಿಯಳು ನಮ್ಮನ್ನೆಲ್ಲ ಹಾಗೂ ನಿಮ್ಮನ್ನು ಆಧರಿಸಿ ಕಾಪಾಡಲಿ. ಆತ್ಮೀಯ ಸಹೋದರ ಸಹೋದರಿಯರೇ, ಒಂದು ವಿಷಯ ನಿಮಗೆ ಹೇಳುತ್ತೇನೆ. ನಾವು ಇವತ್ತು ನಮ್ಮ ಕುಟುಂಬಗಳಲ್ಲಿ ದೇವರ ಕರುಣೆ ಅಥವಾ ದೇವರ ಕರೆ ನಮ್ಮ ಮಕ್ಕಳಿಗೆ ಸಿಗುವುದು ವಿರಳ ಅಂತ ನಾವು ಭಾವಿಸ್ತೇವೆ. ಇದಕ್ಕೆ ಯಾರು ಕಾರಣ ಎಂಬುದನ್ನು ನಾವು ಪ್ರತಿಯೊಬ್ಬರೂ ಹುಡುಕಿ ನೋಡಬೇಕಾದ ವಿಷಯವಿದು. ಮಾತ್ರವಲ್ಲ, ನಮ್ಮ ಜನರಿಗೆ ಸೇವೆ ಸಿಗಬೇಕಾದರೆ, ವಿಶಾಲವಾದಂಥ ಈ ಧರ್ಮಕ್ಷೇತ್ರದಲ್ಲಿ ಎಲ್ಲ ಜನರಿಗೆ ಶುಭ ಸಂದೇಶ ಮುಟ್ಟಬೇಕಾದ್ರೆ ನಮ್ಮಲ್ಲಿಯೇ ಗುರುಗಳು ಬರಬೇಕು. ಇದಕ್ಕೆ ಡಯಸಿಸ್ ಅಂತಾರೆ. ಯಾವ ಧರ್ಮಕ್ಷೇತ್ರ ತನ್ನೊಳಗಿಂದ ಗುರುಗಳನ್ನು ದೇವರ ಸೇವೆಗೆ ಸಮರ್ಪಿಸುತ್ತಾರೆ, ಅದು ನಿಜವಾದ ಧರ್ಮಕ್ಷೇತ್ರ. ಇಲ್ಲಿಯವರೆಗೆ ನಾವು ಬೇರೆ ಬೇರೆ ಊರುಗಳಿಂದ ಬಂದ ಸೇವಕರಿಗಾಗಿ ನಾವು ಹಾತೊರೆಯುತ್ತೇವೆ, ಅದರಲ್ಲೇ ಸಂತೃಪ್ತಿಯಾಗಿದ್ದೇವೆ. ನಾವು ನಮ್ಮೊಳಗೆ ಕೂಡ ದೇವರು ನಮ್ಮ ಮಕ್ಕಳನ್ನು ಆರಿಸಿಕೊಳ್ಳಲಿ ತಮ್ಮ ಸೇವೆಗೆ ಎಂದು ವಿನಮ್ರವಾಗಿ ಪ್ರಾರ್ಥಿಸುವವರಾಗೋಣ. ಜೊತೆಗೆ ನೀವು ಪ್ರತಿಯೊಬ್ಬರೂ ನಿಮ್ಮ ಗುರುಗಳಿಗಾಗಿ ಸದಾ ಪ್ರಾರ್ಥಿಸಿರಿ. ಅವರು ನಿಮಗಾಗಿ ಪ್ರಾರ್ಥಿಸುತ್ತಾರೆ, ನಿಮಗಾಗಿ ತಮ್ಮ ಸೇವೆ ನೀಡುತ್ತಾರೆ, ಸಂಸ್ಕಾರಗಳನ್ನು ನೀಡುತ್ತಾರೆ, ಬಲಿಪೂಜೆ ಅರ್ಪಿಸುತ್ತಾರೆ. ನಾವು ಪ್ರತಿಯಾಗಿ ನಮ್ಮ ಗುರುಗಳ ಸೇವೆಗಾಗಿ ಋಣಿಯಾಗಿದ್ದು, ಅವರು ತಮ್ಮ ಪಾವಿತ್ರತೆ ಸದಾ ಕಾಪಾಡಿಕೊಳ್ಳುವಂತೆ, ಅವರಿಗೆ ದೇವರು ಆರೋಗ್ಯ ನೀಡುವಂತೆ, ಅವರಿಗೆ ಯಾವುದೇ ಕಷ್ಟ ಬಾಧೆ ಬಾರದಂತೆ ನಾವು ಸದಾ ಪ್ರಾರ್ಥಿಸುವರಾಗೋಣ. ತಮ್ಮ ಜೀವನದಲ್ಲಿ ಸದಾ ಸಂತೃಪ್ತಿ ಉಳ್ಳವರು ನಮ್ಮ ಗುರುಗಳಾಗುವಂತೆ ನಿಮ್ಮ ದೈನಂದಿನ ಪ್ರಾರ್ಥನೆಯಲ್ಲಿ ನೀವು ನಿಮ್ಮ ಗುರುಗಳನ್ನು ಮತ್ತು ವಿಶೇಷವಾಗಿ ಇವತ್ತು ದೀಕ್ಷೆ ಪಡೆಯುತ್ತಿರುವ ಆನ್ಸಿ ಬ್ರದರ್ ಅವರಿಗಾಗಿ ಪ್ರಾರ್ಥಿಸುವವರಾಗಿರಿ. ಆಮೇನ್. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಯಾಜಕ ದೀಕ್ಷೆಯ ಸಂಸ್ಕಾರದಿಂದಲೂ ಭಕ್ತಿಯಿಂದಲೂ ಆಚರಿಸಲು ನಿರ್ಧರಿಸಿದ್ದೀರಾ? ಹೌದು, ನಿರ್ಧರಿಸಿದ್ದೇನೆ. ದೈವ ವಾಕ್ಯದ ಸೇವೆಯನ್ನು ಯೋಗ್ಯವಾಗಿಯೂ ವಿವೇಕದಿಂದಲೂ ಮಾಡುತ್ತಾ ಸುಸಂದೇಶವನ್ನು ಬೋಧಿಸಿ ಕಥೋಲಿಕ ಧರ್ಮ ತತ್ವಗಳನ್ನು ಪ್ರಚುರಿಸಲು ನಿರ್ಧರಿಸಿದ್ದೀರಾ? ಹೌದು, ನಿರ್ಧರಿಸಿದ್ದೇನೆ. ನಮಗಾಗಿ ಪರಮಪಿತನಿಗೆ ತಮ್ಮನ್ನೇ ಶ್ರೇಷ್ಠ ಬಲಿಯಾಗಿ ಅರ್ಪಿಸಿದ ಪ್ರಥಮ ಯಾಜಕರಾದ ಕ್ರಿಸ್ತರೊಡನೆ ದಿನೇ ದಿನೇ ಅಧಿಕವಾಗಿ ಐಕ್ಯ ಹೊಂದಿ ಮಾನವರ ರಕ್ಷಣೆಗಾಗಿ ನಿಮ್ಮ ಇಡೀ ಜೀವನವನ್ನೇ ದೇವರ ಸೇವೆಗೆ ಮುಡಿಪಾಗಿಡಲು ನಿರ್ಧರಿಸಿದ್ದೀರಾ? ಹೌದು, ದೇವರ ವರಪ್ರಸಾದದ ಸಹಾಯದಿಂದ ಹಾಗೆಯೇ ನಿರ್ಧರಿಸಿದ್ದೇನೆ. ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಈಗ ಸೇವಾದರ್ಶಿ ತನ್ನ ಉದ್ದೇಶವನ್ನು ವ್ಯಕ್ತಪಡಿಸಿದ್ದಾರೆ. ಪೂಜ್ಯ ಧರ್ಮಾಧ್ಯಕ್ಷರಿಗೆ ಹಾಗೂ ಧರ್ಮಸಭೆಗೆ ವಿಧೇಯತೆಯ ವಿಧಿಯನ್ನು ಇದರಲ್ಲಿ ಭಾಗವಹಿಸೋಣ. ಸೇವೆಗೆ ಅಗತ್ಯವಾದ ಪ್ರತಿಜ್ಞೆಗಳಲ್ಲಿ ವಿಧೇಯತೆ ಒಂದಾಗಿದೆ. ಧರ್ಮಸಭೆ ಮತ್ತು ಧರ್ಮಸಭೆಯ ಜವಾಬ್ದಾರಿಯನ್ನು ಹೊಂದಿದಂತಹ ಧರ್ಮಾಧ್ಯಕ್ಷರಿಗೆ ವಿಧೇಯರಾಗಿ ನಡೆಯುವ ಪ್ರಮಾಣ ವಚನವನ್ನು ವಾಗ್ದಾನವನ್ನು ಈಗ ಅಭ್ಯರ್ಥಿಯಿಂದ ಧರ್ಮಾಧ್ಯಕ್ಷರು ದೃಢಪಡಿಸುತ್ತಾರೆ. ನನಗೂ ನನ್ನ ಉತ್ತರಾಧಿಕಾರಿಗಳಿಗೂ ಸನ್ಮಾನ ಮತ್ತು ವಿಧೇಯತೆಯನ್ನು ತೋರಿಸುವಿ ಎಂದು ವಚನವೀಯುತ್ತೀಯಾ? ಹೌದು, ವಚನವೀಯುತ್ತೇನೆ. ನಿನ್ನಲ್ಲಿ ಈ ಸತ್ಕಾರ್ಯವನ್ನು ಎಸಗಿದ ದೇವರು ಅದನ್ನು ಪೂರ್ತಿಗೊಳಿಸಲಿ. ನಮ್ಮ ಸ್ವಇಚ್ಛೆಯಿಂದ ದೇವರ ಕರೆಗೆ ಹೋಗೊಟ್ಟು ಧರ್ಮಸಭೆಗೆ ವಿಧೇಯತೆ ವಾಗ್ದಾನವನ್ನು ದೃಢಪಡಿಸಿ ಪ್ರಭುವಿನ ಸೇವೆ ಸಿದ್ಧರಾದ ಈ ನಮ್ಮ ಸೇವಾದರ್ಶಿಗಾಗಿ ಪ್ರಾರ್ಥಿಸಲು ಧರ್ಮಾಧ್ಯಕ್ಷರು ಆಹ್ವಾನಿಸುತ್ತಾರೆ. ಈ ಸಮಯದಲ್ಲಿ ಸೇವಾದರ್ಶಿ ಸಾಷ್ಟಾಂಗವರೆಗೆ ತನ್ನನ್ನು ಸಂಪೂರ್ಣವಾಗಿ ದೇವರಿಗೆ ಸಮರ್ಪಿಸುವರು. ನಾವೆಲ್ಲರೂ ಮೊಣಕಾಲೂರಿ ಸಕಲ ಸಂತರ ಮನವಿ ಮಾಲೆ ಹಾಡುವುದರ ಮೂಲಕ ಪವಿತ್ರಾತ್ಮರ ಹೊರಗಾಗಿ ದೇವರಲ್ಲಿ ಪ್ರಾರ್ಥಿಸೋಣ.
ನಾವೆಲ್ಲರೂ ಮೊಣಕಾಲು ಹಾಕೋಣ. ಅತಿ ಪ್ರಿಯ ಸಹೋದರ ಸಹೋದರಿಯರೇ, ಯಾಜಕ ಪದವಿಗೆ ಚುನಾಯಿತರಾದ ತಮ್ಮ ಈ ಸೇವಕರ ಮೇಲೆ ಸ್ವರ್ಗೀಯ ವರದಾನಗಳನ್ನು ಹೇರಳವಾಗಿ ಸುರಿಸಬೇಕೆಂದು ಸರ್ವಶಕ್ತ ಪಿತ ದೇವರನ್ನು ಪ್ರಾರ್ಥಿಸೋಣ. ಎಲ್ಲರೂ ಮೊಣಕಾಲು. ಪರಿಶುದ್ಧ ಮರಿಯ ದೇವ ಮಾತೆಯೇ, ನಮಗಾಗಿ ಪ್ರಾರ್ಥಿಸಿರಿ. ಸಂತ ಮಿಕಾಯೇಲರೇ, ನಮಗಾಗಿ ಪ್ರಾರ್ಥಿಸಿರಿ. ಸಕಲ ದೇವದೂತರೇ, ನಮಗಾಗಿ ಪ್ರಾರ್ಥಿಸಿರಿ. ಸಂತ ಜೋಸೆಫರೇ, ನಮಗಾಗಿ ಪ್ರಾರ್ಥಿಸಿರಿ. ಸಂತ ಸ್ನಾನಿಕ ಅರುಳಪ್ಪನವರೇ, ನಮಗಾಗಿ ಪ್ರಾರ್ಥಿಸಿರಿ. ಸಂತರುಗಳಾದ ರಾಯಪ್ಪ ಮತ್ತು ಚಿನ್ನಪ್ಪನವರೇ, ನಮಗಾಗಿ ಪ್ರಾರ್ಥಿಸಿರಿ. ಸಂತ ಆಂದ್ರೆಯರೇ, ನಮಗಾಗಿ ಪ್ರಾರ್ಥಿಸಿರಿ. ಸಂತ ಅರುಳಪ್ಪನವರೇ, ನಮಗಾಗಿ ಪ್ರಾರ್ಥಿಸಿರಿ. ಸಂತ ಮರಿಯ ಮಗ್ದಲೇನಮ್ಮನವರೇ, ನಮಗಾಗಿ ಪ್ರಾರ್ಥಿಸಿರಿ. ಸಂತ ಕಿರೀಟಪ್ಪನವರೇ, ನಮಗಾಗಿ ಪ್ರಾರ್ಥಿಸಿರಿ. ಸಂತ ಲಾರೆನ್ಸರೇ, ನಮಗಾಗಿ ಪ್ರಾರ್ಥಿಸಿರಿ. ಸಂತ ಇಗ್ನಾಸಿಯರೇ, ನಮಗಾಗಿ ಪ್ರಾರ್ಥಿಸಿರಿ. ಸಂತ ಆಗ್ನೇಸಮ್ಮನವರೇ, ನಮಗಾಗಿ ಪ್ರಾರ್ಥಿಸಿರಿ. ಸಂತರುಗಳಾದ ಪೆರ್ಪೆತ್ವ ಮತ್ತು ಫೆಲಿಸಿತಮ್ಮನವರೇ, ನಮಗಾಗಿ ಪ್ರಾರ್ಥಿಸಿರಿ. ಸಂತ ಗ್ರೆಗೋರಿಯರೇ, ನಮಗಾಗಿ ಪ್ರಾರ್ಥಿಸಿರಿ. ಸಂತ ಅಗಸ್ತೀನರೇ, ನಮಗಾಗಿ ಪ್ರಾರ್ಥಿಸಿರಿ. ಸಂತ ತಾನಿಸರೇ, ನಮಗಾಗಿ ಪ್ರಾರ್ಥಿಸಿರಿ. ಸಂತ ಬೇಸಿಲರೇ, ನಮಗಾಗಿ ಪ್ರಾರ್ಥಿಸಿರಿ. ಸಂತ ಮಾರ್ತಿನರೇ, ನಮಗಾಗಿ ಪ್ರಾರ್ಥಿಸಿರಿ. ಸಂತ ಆಶೀರ್ವಾದಪ್ಪನವರೇ, ನಮಗಾಗಿ ಪ್ರಾರ್ಥಿಸಿರಿ. ಸಂತರುಗಳಾದ ಫ್ರಾನ್ಸಿಸರೇ ಮತ್ತು ಡೊಮಿನಿಕರೇ, ನಮಗಾಗಿ ಪ್ರಾರ್ಥಿಸಿರಿ. ಸಂತ ಫ್ರಾನ್ಸಿಸ್ ಸವೇರಿಯರೇ, ನಮಗಾಗಿ ಪ್ರಾರ್ಥಿಸಿರಿ. ಸಂತ ವಿಯಾನಿ ಅರುಳಪ್ಪರೇ, ನಮಗಾಗಿ ಪ್ರಾರ್ಥಿಸಿರಿ.
ಸಂತ ಕತರಿನಮ್ಮನವರೇ, ನಮಗಾಗಿ ಪ್ರಾರ್ಥಿಸಿರಿ. ಸಂತ ತೆರೆಸಮ್ಮನವರೇ, ನಮಗಾಗಿ ಪ್ರಾರ್ಥಿಸಿರಿ. ಸಂತ ಕುರ್ಯೋಕೋಸ್ ಅವರವರೇ, ನಮಗಾಗಿ ಪ್ರಾರ್ಥಿಸಿರಿ. ಸಂತ ಅಲ್ಫೋನ್ಸಮ್ಮನವರೇ, ನಮಗಾಗಿ ಪ್ರಾರ್ಥಿಸಿರಿ. ದೇವರ ಸಕಲ ಸಂತ ಸ್ತ್ರೀ ಪುರುಷರೇ, ನಮಗಾಗಿ ಪ್ರಾರ್ಥಿಸಿರಿ. ನಮ್ಮನ್ನು ರಕ್ಷಿಸಿರಿ, ನಮ್ಮನ್ನು ರಕ್ಷಿಸಿರಿ. ಕರ್ತರೆ ನಮ್ಮ ಮೇಲೆ ಮರುಕ ತೋರಿ ನಮ್ಮನ್ನು ರಕ್ಷಿಸಿರಿ. ಸಕಲ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಸಕಲ ಪಾಪದಿಂದ ನಮ್ಮನ್ನು ರಕ್ಷಿಸಿರಿ. ನಿತ್ಯ ಮರಣದಿಂದ ನಮ್ಮನ್ನು ರಕ್ಷಿಸಿರಿ. ನಿಮ್ಮ ಪೂಜ್ಯ ಮನುಷ್ಯವತಾರದ ಪರಮ ರಹಸ್ಯದ ಮೂಲಕ ನಮ್ಮನ್ನು ರಕ್ಷಿಸಿರಿ. ನಿಮ್ಮ ಮರಣ ಮತ್ತು ಪುನರುತ್ಥಾನದ ಮೂಲಕ ನಮ್ಮನ್ನು ರಕ್ಷಿಸಿರಿ. ನಿಮ್ಮ ಪವಿತ್ರಾತ್ಮರ ಅನುಗ್ರಹದಲ್ಲ ಇರುವ ಮೂಲಕ ನಮ್ಮನ್ನು ರಕ್ಷಿಸಿರಿ. ನಮ್ಮ ಪ್ರಾರ್ಥನೆಯನ್ನು ಆಲೈಸಿರಿ. ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಪಾಪಿಗಳಾದ ನಮಗಾಗಿ ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ನಿಮ್ಮ ಧರ್ಮಸಭೆ ಆಳಿ ಸುರಕ್ಷಿತವಾಗಿಡಬೇಕೆಂದು ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ನಮ್ಮ ಜಗದ್ಗುರು ಮತ್ತು ಎಲ್ಲ ಗುರುಗಳನ್ನು ಪವಿತ್ರ ಧರ್ಮದಲ್ಲಿ ಪ್ರಾಮಾಣಿಕವಾಗಿರಿಸಬೇಕೆಂದು ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಸರ್ವ ಜನಾಂಗಕ್ಕೆ ಶಾಂತಿಯನ್ನು ಐಕ್ಯಮತ್ಯವನ್ನು ದಯಪಾಲಿಸಬೇಕೆಂದು ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ನಿಮ್ಮ ಪವಿತ್ರ ಸೇವೆಯಲ್ಲಿ ನಮ್ಮನ್ನು ದೃಢಪಡಿಸಿ ಸುರಕ್ಷಿತವಾಗಿಡಬೇಕೆಂದು ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಈ ಚುನಾಯಿತರನ್ನು ಆಶೀರ್ವದಿಸಿ ಪಾವನಗೊಳಿಸಬೇಕೆಂದು ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ನಿಮ್ಮ ಪವಿತ್ರ ಸೇವೆಗೆ ಪ್ರತ್ಯೇಕವಾಗಿ ಆಶೀರ್ವದಿಸಬೇಕೆಂದು ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಜೀವಿತ ದೇವಕುಮಾರರಾದ ಯೇಸು ಕ್ರಿಸ್ತರೇ, ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಕ್ರಿಸ್ತರೇ ನಮ್ಮ ಪ್ರಾರ್ಥನೆಯನ್ನು ಆಲೈಸಿರಿ. ಕ್ರಿಸ್ತರೇ ನಮ್ಮ ಪ್ರಾರ್ಥನೆಯನ್ನು ಆಲೈಸಿರಿ. ಕ್ರಿಸ್ತರೇ ನಮ್ಮ ಪ್ರಾರ್ಥನೆಯನ್ನು ಆಲೈಸಿರಿ. ಕ್ರಿಸ್ತರೇ ನಮ್ಮ ಪ್ರಾರ್ಥನೆಯನ್ನು ಆಲಿಸಿರಿ. ಸಂತರ ಮುಖಾಂತರ ಪ್ರಾರ್ಥನೆಯನ್ನು ಈಗ ಧರ್ಮಾಧ್ಯಕ್ಷರು ಅಂತಿಮ ಪ್ರಾರ್ಥನೆ ಮಾಡಿ ಕೊನೆಗೊಳಿಸುವರು. ನಾವೆಲ್ಲರೂ ಮೊಣಕಲೋರಿಯೇ ಹಾಕಿರೋಣ. ಪ್ರಭು ದೇವರೇ, ನಮ್ಮ ಪ್ರಾರ್ಥನೆಯನ್ನು ಆಲೈಸಿರಿ. ಈ ನಿಮ್ಮ ಸೇವಕರ ಮೇಲೆ ಪವಿತ್ರ ಆತ್ಮರ ಆಶೀರ್ವಾದವನ್ನು
ಯಾಜಕ ಪದವಿಗೆ ಬೇಕಾದ ಶಕ್ತಿಯನ್ನು ಸುರಿಸಿರಿ. ದೇವರ ಆರಾಧನೆಗೆ ಮೀಸಲಾದ ಪರಿಶುದ್ಧ ಅಂತಸ್ತಿಗೆ ಇವರನ್ನು ನಿಮ್ಮ ಸಮ್ಮುಖದಲ್ಲಿ ಪ್ರತಿಷ್ಠಿಸುತ್ತೇವೆ. ನಿಮ್ಮ ಅನಂತ ಔದಾರ್ಯದಿಂದ ನಮ್ಮ ವಿಜ್ಞಾಪನೆಯನ್ನು ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ಅಂಗೀಕರಿಸಿರಿ. ಆಮೇನ್. ಯಾಜಕ ಸಂಸ್ಕಾರ ದೀಕ್ಷೆಯ ಹಸ್ತನಿಕ್ಷೇಪದ ಪ್ರಾರ್ಥನಾ ವಿಧಿ. ಕೈಗಳನ್ನು ತಲೆ ಮೇಲೆ ಇಡುವುದರ ಅರ್ಥ ಅವರನ್ನು ಪ್ರತ್ಯೇಕ ಯಾಜಕ ಸೇವೆಗೆ ಯೋಗ್ಯರನ್ನಾಗಿ ಮೀಸಲಾಗಿಸುವುದು. ಈಗ ಪೂಜ್ಯ ಧರ್ಮಾಧ್ಯಕ್ಷರು ಯಾಜಕ ದೀಕ್ಷೆ ಸ್ವೀಕರಿಸಿರುವ ಅಭ್ಯರ್ಥಿಯ ತಲೆ ಮೇಲೆ ಕೈಯನ್ನಿಟ್ಟು ಮೌನವಾಗಿ ದೇವರ ವರದಾನಗಾಗಿ ಪ್ರಾರ್ಥಿಸುವರು. ತದನಂತರ ಸರ್ವ ಗುರುಗಳು ಅಭ್ಯರ್ಥಿ ತಲೆ ಮೇಲೆ ಕೈಗಳನ್ನಿಟ್ಟು ಪ್ರಾರ್ಥಿಸುತ್ತಾರೆ. ಧರ್ಮಾಧ್ಯಕ್ಷರು ಪ್ರತಿಷ್ಠಾಪನಾ ಪ್ರಾರ್ಥನೆ ಹೇಳಿ ಮುಗಿಸುವವರೆಗೂ ತಮ್ಮ ಬಲಹಸ್ತವನ್ನು ಚಾಚಿ ನಿಲ್ಲುತ್ತಾರೆ. ಅಭ್ಯರ್ಥಿಯು ಮೊಣಕಾಲೂರಿ ಪ್ರಾರ್ಥಿಸುವಾಗ ನಾವೆಲ್ಲರೂ ಭಕ್ತಿಯಿಂದ ಇದರಲ್ಲಿ ಪಾಲ್ಗೊಳ್ಳೋಣ. ಈ ಸಮಯದಲ್ಲಿ ಗಾಯನವರೊಂದು ಗೀತೆ ಹಾಡಿ ಸ್ತೋತ್ರ ಸಲ್ಲಿಸುತ್ತಾರೆ. ಅಭಿಷೇಕ ಮಾಡ ಬನ್ನಿ, ಪಾವನಾತ್ಮರೇ, ಬೇಗ ಇಳಿದು ಬನ್ನಿ. ಆತ್ಮೀಯ ನಾಳವಾಗಿ ಅಭಿಷೇಕ ಮಾಡ ಬನ್ನಿ, ಪಾವನಾತ್ಮರೇ, ಬೇಗ ಇಳಿದು ಬನ್ನಿ. ಜಗಕ್ಕೆಲ್ಲ ಸುವಾರ್ತೆ ಸಾರಬೇಕು, ಪವಿತ್ರಾತ್ಮರೇ ಶಕ್ತಿ ನೀಡಿ, ಕರ್ತರಿಗಾಗಿ ನಾ ಬಾಳಬೇಕು, ಕರ್ತರಿಗಾಗಿ ನಾ ಬಾಳಬೇಕು, ಪವಿತ್ರಾತ್ಮರೇ ವರವ ನೀಡಿ. ಆತ್ಮೀಯ ನಾಳವಾಗಿ ಅಭಿಷೇಕ ಮಾಡ ಬನ್ನಿ, ಪಾವನಾತ್ಮರೇ, ಬೇಗ ಇಳಿದು ಬನ್ನಿ. ಸರ್ವರಿಗಾಗಿ ನಾ ಪ್ರಾರ್ಥಿಸಬೇಕು, ಪವಿತ್ರಾತ್ಮರೇ ಶಕ್ತಿ ನೀಡಿ, ರೋಗಗಳು ಸ್ತುತಿಸಿ ಹಾಡಬೇಕು, ರೋಗಗಳು ಸ್ತುತಿಸಿ ಹಾಡಬೇಕು, ಪವಿತ್ರಾತ್ಮರೇ ವರವ ನೀಡಿ. ಆತ್ಮೀಯ ನಾಳವಾಗಿ ಅಭಿಷೇಕ ಮಾಡ ಬನ್ನಿ,
ಕ್ಷಮಿಸಬೇಕು, ನೋಯಿಸಿದವರಾದ ಕ್ಷಮಿಸಬೇಕು. ಪವಿತ್ರಾತ್ಮರೇ ವರವ ನೀಡಿ ಅಗ್ನಿಯ ನಾಳವಾಗಿ ಅಭಿಷೇಕ ಮಾಡ ಬನ್ನಿ. ಪಾವನಾತ್ಮರೇ ಬೇಗ ಇಳಿದು ಬನ್ನಿ. ಅಗ್ನಿಯ ನಾಳವಾಗಿ ಅಭಿಷೇಕ ಮಾಡ ಬನ್ನಿ. ಪಾವನಾತ್ಮರೇ ಬೇಗ ಇಳಿದು ಬನ್ನಿ. ಪ್ರತಿಷ್ಠಾಪನಾ ಪ್ರಾರ್ಥನೆಯ ವಿಧಿ. ಸರ್ವೇಶ್ವರ ನನ್ನ ಪ್ರಾರ್ಥನೆ ಫಲವಾಗಿ ಅನುಗ್ರಹಿಸಿದ ಮಗನು ಇವನೇ. ಇವನನ್ನು ಸರ್ವೇಶ್ವರನಿಗೆ ಸಮರ್ಪಿಸುತ್ತಿದ್ದೇನೆ. ಬದುಕಿರುವ ತನಕ ಇವರು ಅವರಿಗೆ ಪ್ರತಿಷ್ಠಿತನು. ಈಗ ಧರ್ಮಾಧ್ಯಕ್ಷರು ತಮ್ಮ ಕರಗಳನ್ನು ಚಾಚಿ ಈ ಯಾಜಕ ದೀಕ್ಷಾಭ್ಯರ್ಥಿಯನ್ನು ದೇವರ ಸೇವೆಗಾಗಿ ಸಮರ್ಪಿಸುತ್ತಾ ಪ್ರತಿಷ್ಠಾಪನಾ ಪ್ರಾರ್ಥನೆಯನ್ನು ಹೇಳುತ್ತಾರೆ. ಈ ಸಮಯದಲ್ಲಿ ಅಭ್ಯರ್ಥಿಯು ಮೊಣಕಾಲೂರಿ ಪ್ರಾರ್ಥಿಸುವರು. ಎಲ್ಲರೂ ಎದ್ದು ನಿಲ್ಲೋಣ. ಪ್ರಭು ಪವಿತ್ರ ಪಿತನೇ, ಸರ್ವಶಕ್ತರಾದ ನಿತ್ಯ ದೇವರೇ, ಸರ್ವ ಘನತೆ ಗೌರವಗಳ ಹಾಗೂ ಪಟ್ಟ ಪದವಿಗಳ ಕಾರಣಕರ್ತರೇ, ನಮಗೆ ನೆರವಾಗಿರಿ. ಸಕಲವನ್ನು ನೀವು ವೃದ್ಧಿಗೊಳಿಸಿ ನೆಲೆಗೊಳಿಸುತ್ತೀರಿ. ನಿಮ್ಮ ಕ್ರಮಬದ್ಧ ಯೋಜನೆಯ ಪ್ರಕಾರ ನಮ್ಮ ಸ್ವಭಾವವು ಸತತ ವಿಕಾಸಗೊಳ್ಳುತ್ತದೆ. ಅಂತೆಯೇ ದಿವ್ಯ ಸಂಸ್ಕಾರಗಳ ಮೂಲಕ ನೀವು ಏರ್ಪಡಿಸಿದ ಯಾಜಕ ವರ್ಗ, ಸೇವಾದರ್ಶಿ ವರ್ಗ ಬೆಳೆದು ಬಂದಿದೆ. ಜನರ ಪಾಲನೆಗೈಯಲು ನೀವು ಮಹಾಯಾಜಕರನ್ನು ನೇಮಿಸಿದಿರಿ. ಅವರ ಸ್ಥಾನಕ್ಕೂ ಕಾರ್ಯಗಳಿಗೂ ನೆರವಾಗಲು ಕೆಲವರನ್ನು ಉಪವರ್ಗದಲ್ಲಿಯೂ ದ್ವಿತೀಯ ಅಂತಸ್ತಿನಲ್ಲಿಯೂ ಸಹಕಾರಿಗಳನ್ನಾಗಿ ಆಯ್ಕೆ ಮಾಡಿದಿರಿ. ಹೀಗೆ ಮರಳುಗಾಡಿನಲ್ಲಿ 70 ಮಂದಿ ವಿವೇಕವುಳ್ಳ ವ್ಯಕ್ತಿಗಳನ್ನು ಚುನಾಯಿಸಿ ಮೋಸೆಸರ ಆಡಳಿತ ನಿಯೋಗವು ಅವರ ಮುಖಾಂತರ ಸುಗಮವಾಗಿ ಸಾಗುವಂತೆ ಮಾಡಿದಿರಿ. ಈ ವ್ಯಕ್ತಿಗಳ ಸಹಾಯದಿಂದ ಅಸಂಖ್ಯಾತ ಜನರನ್ನು ಸುಲಭವಾಗಿ ಆಳಲು ಮೋಶೆಗೆ ಸಾಧ್ಯವಾಯಿತು. ಹಾಗೆಯೇ ಆರೋನರು ಹೇರಳವಾಗಿ ಪಡೆದಿದ್ದ ವರಗಳನ್ನು ಅವರ ಮಕ್ಕಳ ಮೇಲೆ ಸುರಿಸಿ ಪರಿಹಾರ ಬಲಿಯನ್ನು ಅರ್ಪಿಸಲು, ದಿವ್ಯ ಸಂಸ್ಕಾರಗಳನ್ನು ನೆರವೇರಿಸಲು ಅವರನ್ನು ಯೋಗ್ಯರನ್ನಾಗಿ ಮಾಡಿದ್ದೀರಿ. ಪ್ರಭು, ಈ ನಿಮ್ಮ ಯೋಜನೆಯ ಪ್ರಕಾರ ಈ ಪವಿತ್ರ ಯೇಸು ಕ್ರಿಸ್ತರ ಪ್ರೇಷಿತರಿಗೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಪ್ರೇಷಿತರಿಗೆ ದ್ವಿತೀಯ ಅಂತಸ್ತಿನ ಸಹಾಯಕರನ್ನಿತ್ತು ಅವರ ಮುಖಾಂತರ ಇಡೀ ಲೋಕಕ್ಕೆ ಸುಸಂದೇಶವನ್ನು ಸಾರುವಂತೆ ಮಾಡಿದ್ದೀರಿ. ಆದ್ದರಿಂದ ಪ್ರಭು, ನಮ್ಮ ಬಲಹೀನತೆಯನ್ನು ಈಕ್ಷಿಸಿ ನಮಗೆ ಇಂತಹ ಸಹಕಾರಿಗಳನ್ನು ಇನ್ನೂ ಅಧಿಕ ಸಂಖ್ಯೆಯಲ್ಲಿ ದಯಪಾಲಿಸಿರಿ. ಸರ್ವಶಕ್ತ ಪಿತನೇ, ನಿಮ್ಮ ಭಕ್ತರಾದ ಇವರಿಗೆ ಯಾಜಕ ಪದವಿಯನ್ನು ದಯಪಾಲಿಸಬೇಕೆಂದು ಪ್ರಾರ್ಥಿಸುತ್ತೇವೆ. ಪಾವನತೆಯ ನೀಯುವ ಪವಿತ್ರಾತ್ಮರನ್ನು ಇವರಿಗಿತ್ತು ಇವರ ಅಂತರಂಗವನ್ನು ನೂತನಗೊಳಿಸಿರಿ. ನಿಮ್ಮ ವರಪ್ರಸಾದದ ಸಹಾಯದಿಂದ ಇವರು ಪೌರೋಹಿತ್ಯ ವರ್ಗದ ದ್ವಿತೀಯ ಅಂತಸ್ತನ್ನು ಪಡೆದು ತಮ್ಮ ನಡೆನುಡಿಗಳಲ್ಲಿ ಸದ್ಗುಣದ ಆದರ್ಶ ಜೀವಿಗಳಾಗಿ ಬಾಳಲಿ. ಇವರು ಧರ್ಮಾಧ್ಯಕ್ಷರ ನಿಷ್ಠಾವಂತ ಸಹಕಾರಿಗಳಾಗಿರಲಿ. ಹೀಗೆ ಸುಸಂದೇಶ ವಾರ್ತೆಯು ವಿಶ್ವದ ಎಲ್ಲೆಡೆಯಲ್ಲೂ ಹರಡಿ ಸರ್ವ ಜನಾಂಗಗಳು ಕ್ರಿಸ್ತರಲ್ಲಿ ಒಂದುಗೂಡಿ ದೇವರ ಪವಿತ್ರ ಪ್ರಜೆಯಾಗಿ ಮಾರ್ಪಡಲಿ. ನಿಮ್ಮೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭುವು ನಿಮ್ಮ ಪುತ್ರರೂ ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು
ಪ್ರಾರ್ಥಿಸುತ್ತೇವೆ. ಆಮೆನ್. ಆಮೇನ್. ಯಾಜಕರ ಪೂಜಾವನ್ನು ಕೂಡ ಅಭಿಷೇಕಿಸು. ಈಗ ಅಭಿಷೇಕದಿಂದ ಯಾಜಕತ್ವವು ಅವರಿಗೂ ಅವರ ಸಂತತಿಗೂ ಎಲ್ಲರಿಗೂ ಶಾಶ್ವತವಾಗಿರುವುದು. ಪೂಜಾ ವಸ್ತ್ರ, ಬಲಿಪೂಜೆಯನ್ನು ಅರ್ಪಿಸಲು ಹಾಗೂ ಯಾಜಕ ದೀಕ್ಷೆಯ ಘನತೆ ಗೌರವವನ್ನು ತೋರಿಸಿಕೊಡುತ್ತದೆ. ಈಗ ನಮ್ಮ ನವಯಾಜಕರಿಗೆ ಪೂಜಾ ವಸ್ತ್ರವನ್ನು ತೊಡಿಸಿ ಧಾರ್ಮಿಕ ಪೂಜಾ ಪ್ರಾರ್ಥನೆಗೆ ಯೋಗ್ಯನಾಗಿ ಸೇವೆಗೆ ಸಿದ್ಧಪಡಿಸುತ್ತಾರೆ. ಈ ಸಮಯದಲ್ಲಿ ಜ್ಞಾನ ಗಾಯನವೊಂದಿಗೆ ಸೇರಿ ದೇವರಿಗೆ ಸ್ತುತಿಗೀತೆಯನ್ನು ನಾವು ಹಾಡೋಣ. ದಯಮಾಡಿ ಕುಳಿತುಕೊಳ್ಳಿ. ದಾಸನು ನನ್ನಿಂದ ಆಯ್ಕೆಯಾದವನು, ನನಗೆ ಪರಮ ಪ್ರಿಯನು, ಮೆಚ್ಚುಗೆಗೆ ಎನ್ನ ಪಾತ್ರನು. ನಿಲ್ಲಿಗೊಳಿಸುವೆ ಇವನಲ್ಲಿ ಎನ್ನ ಆತ್ಮವನು, ಸಾರ್ವನಿವನು ಜಗದಲ್ಲಿ ಎನ್ನ ದೈವವನು. ಈಗೋ ನನ್ನ ದಾಸನು ನನ್ನಿಂದ ಆಯ್ಕೆಯಾದವನು, ಈಗೋ ನನ್ನ ದಾಸನು. ಈಗ ಪವಿತ್ರ ತೈಲದಿಂದ ನವಯಾಜಕರ ಕೈಗಳನ್ನು ಅಭ್ಯಂಗಿಸುವ ವಿಧಿ. ನನ್ನ ಕೈಗಳು ನಿನಗೆ ನಿನ್ನ ಸ್ತೋತ್ರ ಮಾಡಲು, ನನ್ನ ಕಾಲು ಕರ್ತನೆ ನಿನ್ನ ವಾಕ್ಯ ಸಾರಲು. ಕೈಗಳ ಪವಿತ್ರೀಕರಣ ಪವಿತ್ರ ಕಾರ್ಯಕ್ಕೆ ತನ್ನನ್ನೇ ಮೀಸಲಾಗಿಸುವುದು. ಸಂಸ್ಕಾರಗಳ ಆಚರಣೆ ನವಯಾಜಕರು ಕ್ರಿಸ್ತರ ಸೇವೆಗೆ ಯೋಗ್ಯರಾಗುವಂತೆ ಪೂಜ್ಯ ಧರ್ಮಾಧ್ಯಕ್ಷರು ಪವಿತ್ರ ತೈಲದಿಂದ ಅವರ ಕೈಗಳನ್ನು ಅಭ್ಯಂಗಿಸುವರು. ಈ ಸಮಯದಲ್ಲಿ ಭಕ್ತಿಯಿಂದ ನಾವು ಇದರಲ್ಲಿ ಭಾಗವಹಿಸೋಣ. ಪಿತದೇವರು ಪವಿತ್ರಾತ್ಮರ ಶಕ್ತಿಯಿಂದ ಯೇಸು ಕ್ರಿಸ್ತರನ್ನು ರಕ್ಷಕರನ್ನಾಗಿ ಅಭ್ಯಂಗಿಸಿದರು. ದೇವರಿಗೆ ಬಲಿ ಒಪ್ಪಿಸಲು ಕ್ರೈಸ್ತ ಸಭೆಯನ್ನು ಪವಿತ್ರಪಡಿಸಲು ನೀನು ಯೋಗ್ಯರಾಗುವಂತೆ ಯೇಸು ಕ್ರಿಸ್ತರು ನಿನ್ನನ್ನು ರಕ್ಷಿಸಿ ಕಾಪಾಡಲಿ. ದ್ರಾಕ್ಷರಸದ ಹಸ್ತಾಂತರದ ವಿಧಿ. ರೊಟ್ಟಿ ಮತ್ತು ಪಾನಪಾತ್ರೆಯನ್ನು ತಮ್ಮ ಪೂಜ್ಯ ಕರಗಳು ತೆಗೆದುಕೊಂಡು ಇದನ್ನು ನನ್ನ ಸ್ಮರಣೆಗೆ ಮಾಡಿರಿ ಎಂದು ಯೇಸು ಕ್ರಿಸ್ತರು ಆಜ್ಞಾಪಿಸಿದಂತೆ ದಿವ್ಯ ಬಲಿಪೂಜೆಯನ್ನು ಅರ್ಪಿಸಿ ತನ್ನನ್ನೇ ತಾನು ಮುರಿದು ದೇವರಿಗೆ ಸೇವೆ ಸಮರ್ಪಿಸುವ ಈಗ ಧರ್ಮಾಧ್ಯಕ್ಷರು ಪಾನಪಾತ್ರೆ ಮತ್ತು ರೊಟ್ಟಿಯನ್ನು ನವಯಾಜಕರಿಗೆ ನೀಡಿ ಪಾಸ್ಕ ರಹಸ್ಯವನ್ನು ಆಚರಿಸಲು ಕರೆ ನೀಡುತ್ತಾರೆ. ದೇವರಿಗೆ ಅರ್ಪಿಸಲು ಜನರಿಂದ ಈ ಕಾಣಿಕೆಗಳನ್ನು ಸ್ವೀಕರಿಸಿ ನೀನು ಮಾಡುತ್ತಿರುವುದು ಏನೆಂಬುದನ್ನು ಅರಿತು ಮಾಡು. ನೀನು ನೆರವೇರಿಸುವಂಥ ಕಾರ್ಯಗಳಿಗೆ ತಕ್ಕಂತೆ ಪರಿಶುದ್ಧರಾಗಿ ಜೀವಿಸು. ಪ್ರಭುವಿನ ಶಿಲುಬೆ ಮರಣದ ರಹಸ್ಯವು ನಿನ್ನ ಬಾಳಿನ ಆದರ್ಶವಾಗಿರಲಿ. ಪರಸ್ಪರ ಶಾಂತಿಯನ್ನು ಹಂಚಿಕೊಳ್ಳುವ ವಿಧಿ. ಈಗ ಪವಿತ್ರವಾದ ಮುದ್ದನ್ನಿಟ್ಟು ಒಬ್ಬನೊಬ್ಬರು ವಂದಿಸಿರಿ, ಯೇಸು ಕ್ರಿಸ್ತರಿರುವ ಶಾಂತಿ ಸಮಾಧಾನ ಲಭಿಸಲಿ. ಈಗ ಪೂಜ್ಯ ಧರ್ಮಾಧ್ಯಕ್ಷರು ನವಯಾಜಕರನ್ನು ಅಪ್ಪಿಕೊಂಡು ಪರಸ್ಪರ ಶಾಂತಿಯನ್ನು ಹಂಚಿಕೊಳ್ಳುವರು. ಅದೇ ರೀತಿಯಾಗಿ ಎಲ್ಲ ಯಾಜಕರುಗಳು ಪರಸ್ಪರ ಶಾಂತಿಯನ್ನು ಹಂಚಿಕೊಳ್ಳುವುದರ ಮುಖಾಂತರ ತಮ್ಮ ಯಾಜಕ ಕುಟುಂಬಕ್ಕೆ ಆಹ್ವಾನಿಸುತ್ತಾರೆ. ಈ ಸಮಯದಲ್ಲಿ ಗಾಯನ ಮಂಡಳಿಯೊಂದಿಗೆ ಗೀತೆ ಹಾಡಿ ದೇವರಿಗೆ ಸ್ತೋತ್ರ ಸಲ್ಲಿಸೋಣ.
ನಿರುತ ಸ್ವರ್ಗವು ನಿರುತ ನಿರುತ ಈ ಭೂಮಿಯು ನಿರುತ ನೀ ಪಡೆದ ಕರೆಯು ನಿರುತ ಯಾಚಕ ನೀ ನಿರುತ ಯಾಚಕ ನೀ ನಿರುತ ನಿರುತ ಸ್ವರ್ಗವು ನಿರುತ ನಿರುತ ಈ ಭೂಮಿಯು ನಿರುತ ನೀ ಪಡೆದ ಕರೆಯು ನಿರುತ ಯಾಚಕ ನೀ ನಿರುತ ಯಾಚಕ ನೀ ನಿರುತ ನಡೆದು ಬಾನಿ ಯಾಜಕ ಬಲಿಪೀಠದೆಡೆ ಭರವಸೆಯ ಬಾಳಿಗೆ ಕಾಯುವ ಜನರೆಡೆಗೆ ನಡೆದು ಬಾನಿ ಯಾಚಕ ಬಲಿಪೀಠದೆಡೆ ಭರವಸೆಯ ಬಾಳಿಗೆ ಕಾಯುವ ಜನರೆಡೆಗೆ ನಿನ್ನ ಕರೆದು ಕಾಯುವ ದೇವನೊಂದಿಗೆ ನಿನ್ನ ಕರೆದು ಕಾಯುವ ದೇವನೊಂದಿಗೆ ನಿನ್ನ ಯಾಚಕ ಅರ್ಪಣೆಗೆ ನಿನ್ನ ಯಾಚಕ ಅರ್ಪಣೆಗೆ ನಿರುತ ಸ್ವರ್ಗವು ನಿರುತ ನಿರುತ ಈ ಭೂಮಿಯು ನಿರುತ ನೀ ಪಡೆದ ಕರೆಯು ನಿರುತ ಯಾಚಕ ನೀ ನಿರುತ ಯಾಚಕ ನೀ ನಿರುತ ಚಿಗುರೊಡೆದಿದೆ ನಿನ್ನ ಹಂಬಲ ಕ್ರಿಸ್ತ ಸೇವೆಗೆ ಮೊಗದಲ್ಲಿ ನಗೆ ಚಿಮ್ಮಿಸಿ ನಡೆದು ಬಂದಿರುವೆ ಚಿಗುರೊಡೆದಿದೆ ನಿನ್ನ ಹಂಬಲ ಕ್ರಿಸ್ತ ಸೇವೆಗೆ ಮೊಗದಲ್ಲಿ ನಗೆ ಚಿಮ್ಮಿಸಿ ನಡೆದು ಬಂದಿರುವೆ ನೋವಿನ ಕಂಗಳು ಕಾಯುತ್ತಿದೆ ನಿನ್ನ ಆಸರೆಗಾಗಿ ನೋವಿನ ಕಂಗಳು ಕಾಯುತ್ತಿದೆ ನಿನ್ನ ಆಸರೆಗಾಗಿ ನಿನ್ನ ಪ್ರಾರ್ಥನೆ ಪೂಜೆಗಾಗಿ ನಿನ್ನ ಪ್ರಾರ್ಥನೆ ಪೂಜೆಗಾಗಿ ನಿರುತ ಸ್ವರ್ಗವು ನಿರುತ ನಿರುತ ಈ ಭೂಮಿಯು ನಿರುತ ನೀ ನಡೆದ ಕರೆಯು ನಿರುತ ಯಾಚಕ ನೀ ನಿರುತ ಯಾಚಕ ನೀ ನಿರುತ ನಿರುತ ಸ್ವರ್ಗವು ನಿರುತ ನಿರುತ ಈ ಭೂಮಿಯು ನಿರುತ ನೀ ಪಡೆದ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ ನಯ ಶ್ರಮವನು ಬೆವರಿನ ಫಲವನು ಕಾಣಿಕೆಯಾಗಿ ನ ತರುವೆ ಕಾಣಿಕೆಯಾಗಿ ನ ತರುವೆ ನೋವಿನ
ತೋರಿಸಿದ ಈ ಬಾಳ ಬುದ್ಧಿಯ ತೆರೆದು ಮೊಗೆ ಮೊಗೆದ ನೆನಪನ್ನು ನಿನಗರ್ಪಿಪೆ. ಸ್ವೀಕರಿಸೋ ನನ್ನ ಶ್ರಮವನ್ನು, ಸ್ವೀಕರಿಸೋ ನನ್ನ ಶ್ರಮವನ್ನು, ಸ್ವೀಕರಿಸೋ ನನ್ನ ಫಲಗಳನ್ನು, ಸ್ವೀಕರಿಸೋ ನನ್ನದೆಲ್ಲವನು, ಸ್ವೀಕರಿಸೋ ನನ್ನನು. ಗುರಿಸಿದ ಕನಸ ಕಲ್ಪನೆಯ ತರುವೆ, ನೀ ಎಣಿಸಿರುವ ಬಾಳ ಕ್ಷಣಗಳನ್ನು ಎರೆವೆ, ನೀ ಬಿಡಿಸಿದ ಈ ಭುವಿಯ ಉಡಲಲ್ಲಿ ಅಲಿದು ಬಗೆ ಬಗೆಯ ಕೊಡುಗೆಗಳ ಅರ್ಪಿಪೆ. ಸ್ವೀಕರಿಸೋ ನನ್ನ ಶ್ರಮವನ್ನು, ಸ್ವೀಕರಿಸೋ ನನ್ನ ಫಲಗಳನ್ನು, ಸ್ವೀಕರಿಸೋ ನನ್ನದೆಲ್ಲವನು, ಸ್ವೀಕರಿಸೋ ನನ್ನನು. ಸ್ವೀಕರಿಸೋ ನನ್ನ ಶ್ರಮವನ್ನು, ಸ್ವೀಕರಿಸೋ ನನ್ನ ಫಲಗಳನ್ನು, ಸ್ವೀಕರಿಸೋ ನನ್ನದೆಲ್ಲವನು, ಸ್ವೀಕರಿಸೋ ನನ್ನನು. ಬೆರಳಿನ ಶ್ರಮವನು, ಬೆವರಿನ ಫಲವನು ಕಾಣಿಕೆಯಾಗಿ ನ ತರುವೆ, ಕಾಣಿಕೆಯಾಗಿ ನ ತರುವೆ. ನೋವು ನಲಿವಿನ ಬದುಕಿನ ಸೊಬಗನ್ ಧೂಪದ ರೂಪದಿ ಉರಿಸುವೆ. ಸ್ವೀಕರಿಸೋ ನನ್ನ ಶ್ರಮವನ್ನು, ಸ್ವೀಕರಿಸೋ ನನ್ನ ಫಲಗಳನ್ನು, ಸ್ವೀಕರಿಸೋ ನನ್ನದೆಲ್ಲವನು, ಸ್ವೀಕರಿಸೋ ನನ್ನನು. ಸ್ವೀಕರಿಸೋ ನನ್ನ ಶ್ರಮವನ್ನು, ಸ್ವೀಕರಿಸೋ ನನ್ನ ಫಲಗಳನ್ನು, ಸ್ವೀಕರಿಸೋ ನನ್ನದೆಲ್ಲವನು, ಸ್ವೀಕರಿಸೋ ನನ್ನನು. ಸಹೋದರ ಸಹೋದರಿಯರೇ, ನಾವೆಲ್ಲರೂ ಜೊತೆ ಸೇರಿ ಅರ್ಪಿಸುವ ಈ ಬಲಿ ಅರ್ಪಣೆಯನ್ನು ದೇವರು ನಮ್ಮ ಪ್ರೀತಿಯ ತಂದೆ ಸ್ವೀಕರಿಸಲಿ ಎಂದು ಪ್ರಾರ್ಥಿಸೋಣ. ಪ್ರಭು ತನ್ನ ನಾಮದ ಸ್ತುತಿ ಹಾಗೂ ಮಹಿಮೆಗಾಗಿಯೂ ನಮ್ಮ ಮತ್ತು ತಮ್ಮ ಇಡೀ ಪವಿತ್ರ ಧರ್ಮಸಭೆಯ ಒಳಿತಿಗಾಗಿಯೂ ಈ ಬಲಿಯನ್ನು ನಮ್ಮ ಕರಗಳಿಂದ ಸ್ವೀಕರಿಸಲಿ. ದೇವರೇ, ಪವಿತ್ರ ಬಲಿಪೀಠದ ಹಾಗೂ ನಿಮ್ಮ ಪ್ರಜೆಯ ಸೇವೆಯನ್ನು ಯಾಜಕರು ಮಾಡಬೇಕೆಂದು ಇಚ್ಛಿಸಿದ್ದೀರಿ. ನಿಮ್ಮ ಸೇವಕರು ಎಸಗುವ ಸೇವೆಯು ನಿರಂತರ ನಿಮಗೆ ಮೆಚ್ಚುಗೆಯಾಗುವಂತೆಯೂ ನಿಮ್ಮ ಧರ್ಮಸಭೆಯಲ್ಲಿ ಶಾಶ್ವತವಾಗಿ ಉಳಿಯುವ ಫಲ ನೀಡುವಂತೆಯೂ ಈ ಬಲಿಯರ್ಪಣೆಯ ಶಕ್ತಿಯಿಂದ ಅವರಿಗೆ ಅನುಗ್ರಹಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮಾತ್ಮದೊಡನೆಯೂ ಇರಲಿ.
ಯೋಗ್ಯ ಮತ್ತು ನ್ಯಾಯವಾಗಿದೆ. ಪ್ರಭು ಪವಿತ್ರ ಪಿತನೇ, ಸರ್ವಶಕ್ತ ನಿತ್ಯ ದೇವರೇ, ನಾವು ಎಂದೆಂದೂ ಎಲ್ಲೆಲ್ಲೂ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ. ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಏಕೆಂದರೆ ನೀವು ನಿಮ್ಮ ಏಕೈಕ ಪುತ್ರರನ್ನು ಪವಿತ್ರಾತ್ಮರಿಂದ ಅಭ್ಯಂಗಿಸಿ ಹೊಸ ಹಾಗೂ ಅನಂತ ಒಡಂಬಡಿಕೆಯ ಮಹಾಯಾಜಕರನ್ನಾಗಿ ನೇಮಿಸಿದಿರಿ. ನಿಮ್ಮ ಅತಿಶಯ ಯೋಜನೆಯಿಂದ ಅವರ ಈ ಏಕೈಕ ಯಾಜಕ ಸೇವೆಯು ಧರ್ಮಸಭೆಯಲ್ಲಿ ಮುಂದುವರೆಯಬೇಕೆಂದು ವಿಧಿಸಿದ್ದೀರಿ. ಏಕೆಂದರೆ ಯೇಸು ಕ್ರಿಸ್ತರು ತಮ್ಮವರಾಗಿ ಮಾಡಿಕೊಂಡ ಭಕ್ತರನ್ನು ತಮ್ಮ ಯಾಜಕತ್ವದಿಂದ ಅಲಂಕರಿಸುವುದು ಮಾತ್ರವಲ್ಲ, ತಮ್ಮ ಭ್ರಾತೃಪ್ರೇಮದಿಂದ ಕೆಲವರನ್ನು ಆಯ್ಕೆ ಮಾಡಿಕೊಂಡು ಅವರ ಮೇಲೆ ಹಸ್ತನಿಕ್ಷೇಪ ಮಾಡುವುದರ ಮೂಲಕ ತಮ್ಮ ಪವಿತ್ರ ಸೇವಾ ಕಾರ್ಯದಲ್ಲಿ ಪಾಲುಗಾರರನ್ನಾಗಿ ಮಾಡಿದ್ದಾರೆ. ತಮ್ಮ ನಾಮದಲ್ಲಿ ರಕ್ಷಣಾ ಬಲಿಯನ್ನು ಪುನರ್ ಅರ್ಪಿಸುವುದಕ್ಕೂ, ಪಾಸ್ಕ ಭೋಜನವನ್ನು ನಿಮ್ಮ ಮಕ್ಕಳಿಗೆ ಬಡಿಸುವುದಕ್ಕೂ, ನಿಮ್ಮ ಪವಿತ್ರ ಪ್ರಜೆಯನ್ನು ಈ ಪ್ರೀತಿಯಲ್ಲಿ ಮುನ್ನಡೆಸುವುದಕ್ಕೂ, ನಿಮ್ಮ ವಾಕ್ಯದಿಂದ ಅವರನ್ನು ಪೋಷಿಸುವುದಕ್ಕೂ, ದಿವ್ಯ ಸಂಸ್ಕಾರಗಳಿಂದ ಅವರನ್ನು ಬಲಪಡಿಸುವುದಕ್ಕೂ ಇವರನ್ನು ಆರಿಸಿದ್ದಾರೆ. ಹೀಗೆ ಇವರು ನಿಮಗಾಗಿಯೂ ತಮ್ಮ ಸಹೋದರ ಸಹೋದರಿಯರ ರಕ್ಷಣೆಗಾಗಿಯೂ ತಮ್ಮ ಬಾಳನ್ನು ಮುಡಿಪಾಗಿಟ್ಟು ನಿಮಗೆ ವಿಶ್ವಾಸ ಮತ್ತು ಪ್ರೀತಿಯ ನಿರಂತರ ಸಾಕ್ಷಿಯನ್ನು ನೀಡುತ್ತಾ ಕ್ರಿಸ್ತರನ್ನು ಪ್ರತಿಬಿಂಬಿಸಲು ಶ್ರಮಿಸುತ್ತಾರೆ. ಆದುದರಿಂದ ಪ್ರಭು ಸಕಲ ದೂತ ಸಂತರೊಡನೆ ಸೇರಿ ನಾವು ಅಮಿತಾನಂದದಿಂದ ಘೋಷಿಸುತ್ತೇವೆ. ಪರಿಶುದ್ಧರು ಪರಿಶುದ್ಧರು ಸೇನಾಧೀಶ್ವರ ಪ್ರಭುದೇವರು, ಪರಿಶುದ್ಧರು ಇಹ ಪರಗಳು ನಿಮ್ಮ ಮಹಿಮೆಯಿಂದ ತುಂಬಿವೆ. ಮಹೋನ್ನತದಲ್ಲಿ ಹೋಸಾನ, ಪ್ರಭುವಿನ ನಾಮದಲ್ಲಿ ಬರುವವರು ಸ್ತುತಿಗೆ ಪಾತ್ರರು. ಮಹೋನ್ನತದಲ್ಲಿ ಹೋಸಾನ ಹೋಸಾನ ಹೋಸಾನ. ಆದುದರಿಂದ ಅತ್ಯಂತ ದಯಾಮಯ ತಂದೆಯೇ, ಈ ಕೊಡುಗೆಗಳನ್ನು, ಈ ಕಾಣಿಕೆಗಳನ್ನು, ಈ ಪವಿತ್ರ ಹಾಗೂ ನಿಷ್ಕಳಂಕ ಬಲಿವಸ್ತುಗಳನ್ನು ಸ್ವೀಕರಿಸಿ ಆಶೀರ್ವದಿಸಬೇಕೆಂದು ನಮ್ಮ ಪ್ರಭು ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಭಿನ್ನವಿಸುತ್ತಾ ದೀನತೆಯಿಂದ ಪ್ರಾರ್ಥಿಸುತ್ತೇವೆ. ಮೊತ್ತ ಮೊದಲು ಇವುಗಳನ್ನು ನಿಮ್ಮ ಪವಿತ್ರ ಕಥೋಲಿಕ ಧರ್ಮಸಭೆಗಾಗಿ ಅರ್ಪಿಸುತ್ತೇವೆ. ಅದನ್ನು ಕಾಪಾಡಿರಿ, ಅದಕ್ಕೆ ದಾರಿ ತೋರಿಸಿರಿ. ವಿಶ್ವದಲ್ಲೆಲ್ಲ ಅದಕ್ಕೆ ಶಾಂತಿಯನ್ನು ಐಕ್ಯತೆಯನ್ನು ದಯಪಾಲಿಸಿರಿ. ಅಂತೆಯೇ ನಿಮ್ಮ ಸೇವಕರಾದ ನಮ್ಮ ವಿಶ್ವಗುರು ಲಿಯೋ ಅವರಿಗಾಗಿಯೂ, ನಮ್ಮ ಧರ್ಮಾಧ್ಯಕ್ಷ ರಾಬರ್ಟ್ ಮೈಕಲ್ ಅವರಿಗಾಗಿಯೂ, ಸತ್ಯವನ್ನು ಎತ್ತಿ ಹಿಡಿಯುತ್ತಾ ಪ್ರೇಷಿತ ಹಾಗೂ ಕಥೋಲಿಕ ವಿಶ್ವಾಸವನ್ನು ಹಸ್ತಾಂತರಿಸುವ ಸರ್ವರಿಗಾಗಿಯೂ ಇವುಗಳನ್ನು ಅರ್ಪಿಸುತ್ತೇವೆ. ಅಂತೆಯೇ ಇಲ್ಲಿ ನೆರೆದಿರುವ ಎಲ್ಲರನ್ನೂ ಸ್ಮರಿಸಿಕೊಳ್ಳಿರಿ. ಇವರ ವಿಶ್ವಾಸ ಹಾಗೂ ಭಕ್ತಿ ನಿಮಗೆ ತಿಳಿದಿದೆ. ಇವರಿಗಾಗಿ ಇಲ್ಲಿ ಸ್ತುತಿ ಬಲಿಯನ್ನು ಅರ್ಪಿಸುತ್ತೇವೆ. ಇವರು ತಮಗಾಗಿಯೂ ತಮಗೆ ಪ್ರಿಯರಾದ ಎಲ್ಲರಿಗಾಗಿಯೂ ಅವರ ಆತ್ಮಗಳ ವಿಮೋಚನೆ, ಆರೋಗ್ಯ ಮತ್ತು ಕ್ಷೇಮದ ಅಪೇಕ್ಷೆಯಿಂದ ನಿತ್ಯ ಜೀವವಂತ ಸತ್ಯವಂತ ದೇವರಾದ ನಿಮಗೆ ತಮ್ಮ ಮಾನವನ್ನು ಸಲ್ಲಿಸುತ್ತಾ ಈ ಬಲಿಸ್ತುತಿಯನ್ನು ಅರ್ಪಿಸುತ್ತಾರೆ.
ನಾವು ಸ್ಮರಿಸಿ ಸನ್ಮಾನಿಸುತ್ತಿರುವವರ ನ್ಯೂನತೆಯಲ್ಲಿ ವಿಶೇಷವಾಗಿ ನಮ್ಮ ದೇವರು ಪ್ರಭುವೂ ಆದ ಯೇಸು ಕ್ರಿಸ್ತರ ತಾಯಿಯು ಮಹಿಮಾಭರಿತ ಸದಾ ಕನ್ನಿಕೆಯೂ ಆದ ಮರಿಯಮ್ಮನವರನ್ನು, ಅಂತೆಯೇ ಆಕೆಯ ಪತಿ ಸಂತ ಜೋಸೇಫರನ್ನು, ನಿಮ್ಮ ಪುನೀತ ಪ್ರೇಷಿತರನ್ನು ಹಾಗೂ ರಕ್ತಸಾಕ್ಷಿಗಳನ್ನು, ಪೇತ್ರ, ಪೌಲ ಮತ್ತು ಆಂದ್ರೇಯ ಹಾಗೂ ಸಕಲ ಸಂತರನ್ನು ಸ್ಮರಿಸಿ ಸನ್ಮಾನಿಸುತ್ತೇವೆ. ಇವರ ಪುಣ್ಯ ಫಲಗಳಿಂದಲೂ ಪ್ರಾರ್ಥನೆಗಳಿಂದಲೂ ಎಲ್ಲ ಸನ್ನಿವೇಶಗಳಲ್ಲಿ ನಿಮ್ಮ ಸಂರಕ್ಷಣಾ ಸಹಾಯದಿಂದ ನಮ್ಮನ್ನು ಕಾಪಾಡಿರಿ. ಆದುದರಿಂದ ಪ್ರಭು, ನಿಮ್ಮ ಇಡೀ ಕುಟುಂಬವು ಅರ್ಪಿಸುವ ನಮ್ಮ ಸೇವೆಯ ಈ ಬಲಿ ಕಾಣಿಕೆಯನ್ನು ದಯೆಯಿಂದ ಸ್ವೀಕರಿಸಿರಿ. ನಮ್ಮ ಬಾಳನ್ನು ನಿಮ್ಮ ಶಾಂತಿಯಲ್ಲಿ ನೆಲೆಗೊಳಿಸಿರಿ. ಅನಂತ ದಂಡನೆಯಿಂದ ನಮ್ಮನ್ನು ಪಾರು ಮಾಡಿ ನೀವು ಆಯ್ಕೆ ಮಾಡಿಕೊಂಡ ಮಂದೆಯೊಂದಿಗೆ ನಾವು ಬಂದು ಸೇರುವಂತೆ ಆಜ್ಞಾಪಿಸಿರಿ. ದೇವರೇ, ಈ ಕಾಣಿಕೆಯನ್ನು ಆಶೀರ್ವದಿಸಿ ಅನುಮೋದಿಸಿರಿ. ಇದನ್ನು ಯಥಾರ್ಥವಾಗಿಯೂ ಸ್ವೀಕರಿಸುವ ಚಿತ್ತರಾಗಿರೆಂದು ನಿಮ್ಮನ್ನು ವಿನಂತಿಸುತ್ತೇವೆ. ಇದು ಆಧ್ಯಾತ್ಮಿಕವೂ ಅಂಗೀಕೃತವೂ ಆಗುವಂತೆ ಮಾಡಿರಿ. ನಮಗಿದು ನಿಮ್ಮ ಅತಿ ಪ್ರಿಯ ಪುತ್ರರು, ನಮ್ಮ ಪ್ರಭುವೂ ಆದ ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಕರುಣಿಸಿರಿ. ಅವರು ಯಾತನೆ ಪಡುವುದಕ್ಕೆ ಹಿಂದಿನ ದಿನ ಈ ಪವಿತ್ರ ಹಾಗೂ ಪೂಜ್ಯ ಕರಗಳಲ್ಲಿ ರೊಟ್ಟಿಯನ್ನು ತೆಗೆದುಕೊಂಡು ಸ್ವರ್ಗದೆಡೆಗೆ ಕಣ್ಣೆತ್ತಿ ತಮ್ಮ ಸರ್ವಶಕ್ತ ತಂದೆಯಾದ ನಿಮ್ಮ ಕಡೆ ನೋಡಿ ಕೃತಜ್ಞತೆಯನ್ನು ಸಲ್ಲಿಸಿ ಆ ರೊಟ್ಟಿಯನ್ನು ಆಶೀರ್ವದಿಸಿ ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು: ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅಮೂಲ್ಯ ಪಾತ್ರೆಯನ್ನು ತಮ್ಮ ಪವಿತ್ರ ಹಾಗೂ ಪೂಜ್ಯ ಕರಗಳಲ್ಲಿ ತೆಗೆದುಕೊಂಡು ಅವರು ಪುನಃ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಆಶೀರ್ವದಿಸಿ ಆ ಪಾನಪಾತ್ರೆಯನ್ನು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು: ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ. ಪ್ರಭು ನಿಮ್ಮ ಮರಣವನ್ನು ಸಾರುತ್ತೇವೆ. ಪ್ರಭು ನಿಮ್ಮ ಮರಣವನ್ನು ಸಾರುತ್ತೇವೆ. ನೀವು ಮರಳಿ ಬರುವ ತನಕ ನಿಮ್ಮ ಪುನರುತ್ಥಾನವನ್ನು ನಿವೇದಿಸುತ್ತೇವೆ. ಆದುದರಿಂದ ಪ್ರಭು, ನಿಮ್ಮ ಸೇವಕರು, ನಿಮ್ಮ ಪವಿತ್ರ ಪ್ರಜೆಯೂ ಆದ ನಾವು, ನಿಮ್ಮ ಪುತ್ರ ನಮ್ಮ ಪ್ರಭು ಕ್ರಿಸ್ತರು ಪೂಜ್ಯ ಯಾತನೆಯನ್ನು ಅನುಭವಿಸಿ ಮೃತರ ಮಧ್ಯದಿಂದ ಪುನರುತ್ಥಾನಗೊಂಡು ಮಹಿಮಾಭರಿತರಾಗಿ ಸ್ವರ್ಗಾರೋಹಣವಾದುದನ್ನು ಸ್ಮರಿಸುತ್ತೇವೆ. ನೀವಿತ್ತ ಕೊಡುಗೆಗಳಿಂದ ಆರಿಸಿದ ಈ ಪರಿಶುದ್ಧ, ಈ ಪವಿತ್ರ, ಈ ನಿಷ್ಕಳಂಕ ಬಲಿ ಹಾಗೂ ಅನಂತ ಜೀವವಿವ ಪವಿತ್ರ ರೊಟ್ಟಿಯನ್ನು, ನಿತ್ಯ ರಕ್ಷಣೆ ನೀಡುವ ಪಾತ್ರೆಯನ್ನು ನಿಮ್ಮ ಮಹಿಮಾ ಮಹತ್ವಕ್ಕೆ ಅರ್ಪಿಸುತ್ತೇವೆ.
ನಿಮ್ಮ ನೀತಿವಂತ ಸೇವಕ ಅಬೇಲನ ಕಾಣಿಕೆಗಳನ್ನು, ವಿಶ್ವಾಸದಲ್ಲಿ ನಮ್ಮ ಪಿತಾಮಹನಾದ ಅಬ್ರಹಾಮನ ಬಲಿಯರ್ಪಣೆಯನ್ನು, ನಿಮ್ಮ ಮಹಾಯಾಜಕ ಮೆಲ್ಕಿಸೆದೆಕ್ ಅರ್ಪಿಸಿದ ಬಲಿಯನ್ನು ನೀವು ಸ್ವೀಕರಿಸಿದಂತೆ ನಿಮ್ಮ ಪವಿತ್ರ ಹಾಗೂ ನಿಷ್ಕಳಂಕ ಬಲಿಯನ್ನು ಪ್ರಶಾಂತ ಚಿತ್ತರಾಗಿ ದಯೆಯಿಂದ ಈಕ್ಷಿಸಿ ಅಂಗೀಕರಿಸಿರಿ. ಸರ್ವಶಕ್ತ ದೇವರೇ, ನಿಮ್ಮ ದಿವ್ಯ ಸಾನ್ನಿಧ್ಯದ ಮಹೋನ್ನತ ಪೀಠಕ್ಕೆ ಈ ಕೊಡುಗೆಗಳನ್ನು ತನ್ನ ಕರಗಳಲ್ಲಿ ಕೊಂಡೊಯ್ಯುವಂತೆ ನಿಮ್ಮ ಪವಿತ್ರ ದೂತನಿಗೆ ಆದೇಶಿಸಬೇಕೆಂದು ನಿಮ್ಮನ್ನು ವಿನಯದಿಂದ ಭಿನ್ನಯಿಸುತ್ತೇವೆ. ನಿಮ್ಮ ಪುತ್ರರ ಅತಿ ಪವಿತ್ರ ಶರೀರ ಮತ್ತು ರಕ್ತವನ್ನು ಈ ಬಲಿಪೀಠದಿಂದ ಸ್ವೀಕರಿಸುವ ನಾವೆಲ್ಲರೂ ಸ್ವರ್ಗೀಯ ಆಶೀರ್ವಾದದಿಂದಲೂ ಸಕಲ ಕೃಪಾವರಗಳಿಂದಲೂ ತುಂಬಿದವರಾಗುವಂತೆ ಮಾಡಿರಿ. ಪ್ರಭು ವಿಶ್ವಾಸದ ಮುದ್ರೆಯೊಂದಿಗೆ ನಮಗಿಂತ ಮುಂಚಿತವಾಗಿ ತೆರಳಿ ಶಾಂತಿಯಲ್ಲಿ ವಿಶ್ರಮಿಸುತ್ತಿರುವ And with your spirit. Let's offer to each other a sign of peace and love. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ಶಾಂತಿ ನೀಡಿರಿ. ನಮಗೆ ಶಾಂತಿ ನೀಡಿರಿ. ನಮಗೆ ಶಾಂತಿ ನೀಡಿರಿ. Behold the Lamb of God. Behold him who takes away the sins of the world. Blessed are we called to the supper of the Lamb. Lord, I am not worthy that you should enter under my roof, but only say the word, and my soul shall be healed. ಸಹೋದರಿಯರೇ, 4 ಕಡೆಗಳಲ್ಲಿ ಪರಮಪ್ರಸಾದವನ್ನು ಕೊಡಲಾಗುವುದು. ದಯಮಾಡಿ ಶಾಂತತೆಯಿಂದ ಈ ಸ್ವಾಮಿಯನ್ನು ಸ್ವೀಕರಿಸೋಣ. ನವಯಾಜಕರು ತನ್ನ ಕುಟುಂಬದ, ತನ್ನ ತಾಯಿ ಮತ್ತು ಸಹೋದರ ಮತ್ತು ಅವರ ಕುಟುಂಬದವರಿಗೆ ಮೊದಲಾಗಿ ಈ ನವಯಾಜಕರು ಪರಮಪ್ರಸಾದ ಇಲ್ಲಿ ಹಂಚ್ತಾರೆ. ಭಕ್ತಿಯಿಂದ ಈ ವಿಧಿಯಲ್ಲಿ ಭಾಗವಹಿಸೋಣ. काळजात पेटला उजू तुझ्या मुखासनो, उद्या रूपात काळजात येऊन फागई उजवाड सर्गीचो. मग तुझो स्वादी मोवा प्रसरूचे जिणेत मोलादी बुवा बोले. स्वादी मोवा प्रसरूचे जिणेत
ಯೇಸುವೆ ನನ್ನ ಬಾಳಿಗೆ ನೀನೆ ಪ್ರೇರಣೆ. ಯೇಸುವೆ ನನ್ನ ಬಾಳಿಗೆ ನೀನೆ ಪ್ರೇರಣೆ. ಯೇಸುವೇ ನನ್ನ ಬಾಳಿಗೆ ನೀನೇ ಪ್ರೇರಣೆ. ದೈವ ಪ್ರೀತಿ ಸವಿಯಲು ಯೇಸು ನೀನೇ ಪ್ರೇರಣೆ. ಪರರ ಪ್ರೀತಿ ಮಾಡಲು ಯೇಸು ನೀನೇ ಪ್ರೇರಣೆ. ಪರರ ಪ್ರೀತಿ ಮಾಡಲು ತ್ಯಾಗ ದೀಪವಾಗಲು ಶಾಂತಿ ಬೆಳಕ ಬೆಳಗಲು ನೀನೆ ಪ್ರೇರಣೆ. ನೀನೆ ಪ್ರೇರಣೆ. ಯೇಸುವೆ ನನ್ನ ಬಾಳಿಗೆ ನೀನೇ ಪ್ರೇರಣೆ. ಪ್ರಭು, ನಾವು ಅರ್ಪಿಸಿ ಸ್ವೀಕರಿಸಿದ ದಿವ್ಯ ಬಲಿಯು ನಿಮ್ಮ ಯಾಜಕರಿಗೂ ನಿಮ್ಮೆಲ್ಲ ಸೇವಕರಿಗೂ ನವಜೀವನವನ್ನು ತರಲಿ. ಹೀಗೆ ಅವರು ಅಳಿಯದ ಪ್ರೀತಿಯಿಂದ ನಿಮ್ಮೊಡನೆ ಒಂದಾಗಿದ್ದು ನಿಮ್ಮ ದಿವ್ಯ ಸನ್ನಿಧಿಗೆ ತಕ್ಕ ಸೇವೆ ಸಲ್ಲಿಸಲು ಬೇಕಾದ ಕೃಪಾವರವನ್ನು ಅವರು ಪಡೆಯಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಶಿರಬಾಗಿ ದೇವರ ಆಶೀರ್ವಾದವನ್ನು ಬೇಡಿಕೊಳ್ಳೋಣ. ಧರ್ಮಸಭೆಯನ್ನು ಸ್ಥಾಪಿಸಿ ಅದನ್ನು ಇಂದಿಗೂ ಮುನ್ನಡೆಸುತ್ತಿರುವ ದೇವರು ತಮ್ಮ ಕೃಪಾವರದಿಂದ ನಿಮ್ಮನ್ನು ನಿರತವೂ ಸಂರಕ್ಷಿಸಿ ನೀವು ಯಾಜಕ ವರ್ಗದ ಕರ್ತವ್ಯಗಳನ್ನು ಪ್ರಾಮಾಣಿಕತೆಯಿಂದ ನಿರ್ವಹಿಸುವಂತೆ ಅನುಗ್ರಹಿಸಲಿ. ಆಮೆನ್. ದೇವರು ಇಹದಲ್ಲಿ ನಿಮ್ಮನ್ನು ದೈವಿ ಪ್ರೀತಿ ಹಾಗೂ ಸತ್ಯದ ಸೇವಕರನ್ನಾಗಿಯೂ ಸಾಕ್ಷಿಗಳನ್ನಾಗಿಯೂ ಸಂಧಾನದ ನಿಷ್ಠಾವಂತ ಯಾಜಕರನ್ನಾಗಿಯೂ ಸದಾ ಮಾಡಲಿ. ಆಮೆನ್. ದೇವರು ತಮ್ಮ ವಿಶ್ವಾಸಿಗಳಿಗೆ ಜೀವಂತ ರೊಟ್ಟಿಯನ್ನು ಹಾಗೂ ಜೀವವೀಯುವ ವಾಕ್ಯವನ್ನು ಒದಗಿಸುವ ನೈಜ ಮೇಷಪಾಲಕರನ್ನಾಗಿ ನಿಮ್ಮನ್ನು ಮಾಡಿ ಕ್ರಿಸ್ತರ ಶರೀರದ ಐಕ್ಯತೆಯಲ್ಲಿ ಅವರು ಸದಾ ಬೆಳೆಯುವಂತೆ ಅನುಗ್ರಹಿಸಲಿ. ಆಮೆನ್. ಸರ್ವಶಕ್ತ ದೇವರಾದ ಪಿತಾ ಮತ್ತು ಸುತ ಮತ್ತು ಪವಿತ್ರಾತ್ಮರು ಇಲ್ಲಿ ನೆರೆದಿರುವ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೆನ್. ನನ್ನ ಪ್ರೀತಿಯ ಸಹೋದರ ನವಯಾಜಕರು ಈಗ ತನ್ನ ಯಾಜಕತ್ವದ ಮೊದಲ ಆಶೀರ್ವಾದವನ್ನು ಕೊಡುತ್ತಾರೆ. ಕೈ ಜೋಡಿಸಿ ತಲೆಬಾಗಿ ಅವರ ಆಶೀರ್ವಾದ ಬೇಡಿಕೊಳ್ಳೋಣ. ಒಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಸರ್ವಶಕ್ತ ದೇವರಾದ
ಪಿತಾ ಮತ್ತು ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಹೋಗಿ ಬನ್ನಿ, ಪ್ರಭುವಿನ ಶುಭ ಸಂದೇಶವನ್ನು ಸಾರಿರಿ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸೋಣ. ತಾಯಿ ಧರ್ಮದ ಸಭೆಗೆ ಇನ್ನೊಬ್ಬ ನವಯಾಜಕ ಸೇರ್ಪಡೆ. ಜೋರಾಗಿ ಚಪ್ಪಾಳೆ ತಟ್ಟುತ್ತಾ ನವಯಾಜಕರಿಗೆ ನಾವು ಶುಭಾಶಯವನ್ನು ಕೋರೋಣ. ಯಾಜಕ ದೀಕ್ಷೆ ಬಲಿಪೂಜೆಯನ್ನು ಸಂಭ್ರಮದಿಂದ ಆಚರಿಸಿದ ನಾವು ಹಾಗೂ ಉತ್ತಮ ಒಂದು ಪ್ರಬೋಧನೆಯನ್ನು ನೀಡಿದಂತಹ ನಮ್ಮ ಧರ್ಮಾಧ್ಯಕ್ಷರಿಗೆ ನಾವು ಅನಂತ ಧನ್ಯವಾದವನ್ನು ಸಲ್ಲಿಸೋಣ. ಧರ್ಮಾಧ್ಯಕ್ಷರು ಇಲ್ಲಿ ಬಂದು ಈ ಒಂದು ಸಂದರ್ಭದಲ್ಲಿ ನೂತನ ಯಾಜಕರಿಗಾಗಿ ಪ್ರಾರ್ಥಿಸಿದ್ದಾರೆ ಮತ್ತು ಕುಟುಂಬಸ್ಥರಿಗಾಗಿ ಪ್ರಾರ್ಥಿಸಿದ್ದಾರೆ. ಇಲ್ಲಿ ನೆರೆದಿರುವಂತಹ ಪ್ರತಿಯೊಬ್ಬರ ಪರವಾಗಿ ಧರ್ಮಾಧ್ಯಕ್ಷರಿಗೆ ನಾನು ಅನಂತ ಧನ್ಯವಾದವನ್ನು ಸಲ್ಲಿಸ್ತೇನೆ. ಈ ಒಂದು ವೇಳೆಯಲ್ಲಿ ನಾವು ಧರ್ಮಾಧ್ಯಕ್ಷರಿಗೆ ಸನ್ಮಾನಿಸುವುದು ಸೂಕ್ತ. ಜನ್ನಿ ಅವರು ಮುಂದೆ ಬಂದು ಧರ್ಮಾಧ್ಯಕ್ಷರಿಗೆ ಒಂದು ಶಾಲು ಮತ್ತು ಹೂಗುಚ್ಛವನ್ನು ನೀಡಿ ನಮ್ಮ ಸನ್ಮಾನವನ್ನು ನೀಡಬೇಕೆಂದು ಕೇಳುತ್ತೇನೆ. ಜನ್ನಿ ಅವರು ಮುಂದೆ ಬರಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಚಪ್ಪಾಳೆ ತಟ್ಟೋಣ. ಧರ್ಮಾಧ್ಯಕ್ಷರಿಗಾಗಿ ಈ ಒಂದು ಸನ್ಮಾನವನ್ನು ಧರ್ಮಾಧ್ಯಕ್ಷರು ಸ್ವೀಕರಿಸುವಾಗ ಜೋರಾದ ಚಪ್ಪಾಳೆ ಬರಬೇಕೆಂದು ವಿನಂತಿ. ಧನ್ಯವಾದಗಳು ಧರ್ಮಾಧ್ಯಕ್ಷರಿಗೆ. ಪ್ರಿಯರೇ, ಇಲ್ಲಿ ನಮ್ಮ ಶ್ರೇಷ್ಠ ಗುರುಗಳಿಗೆ ನಾವು ಚಪ್ಪಾಳೆ ತಟ್ಟುತ್ತಾ ನಮ್ಮ ಧನ್ಯವಾದವನ್ನು ಸಲ್ಲಿಸೋಣ. ಅವರ ಪ್ರಸನ್ನತೆ ಮತ್ತು ಅವರ ಎಲ್ಲ ಮಾರ್ಗದರ್ಶನ ಇವತ್ತಿನ ಈ ಕಾರ್ಯಕ್ರಮ ಯಶಸ್ವಿಯಾಗಲು ಸಹಾಯವಾಗಿದೆ. ಅದೇ ರೀತಿ ಇಲ್ಲಿ ಬಂದಂತಹ ಸರ್ವ ಗುರುವೃಂದದವರಿಗೆ ನಾವು ಜೋರಾಗಿ ಚಪ್ಪಾಳೆ ತಟ್ಟುತ್ತಾ ನಮ್ಮ ಧನ್ಯವಾದವನ್ನು ಸಲ್ಲಿಸೋಣ. ಕನ್ಯಾ ಭಗಿನಿಯರು, ನಮ್ಮ ಧರ್ಮ ಕೇಂದ್ರಕ್ಕೆ ಸೇರಿದ ಕನ್ಯಾ ಭಗಿನಿಯರು ಮತ್ತು ವಿವಿಧ ಕೇಂದ್ರಗಳಿಂದ ಕನ್ಯಾ ಭಗಿನಿಯರು ಇಲ್ಲಿ ಬಂದಿದ್ದಾರೆ. ಅವರಿಗೂ ಸಹ ನಾವು ಹೃತ್ಪೂರ್ವಕ ಧನ್ಯವಾದವನ್ನು ಸಲ್ಲಿಸುವುದು ಸೂಕ್ತ. ಪ್ರಿಯರೇ, ನವಯಾಜಕರು ನಮ್ಮ ಧರ್ಮಕ್ಷೇತ್ರದಲ್ಲಿ ವಿಶೇಷವಾಗಿ ಇಟ್ಗಾ ಕೇಂದ್ರದಲ್ಲಿ ಹಾಗೂ ಬಾಲ್ಕಿ ಪುಣ್ಯಕ್ಷೇತ್ರದಲ್ಲಿ ತಮ್ಮ ಸೇವೆಯನ್ನು ನೀಡಿದ್ದಾರೆ. ಅಲ್ಲಿಂದಲೂ ಸಹ ಭಕ್ತ ವಿಶ್ವಾಸಿಗಳು ಬಂದಿದ್ದಾರೆ. ಅವರಿಗೂ ಸಹ ನಾವು ಅನಂತ ಧನ್ಯವಾದವನ್ನು ಸಲ್ಲಿಸೋಣ. ಪ್ರಿಯರೇ, ಈ ಒಂದು ಕಾರ್ಯಕ್ರಮ, ಅದರಲ್ಲೂ ವಿಶೇಷವಾಗಿ ಯಾಜಕ ದೀಕ್ಷೆಯ ಬಲಿಪೂಜೆ ಎಲ್ಲವೂ ಸುಸೂತ್ರವಾಗಿ ನಡೆಯಲು ಕಾರಣಕರ್ತರಾದಂತಹ ಫಾದರ್ ಜೆರಾಲ್ಡ್ ಸಾಗರ್ ಹಾಗೂ ಫಾದರ್ ವಿನ್ಸೆಂಟ್ ಪೆರೇರವರು ಅರ್ಥಭರಿತವಾಗಿ ನಾವೆಲ್ಲರೂ ಭಕ್ತಿಯಿಂದ ಬಲಿಪೂಜೆಯಲ್ಲಿ ಭಾಗವಹಿಸಲು ಸಹಾಯ ಮಾಡಿದ್ದಾರೆ. ಇಬ್ಬರು ಗುರುಗಳಿಗೆ ನಾವು ಚಪ್ಪಾಳೆ ತಟ್ಟುತ್ತಾ ನಮ್ಮ ಧನ್ಯವಾದವನ್ನು ಸಲ್ಲಿಸೋಣ. ಪ್ರಿಯರೇ, ಬಲಿಪೂಜೆಯಲ್ಲಿ ನಾವು ಸಕ್ರಿಯವಾಗಿ ಭಾಗವಹಿಸಬೇಕಂತ ಹೇಳಿದರೆ ಗಾನ ವೃಂದದವರ ಪಾತ್ರ ಅಮೋಘ. ಅವರು ತುಂಬ ಅಭ್ಯಾಸ ಮಾಡಿ ಇವತ್ತು ನಾವೆಲ್ಲರೂ ಭಕ್ತಿಯಿಂದ ಈ ದಿವ್ಯ ಬಲಿಪೂಜೆಯಲ್ಲಿ ಭಾಗವಹಿಸಲು ಸಹಾಯ ಮಾಡಿದಂತಹ ಫಾದರ್ ಆರನ್ ವಾಸ್ ಅವರ ತಂಡದವರಿಗೆ ನಾವು ಚಪ್ಪಾಳೆ ತಟ್ಟುತ್ತಾ ಧನ್ಯವಾದವನ್ನು ಸಲ್ಲಿಸೋಣ. ಈ ಒಂದು ಸುಂದರವಾದಂತಹ PPT ಅನ್ನು ತಯಾರಿಸಿ ನಾವು ಹಾಡುಗಳನ್ನು ಹಾಡಲು ಸಹಾಯ ಮಾಡಿದಂತಹ ಕ್ಯಾರೋಲಿನ್ ಮತ್ತು ಕ್ಯಾರ್ಮಲಿನ್ ಅವರಿಗೆ ಚಪ್ಪಾಳೆ ತಟ್ಟುತ್ತಾ ನಮ್ಮ ಧನ್ಯವಾದವನ್ನು ಸಲ್ಲಿಸೋಣ. ಪ್ರಿಯರೇ, ಸುಂದರವಾಗಿ ಈ ಪೀಠವನ್ನು ಅಲಂಕರಿಸಿದ್ದಾರೆ ನಮ್ಮ CSST ಸಿಸ್ಟರ್ಸ್ ರವರು. ಅವರಿಗೆ ನಾವು ಜೋರಾಗಿ ಚಪ್ಪಾಳೆ ತಟ್ಟುತ್ತಾ ನಮ್ಮ ಧನ್ಯವಾದವನ್ನು ಸಲ್ಲಿಸೋಣ. ಬೆಥನಿ ಸಿಸ್ಟರ್ಸ್ ರವರು ಗುರುಗಳ ಪೂಜಾ ವಸ್ತುಗಳನ್ನು, ಬಟ್ಟೆಯನ್ನು ಅಲ್ಲಿ ಸಿದ್ಧಪಡಿಸಲು ಅವರು ಸಹಾಯ ಮಾಡಿದ್ದಾರೆ. ಅವರಿಗೆ ನಮ್ಮ ಧನ್ಯವಾದವನ್ನು ಸಲ್ಲಿಸೋಣ. ಅದೇ ರೀತಿ ನಮ್ಮ ಧರ್ಮ ಕೇಂದ್ರಕ್ಕೆ ಸೇರಿದ ಹೋಲಿ ಸ್ಪಿರಿಟ್ ಸಿಸ್ಟರ್ಸ್ ಹಾಗೂ ಚಾರಿಟಿ ಸಿಸ್ಟರ್ಸ್, ಡಾನ್ ಬಾಸ್ಕೋ ಫಾದರ್ಸ್, ಯೇಸು ಸಭೆಯ ಫಾದರ್ಸ್ ತಮ್ಮ ಸಹಾಯ ಹಸ್ತವನ್ನು ವಿವಿಧ ರೀತಿಯಲ್ಲಿ ನಮಗೆ ನೀಡುತ್ತಾ ಬಂದಿದ್ದಾರೆ. ಜೋರಾಗಿ ಚಪ್ಪಾಳೆ ತಟ್ಟುತ್ತಾ ಅವರಿಗೆ ಧನ್ಯವಾದವನ್ನು ಸಲ್ಲಿಸೋಣ.
ನಮ್ಮ ನೆಚ್ಚಿನ ಫಾದರ್ ರೋಷನ್ ಡಿಸೋಜಾ ಈ ಒಂದು ಮಾಧ್ಯಮದ ಒಂದು ಕೇಂದ್ರ ಬಿಂದುಗಳು ಆಗಿದ್ದಾರೆ. ಇವತ್ತಿನ ಫೋಟೋ ಸೆಷನ್ ಆಗ್ಬೋದು ಮತ್ತು ಎಲ್ಲವನ್ನು ವಿಡಿಯೋಗ್ರಫಿ ಮಾಡಿದ್ದಾರೆ. ಅವರ ಗುರುಗಳಿಗೂ ಮತ್ತು ಅವರ ತಂಡಕ್ಕೆ ಜೋರಾಗಿ ಚಪ್ಪಾಳೆ ತಟ್ಟುತ್ತಾ ನಮ್ಮ ಧನ್ಯವಾದವನ್ನು ಸಲ್ಲಿಸೋಣ. ವಿಶೇಷವಾಗಿ ಫಾದರ್ ಆನ್ಸಿ ಅವರ ಧರ್ಮ ಕೇಂದ್ರದ ಧರ್ಮಗುರುಗಳು ಇಲ್ಲಿದ್ದಾರೆ. ಫಾದರ್ ಫ್ರಾನ್ಸಿಸ್ ರವರು, ಅವರಿಗೂ ಸಹ ನಾವು ಅನಂತ ಧನ್ಯವಾದವನ್ನು ಸಲ್ಲಿಸುತ್ತೇವೆ. ಪ್ರಿಯರೇ, ಈಗ ಒಂದು ಪುಟ್ಟ ಸನ್ಮಾನ ಕಾರ್ಯಕ್ರಮ. ಧರ್ಮಾಧ್ಯಕ್ಷರು ಹಾಗೂ ನೂತನ ಗುರುಗಳು ಫಾದರ್ ಆನ್ಸಿ ಅವರ ತಾಯಿ, ಅವರ ಸಹೋದರರು ಇಲ್ಲಿ ಬಂದು ಈ ಕುರ್ಚಿಯಲ್ಲಿ ಕುಳಿತುಕೊಳ್ಳಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ದಯಮಾಡಿ ಚಪ್ಪಾಳೆ ತಟ್ಟುತ್ತಾ ಅವರನ್ನು ಸ್ವಾಗತಿಸೋಣ. ಫಾದರ್ ಆನ್ಸಿ ಅವರ ತಾಯಿಯೂ ಸಹ ಮುಂದೆ ಬಂದು ಆಸನವನ್ನು ಸ್ವೀಕರಿಸಬೇಕೆಂದು ವಿನಂತಿ. ದಯಮಾಡಿ ಕುಳಿತುಕೊಳ್ಳಿ. ಈ ಒಂದು ಪುಟ್ಟ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆದರದ ಸ್ವಾಗತವನ್ನು ಕೋರುತ್ತಾ ಇದ್ದೇನೆ. Those who serve the Lord will be richly blessed. ಪ್ರಿಯರೇ, ಈ ಸಂದರ್ಭದಲ್ಲಿ ನಮ್ಮ ನವಯಾಜಕ ಗುರುಗಳ ಬಗ್ಗೆ ಒಂದೆರಡು ಮಾತುಗಳನ್ನು ಹಾಡಬೇಕೆಂದು ನಮ್ಮ ನೆಚ್ಚಿನ ಫಾದರ್ ಜೆರಾಲ್ಡ್ ಸಾಗರ್ ಅವರಲ್ಲಿ ಕೇಳಿಕೊಳ್ಳುತ್ತೇನೆ. ಚಪ್ಪಾಳೆ ತಟ್ಟುತ್ತಾ ಗುರುಗಳನ್ನು ಸ್ವಾಗತಿಸೋಣ. ಪೂಜ್ಯ ಧರ್ಮಾಧ್ಯಕ್ಷರೇ, ನವಯಾಜಕ ಫಾದರ್ ಆನ್ಸಿ ವಿಯನ್ ಲೋಬರ್ ಅವರೇ, ಅವರ ತಾಯಿ, ಅವರ ಸಹೋದರ, ಅದೇ ರೀತಿಯ ನನ್ನ ಪ್ರೀತಿಯ ಗುರುಗಳೇ, ಸಿಸ್ಟರ್ಸ್ ಅವರೇ ಮತ್ತು ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ನವಯಾಜಕರ ಕುರಿತು ಇಂದು ಮಾತನಾಡುವುದು ನಾನೊಬ್ಬನೇ ಅಲ್ಲ, ಬದಲಾಗಿ ಇಡೀ ನಮ್ಮ ಯಾಜಕ ಬಳಗ ಅವರೊಟ್ಟಿಗೆ ಸೇರಿ ಅವರ ಭಾವನೆ, ಅವರ ಅನಿಸಿಕೆ, ಅವರ ಅನುಭವವನ್ನು ನಿಮ್ಮ ಮುಂದೆ ನಾನು ಸಂತೋಷ ಪಡುತ್ತೇನೆ. ಶತಕೋಟಿ ಜನರಲ್ಲಿ ನನ್ನ ಕರೆದು ನೀ ಕರೆದಿ ದೇವಾ, ಶತಕೋಟಿ ಜನರಲ್ಲಿ ನನ್ನ ಕೈ ಹಿಡಿದು ಕರೆದೀನಿ ದೇವಾ, ಹಿಂದಿಟ್ಟ ಹೆಜ್ಜೆ ಮುಂದೆಡೆನು ದೇವಾ, ಹಿಂದಿಟ್ಟ ಹೆಜ್ಜೆ ಮುಂದಿಡೆನು ದೇವ, ನಿನಗಾಗಿ ನಾ ಬಾಳುವೆ. ಸ್ಟಾಪ್. ದೇವರಾತ್ಮ ನನ್ನ ಮೇಲಿದೆ. ಆತನು ಬಡವರಿಗೆ ಶುಭ ಸುವಾರ್ತೆಯನ್ನು ಸಾರುವುದಕ್ಕೆ ನನ್ನನ್ನು ಅಭಿಷೇಕಿಸಿದ್ದಾರೆ. ನವಯಾಜಕರ ಇದು ದೈವವಾಕ್ಯ. ಪ್ರಿಯರೇ, ನಾವು ಗುರುಗಳು, ಕನ್ಯಾಸ್ತ್ರೀಯರು ಯಾವುದೇ ವ್ರತಕೊಳ್ಳುವಾಗ ನಾವೊಂದು ದೈವವಾಕ್ಯ ಆರಿಸಿಕೊಳ್ಳುತ್ತೇವೆ. ಹಾಗೆ ನವಯಾಜಕರ ದೈವವಾಕ್ಯ, ದೇವರ ಆತ್ಮವು ನನ್ನ ಮೇಲಿದೆ, ಆತನ ಬಡವರಿಗೆ ಶುಭ ಸಂದೇಶವನ್ನು ಸಾರುವುದಕ್ಕೆ ನನ್ನನ್ನು ಅಭಿಷೇಕಿಸಿದ್ದಾರೆ. ನವಯಾಜಕ ವಂದನೆಯ ಆನ್ಸಿವಿಯನ್ ಅವರ ಜೀವನದ ಬೇರುಗಳು ಮಂಗಳೂರು ಧರ್ಮಕ್ಷೇತ್ರದ ಸಮೃದ್ಧ ಕ್ರೈಸ್ತ ಸಾಂಸ್ಕೃತಿಕ ವಾತಾವರಣದಲ್ಲಿ ಬಿಗಿಯಾಗಿ ನೆಲೆಸಿದೆ. ಇವರು ದಿವಂಗತ ವಿನ್ಸೆಂಟ್ ಲೋಬೋ ಹಾಗೂ ಶ್ರೀಮತಿ ನ್ಯಾನ್ಸಿ ಮರಿಯಾ ಲೋಬೋ ಅವರ ಸದ್ಗುಣ ಸಂಪನ್ನ ಕುಟುಂಬದಲ್ಲಿ ಜನಿಸಿ ಬೆಳೆದವರು. ಶ್ರಮ, ಹಂಬಲ, ದೈವಭಕ್ತಿ ಮತ್ತು ಮಾನವೀಯತೆ ಈ ಮೌಲ್ಯಗಳೇ ಅವರ ಬಾಲ್ಯ ವೇಳೆಯ ಗರ್ಭಧಾರಣೆ. ಅವರ ಸಹೋದರ ಆಲನ್ ವಿನೋದ್ ಲೋಬೋ ದುಬೈಯಲ್ಲಿ ಅವರು ತನ್ನ ಕಾರ್ಯವನ್ನು ಮಾಡುತ್ತಿದ್ದಾರೆ. ಕುಟುಂಬದ ಏಕತೆ ಮತ್ತು ಪ್ರೀತಿಯ ಬಲವು ವಂದನೆಯ ಆನ್ಸಿವಿಯನ್ರವರ ಧಾರ್ಮಿಕ ಪಯಣಕ್ಕೆ ಸದಾ ಬೆಂಬಲವಾಗಿ ನಿಂತಿದೆ. ಇವರು ಮೂಲತಃ ಲೊರೆಟ್ಟೋ ಮಾತೆಯ ದೇವಾಲಯ, ಲೊರೆಟ್ಟೋ ಮಂಗಳೂರು ಧರ್ಮಕ್ಷೇತ್ರಕ್ಕೆ ಸೇರಿದವರು. ಅವರ ಶೈಕ್ಷಣಿಕ ಪಯಣ. ನವಯಾಜಕ ವಂದನೆ ಆನ್ಸಿವಿಯನ್ ಲೋಬೋ ಅವರ ಶಿಕ್ಷಣ ಹಾದಿಯು
ಸಾಮಾನ್ಯವಾದರೂ ಅವರಲ್ಲಿ ನಿರ್ಮಿತವಾದ ಮೌಲ್ಯಗಳು ಅತ್ಯಂತ ಅಪರೂಪವಾದವು. ನಗರದ ಲೊರೆಟ್ಟೋ ಪ್ರಾಥಮಿಕ ಶಾಲೆಯಲ್ಲಿ ಪ್ರಾಥಮಿಕ ಶಿಕ್ಷಣ, ದೀಪಿಕಾ ಹೈಸ್ಕೂಲ್ ಮೊಡಂಕಾಪು ಬಂಟ್ವಾಳದಲ್ಲಿ ಪ್ರೌಢ ಶಿಕ್ಷಣ, ರೋಸಾರಿಯೋ PU ಕಾಲೇಜ್ ಮಂಗಳೂರಿನಲ್ಲಿ ಪದವಿ ಪೂರ್ವ ಶಿಕ್ಷಣ, ತದನಂತರ ಸೇಂಟ್ ಫಿಲೋಮಿನಾ ಡಿಗ್ರಿ ಕಾಲೇಜಿನಲ್ಲಿ ಪದವಿ ಶಿಕ್ಷಣವನ್ನು ಮುಗಿಸಿದರು. ಶೈಕ್ಷಣಿಕ ಜೀವನದಲ್ಲಿ ಅವರ ಒಳ್ಳೆಯ ಸ್ವಭಾವ, ಕರ್ತವ್ಯನಿಷ್ಠೆ ಮತ್ತು ಸಹೋದರತ್ವವನ್ನು ಬೆಳೆಸಿಕೊಂಡರು. ಧಾರ್ಮಿಕ ಜೀವನಕ್ಕೆ ಕರೆ. ಧಾರ್ಮಿಕ ಜೀವನದ ಉದಯ ದೇವರ ಕರೆಯನ್ನು ವಿಭಿನ್ನ ಸಂದರ್ಭಗಳಲ್ಲಿ ಮೌನವಾಗಿ ಅನುಭವಿಸುತ್ತಿದ್ದ ವಂದನೆಯ ಆನ್ಸಿ ಲಿಯೋನ್ ರೋಬರವರು 2012ರಲ್ಲಿ ಮಂಗಳೂರು ಧರ್ಮಕ್ಷೇತ್ರದ ಸೆಮಿನರಿಗೆ ಪ್ರವೇಶ ಪಡೆದರು. ಸಂತ ಜೋಸೆಫ್ ಸೆಮಿನರಿಯ ಆಪ್ತ ವಾತಾವರಣ, ಆಂತರ್ಯ ಶಿಸ್ತು, ಧಾರ್ಮಿಕ ಸಂವಾದ ಇವೆಲ್ಲವೂ ಅವರ ವಯಸ್ಸಿನಲ್ಲಿ, ಅವರ ಮನಸ್ಸಿನಲ್ಲಿ ಕರೆಯ ಸ್ಪಷ್ಟತೆಯನ್ನು ಇನ್ನಷ್ಟು ಬಲಪಡಿಸಿದವು. 2017ರಲ್ಲಿ ಅವರು ಬಡವರೊಂದಿಗೆ ಮತ್ತು ಸುವಾರ್ಥ ಪ್ರಸಾರದ ಅಗತ್ಯವಿದ್ದಲ್ಲಿ ಸೇವೆ ಸಲ್ಲಿಸಲು ಮನವರಿಕೆ ಮಾಡಿ, ಪ್ರಭುವೇ, ನೀನೇ ನನ್ನನ್ನು ಕರೆದಿರುವೆ, ನಿನ್ನ ಸೇವಕನು ನಾನು ಸಿದ್ಧನಿದ್ದೇನೆ, ನನ್ನನ್ನು ಕಳುಹಿಸು. ಧೈರ್ಯದಲ್ಲಿ ಗುಲ್ಬರ್ಗಾ ಧರ್ಮಶಾಸ್ತ್ರಕ್ಕೆ ಸೇರಿ ಗುರು ಶಿಕ್ಷಣ ಮುಂದುವರಿಸಿದರು. ಸೆಂಟ್ ಜೋಸೆಫ್ ಇಂಟರ್ಡೈಸನ್ ಸೆಮಿನರಿ ಜಪ್ಪು ಮಂಗಳೂರಿನಲ್ಲಿ ತತ್ವಶಾಸ್ತ್ರದ ಶಿಕ್ಷಣ, ಸೆಂಟ್ ಪೀಟರ್ಸ್ ಪೊಂಟಿಫಿಕಲ್ ಸೆಮಿನರಿ ಬೆಂಗಳೂರು ದೈವಶಾಸ್ತ್ರದ ಶಿಕ್ಷಣವನ್ನು ಪಡೆದರು. 2 ಮಹತ್ವದ ಹಂತಗಳು: ಗುರುಗಳ ಯಾಜಕತ್ವದ ಅಗತ್ಯ ಗುಣಗಳನ್ನು ಆತ್ಮವಿನಯ, ಪ್ರಾರ್ಥನಾ ಜೀವನ, ತ್ಯಾಗ, ಪಾಲನಾ ಹೃದಯ ಬೆಳೆಸುವಲ್ಲಿ ಪ್ರಮುಖ ಪಾತ್ರ ವಹಿಸಿವೆ. ಸೇವಾ ಅವಧಿಯ ಪಯಣ. ಬಡ ಜನರ ಮಧ್ಯದಲ್ಲಿ ಸೇವೆ ಸಲ್ಲಿಸಲು ಅವಕಾಶಗಳು ಅವರಿಗೆ ಯಾಜಕತ್ವದ ನಿಜವಾದ ಸ್ವರೂಪವನ್ನು ಪರಿಚಯ ಮಾಡಿಕೊಟ್ಟವು. 2019-2020ರಲ್ಲಿ ಮೇರಿ ಪವಾಡ ಮಾತೆಯ ಮಂದಿರ ಇಟಗಾದಲ್ಲಿ ನನ್ನೊಟ್ಟಿಗೆ ಅವರು 1 ವರ್ಷದ ಅನುಭವವನ್ನು ಪಡೆದರು. ಅದೇ ರೀತಿಯಾಗಿ 2024-25ರಂದು ಇದೇ ವರ್ಷದಲ್ಲಿ ಅವರು ಸೇವಾದರ್ಶಿಯಾಗಿ ಯೇಸು ರಕ್ಷಕರ ದೇವಾಲಯ ಬಾಲ್ಕಿಯಲ್ಲಿ ತನ್ನ ಸೇವೆಯನ್ನು ಇಲ್ಲಿ ತನಕ ಅವರು ಸಲ್ಲಿಸಿದರು. ಈ ಅವಧಿಯಲ್ಲಿ ಅವರು ಬಡವರ ಮನೆಗೆ ಭೇಟಿ ಮಾಡಿ ಅವರ ನೋವನ್ನು ಅರಿತುಕೊಂಡರು. ಯುವಕರಿಗೆ ಸ್ಫೂರ್ತಿ, ಮಕ್ಕಳಿಗೆ ಪ್ರೀತಿ, ರೋಗಿಗಳಿಗೆ ಧೈರ್ಯ ಮತ್ತು ಸಮುದಾಯಕ್ಕೆ ನಂಬಿಕೆ, ಬಲ ಇವುಗಳೆಲ್ಲವನ್ನು ದೇವರ ಹೆಸರಿನಲ್ಲಿ ಹಂಚಿಕೊಂಡರು. ಸೇವೆಯ ಪ್ರತಿ ಅನುಭವವು ಅವರ ಹೃದಯದಲ್ಲಿ ಯೇಸುವಿನ ವಿನಯ ಮತ್ತು ಕರುಣೆಯ ಪ್ರತಿಫಲವನ್ನು ಗಟ್ಟಿಗೊಳಿಸಿದವು. ಅವರಲ್ಲಿರುವಂತಹ ಪ್ರತಿಭೆಗಳು ಮತ್ತು ಜನರನ್ನು ಯಾವ ರೀತಿ ಸೇವೆ ಮಾಡಿದ್ದಾರೆ ಎಂಬುದರ ಬಗ್ಗೆ ಸ್ವಲ್ಪ ಮಾಹಿತಿ. ನವಯಾಜಕರು ಧರ್ಮಸಭೆಯಲ್ಲಿ ಬಹುಮುಖ್ಯ ಪ್ರತಿಭೆಯನ್ನು ಹೊಂದಿದವರು. ಮನಮುಟ್ಟುವ ಪ್ರವಚನ, ಕಲಾತ್ಮಕ ನೃತ್ಯಗಾರ, ಚುರುಕು ಬಾಸ್ಕೆಟ್ಬಾಲ್ ಮತ್ತು ಫುಟ್ಬಾಲ್ ಆಟಗಾರ ಹಾಗೂ ಅಥ್ಲೆಟಿಕ್ಸ್ನಲ್ಲಿ ಶ್ರೇಷ್ಠ ಸಾಧಕರು. ಈ ಪ್ರತಿಭೆಗಳು ಕೇವಲ ವೈಯಕ್ತಿಕ ಮಾಹಿತಿಗಾಗಿ ಅಲ್ಲ, ಧರ್ಮಸಭೆಯ ಯುವ ಜನತೆಗೆ ಹೊಸ ಉತ್ಸಾಹ ತುಂಬಲು, ಸಮುದಾಯಕ್ಕೆ ಜೀವಂತಿಕೆಯನ್ನು ನೀಡಲು ಮತ್ತು ದೇವರ ಮಹಿಮೆಯನ್ನು ವ್ಯಕ್ತಪಡಿಸಲು ಅವರು ಬಳಸಿಕೊಳ್ಳುತ್ತಾರೆ. ಪ್ರೇರೆ ಅವರು ಮೂಲತಃ ಮಂಗಳೂರು ಧರ್ಮ ಪ್ರಾಂತ್ಯದ ಅಭ್ಯರ್ಥಿಯಾಗಿದ್ದರೂ 1 ತಿಂಗಳ ಮಿಷನ್ ಅನುಭವಕ್ಕಾಗಿ ಇಲ್ಲಿ, ಅಂದರೆ ಫಾದರ್ ಸುನಿಲ್ ಅವರೊಟ್ಟಿಗೆ ಉಜ್ಜಿನಿಯಲ್ಲಿದ್ದಾಗ ಅವರಿಗೆ ದೈವ ಕರೆಯಲ್ಲಿ ಮತ್ತು ಇನ್ನೂ ಜಾಸ್ತಿ ಅನುಭವ ಆಯಿತು. ಅಲ್ಲಿ ಉಜ್ಜಿನಿಯಲ್ಲಿ ನಮ್ಮ ಧರ್ಮಕ್ಷೇತ್ರ ಕೊನೆಯ ಭಾಗ, ಅಲ್ಲಿ ಅವರು 1 ವರ್ಷಕ್ಕೆ ತನ್ನ ಸೇವೆಯನ್ನು ಕೊಡುವಾಗ ಅಲ್ಲಿ ನಮ್ಮ ಜನರಿಗೆ ಭೇಟಿಯಾಗಿ ಅಲ್ಲಿ ನಿಜವಾದ ಯಾಜಕ ಅಂದರೆ ಯಾಕೆ, ನಾ ಯಾರ ಸೇವೆ ಮಾಡಬೇಕಂತೇಳಿ ಅಲ್ಲಿ ಅವರ ಅನುಭವವನ್ನು ಪಡೆದರು. ಮತ್ತು ಅಲ್ಲಿ ಮೊಟ್ಟ ಮೊದಲಿಗೆ ಫಾದರ್ ಸುನಿಲ್ ಅವರ ಹತ್ರ ಭೇಟಿಯಾಗಿ ಅವರಿಗೆ ಹೇಳಿಕೊಂಡು, ತದನಂತರ ಧರ್ಮಾಧ್ಯಕ್ಷರಿಗೆ ಭೇಟಿಯಾಗಿ ನಮ್ಮ ಗುಲ್ಬರ್ಗಾ ಧರ್ಮ ಪ್ರಾಂತ್ಯಕ್ಕೆ ಅವರು ಸೇರಿಕೊಂಡರು. ಅವರು ಅತ್ಯಂತ ಮೃದು ಹಾಗೂ ಶಾಂತ ಸ್ವಭಾವದ ವ್ಯಕ್ತಿ. ಯಾವ ಸ್ಥಳದಲ್ಲಾದರೂ, ಯಾವ ರೀತಿಯ ಪರಿಸ್ಥಿತಿಯಲ್ಲಾದರೂ ಸುಲಭವಾಗಿ ಹಂಚಿಕೊಂಡು ಬದುಕುವ ಗುಣವನ್ನು ಹೊಂದಿದ್ದಾರೆ ಪ್ರಿಯರೇ. ಒಂದು ಸಣ್ಣ ಅನುಭವ.
ಇಬ್ಬರು ಒಟ್ಟಿಗಿರುವಾಗ, ಇಟ್ಗಾದಲ್ಲಿ ಒಟ್ಟಿಗಿರುವಾಗ, ಒಂದು ಹಬ್ಬಕ್ಕಾಗಲಿ ಒಂದು ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಹೋಗುವಾಗ ಬ್ರದರ್ ಅವರು ಒಂದು ಎಲ್ಲ ಕಾರ್ಯಕ್ರಮ ಆದಮೇಲೆ ಕೊನೆಗೆ ಊಟ. ಈ ಊಟ ಏನಿರ್ಬೋದು, ಊಟ ಏನಿರ್ಬೋದು, ಅಲ್ಲಿ ತರಕಾರಿ ಇರ್ಬೋದಾ ಅಥವಾ ಬಿರಿಯಾನಿ ಇರ್ಬೋದಾ ಅಂತ ಕಂಡು ಹಿಡಿಲಿಕ್ಕೆ ಒಂದು ಉದಾಹರಣೆ. ಒಂದೆಂದರೆ ನಾವಿಬ್ಬರು ಕುಂತು ಅವ್ರಿಗೆ ಹೇಳೋದು, ಫಾದರ್ ಊಟ ಏನಿರ್ಬಹುದು? ಈಗ ನಾನು ಏನು ಹೇಳೋದು, ಊಟ ನಾನು ಕೂಡ ಅಲ್ಲೇ ಮನೇಲಿ, ನಾ ಅಲ್ಲಿ ಇಬ್ಬರು ಇಲ್ಲೇ, ನಾನು ಏನು ಉತ್ತರ ಕೊಡಲಿ ಅವರು? ಸೊ ಅವರು ನಿರ್ಧಾರ ಮಾಡಿದರು, 2 ಭೋಗನಿ ಇದ್ದರೆ ಅನ್ನ ಸಾರು, ಒಂದೇ ಭೋಗನಿ ಇದ್ದರೆ ಬಿರಿಯಾನಿ ಅಂತ. ಸೊ ಅವರು ಮೊದಲು ಹೋಗಿ ಎಲ್ಲ ಆದಮೇಲೆ ಹೇಳುವುದು, ಫಾದರ್ ಇವತ್ತು ಒಂದೇ ಭೋಗನಿ ಇದೆ ಅಂದರೆ ಇವತ್ತು ಬಿರಿಯಾನಿ ಊಟ ಅಂತ. ಅಂದರೆ ಅಷ್ಟು ಸರಳ ವ್ಯಕ್ತಿ, ತುಂಬ ಆತ್ಮೀಯತೆ ನಡ್ಕೊಳ್ಳುವಂತಹ ವ್ಯಕ್ತಿ ಅವರಾಗಿದ್ದಾರೆ. ಅವರ ಹೊರಗಿನ ರೂಪ ಹಾಗೂ ವ್ಯಕ್ತಿತ್ವ ಸೊಗಸಾಗಿ ಪ್ರೌಢತೆ ಮತ್ತು ಗಂಭೀರತೆಯನ್ನು ವ್ಯಕ್ತಪಡಿಸುತ್ತದೆ. ನೋಡುವವರಿಗೆ ಗೌರವ ಮತ್ತು ವಿಶ್ವಾಸ ಮೂಡುವಂಥ ಸ್ವಭಾವ ಅವರದ್ದಾಗಿದ್ದರೆ, ನೋಡಲಿಕ್ಕೆ ಉದ್ದ ದಸ್ಪುಷ್ಟ ಆದರೂ ಕೂಡ ಅಷ್ಟೇ ಅವರ ಹೃದಯ ಕೂಡ ಮೃದುವಾಗಿದೆ, ತುಂಬ ಆತ್ಮೀಯವಾಗಿದೆ. ಅವರು ಯಾವುದೇ ಒಂದು ತಾರತಮ್ಯ ಮಾಡೋದಿಲ್ಲ ಪ್ರೇಯರೇ. ಹಿರಿಯರಾಗಲಿ ಅವರಿಗೆ ಗೌರವ ಕೊಡುವುದು, ಯುವಕರೊಂದಿಗೆ ಅವರ ಗೌರವ ಕೊಡುವುದು, ಮಕ್ಕಳು ಅವರವರ ಸ್ಥಾನಕ್ಕೆ ಅವರು ಗೌರವ ಕೊಡುವಂಥ ಅವರು ವ್ಯಕ್ತಿಯಾಗಿದ್ದಾರೆ. ಯಾವುದೇ ಪ್ರಶಂಸೆ ಅಥವಾ ಪ್ರತಿಫಲದ ನಿರೀಕ್ಷೆ ಇಲ್ಲದೆ ಮೌನವಾಗಿ ಹಾಗೂ ನಿಷ್ಠೆಯಿಂದ ಕೆಲಸ ಮಾಡಲು ಸದಾ ಸಿದ್ಧರಾಗುತ್ತಾರೆ. ಇಫ್ ಯು ಟೆಲ್ ಹಿಮ್ ಗುಡ್, ನೋ ಪ್ರಾಬ್ಲಮ್. ಇಫ್ ಯು ಡೋಂಟ್ ಟೆಲ್ ಹಿಮ್ ಗುಡ್, ನೋ ಪ್ರಾಬ್ಲಮ್. If you tell him you have not done these things, no problem. But he will go on doing his duty sincerely, and very hard-working priest we have seen. ಇತರರ ಕಷ್ಟಗಳು, ಅಗತ್ಯತೆಗಳು ಮತ್ತು ಭಾವನೆಗಳಿಗೆ ತುಂಬ ಸೂಕ್ಷ್ಮವಾಗಿ ಸ್ಪಂದಿಸುವ ಹೃದಯವನ್ನು ಹೊಂದಿದ್ದಾರೆ. ಅವರಲ್ಲಿ ಜೇಬಲ್ಲಿ ಕೆಲವು ಸಲ ಏನು ಇಲ್ಲದಿದ್ದರೂ ಕೂಡ ಯಾರಾದರೂ ಇದ್ದರೆ, ಮಕ್ಕಳು ಯಾರಾದರೂ ಬಂದರೆ ಅಥವಾ ಬಡವರು ಯಾರಾದರೂ ಬಂದರೆ ಕೈ ಎತ್ತಿ ಕೊಡುವಂಥ ವ್ಯಕ್ತಿ ಅವರು ಆಗಿದ್ದಾರೆ. ನಾವು ಕಣ್ಣಾರಿ ನೋಡಿದ್ದೇವೆ, ನಾವೆಲ್ಲರೂ ಅನುಭವಿಸಿದ್ದೇವೆ. ಅಂದರೆ ದಾನಸುರ ಅಂತ ಹೇಳ್ತೇವಲ್ಲ, ಯಾರಾದರೂ ಕಷ್ಟದಿರುವಾಗ ಅವರು ಸಹಾಯ ಮಾಡುವಂಥ ಗುಣ ಅವರಲ್ಲಿ ನಾವು ಕಾಣ್ತೇವೆ. ಅವರು ಪ್ರೀತಿಯುತ ಸ್ವಭಾವದವರು, ಎಲ್ಲರೊಂದಿಗೆ ಸ್ನೇಹ ಬಾಂಧವ್ಯದಿಂದ ನಡೆದು ಎಲ್ಲರನ್ನು ಜೊತೆಗೂಡಿಸಿಕೊಂಡು ಸಾಗುವ ಮನೋಭಾವವನ್ನು ಅವರು ಹೊಂದಿದ್ದಾರೆ. ಅವರಿಗೆ ಮಕ್ಕಳ ಜೊತೆಗೆ ಹಾಗೂ ಯುವಕರ ಜೊತೆಗೆ ಸಮಯ ಕಳೆಯಲು ಬಹಳ ಇಷ್ಟ. ಅವರು ಮಕ್ಕಳನ್ನು ಪ್ರೀತಿಯಿಂದ ನೋಡಿಕೊಳ್ಳುತ್ತಾರೆ ಮತ್ತು ಯುವಕರೊಂದಿಗೆ ಸ್ನೇಹ ಬಾಂಧದಿಂದ ನಡೆದುಕೊಳ್ಳುತ್ತಾರೆ. ಅವರ ಜೊತೆ ಇದ್ದಾಗ ಮಕ್ಕಳು ಹಾಗೂ ಯುವಕರು ಸಂತೋಷವಾಗಿಯೂ ಆತ್ಮೀಯವಾಗಿಯೂ ಅಭಿನಯಿಸುತ್ತಾರೆ ಮತ್ತು ಸಂತೋಷ ಪಡುತ್ತಾರೆ. ಪ್ರೀತಿಯ ಯಾಜಕರೇ, ನಿಮ್ಮ ಬಗ್ಗೆ ಹೇಳಲಿಕ್ಕೆ ತುಂಬ ಇದೆ, ಸಮಯ ಇಲ್ಲ, ಎಲ್ಲರೂ ನನಗೆ ನೋಡ್ತಾರೆ, ಇನ್ನೂ ಎಷ್ಟು ಮಾತಾಡ್ತಾರೆ ಅಂಥೇಳಿ. ಆದರೂ ಕೂಡ ನಿಮ್ಮ ಈ ಸೇವೆ ನಿಜವಾಗಿ ನಾವೆಲ್ಲರೂ ಅನುಭವಿಸಿದ್ದೇವೆ. ಈ ದಿನ ನೀವು ಕಂಡಂಥ ಕನಸು ದೇವರು ನನಸಾಗಿ ಮಾಡಿದ್ದಾರೆ. ಪರಮಾತ್ಮ ನಿಮ್ಮನ್ನು ಆರಿಸಿಕೊಂಡಿದ್ದಾರೆ. ಈ ದಿನ ಎಲ್ಲರ ಪರವಾಗಿ, ವಿಶೇಷವಾಗಿ ಧರ್ಮಾಧ್ಯಕ್ಷರ ಪರವಾಗಿ, ನಮ್ಮ ಗುರುವರಂದ ಪರವಾಗಿ, ಎಲ್ಲ ಧರ್ಮವಿಗೆಯರ ಪರವಾಗಿ ಮತ್ತು ಎಲ್ಲ ನಮ್ಮ ಸ್ನೇಹಿತರ ಪರವಾಗಿ ನಿಮಗೆ ಶುಭಾಶಯ ಕೋರುತ್ತೇವೆ. ನಿಮ್ಮ ಮುಂದಿನ ಹಾದಿ ಸುಖಕರವಾಗಲಿ, ಶಾಂತಿಯಿಂದ ಇರಲಿ ಅಂತ ನಿಮಗೂ ಶುಭ ಕೋರುತ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ಪ್ರಿಯರೇ, ನವಯಾಜಕರ ಬಗ್ಗೆ ಸವಿಸ್ತಾರವಾಗಿ ನಮ್ಮ ಜೊತೆ ಹಂಚಿಕೊಂಡಂತಹ ನಮ್ಮ ನೆಚ್ಚಿನ ಫಾದರ್ ಜೆರಾಲ್ಡ್ ಸಾಗರ್ ಅವರಿಗೆ ಜೋರಾಗಿ ಚಪ್ಪಾಳೆ ತಟ್ಟುತ್ತಾ ನಮ್ಮ ಧನ್ಯವಾದವನ್ನು ಸಲ್ಲಿಸೋಣ. ಈ ಸಂದರ್ಭದಲ್ಲಿ ನಮ್ಮ ಧರ್ಮಾಧ್ಯಕ್ಷರು ನವಯಾಜಕರಿಗೆ ಸನ್ಮಾನಿಸುತ್ತಾರೆ. ಅವರಿಗೆ ಒಂದು ಶಾಲು, ಹಾರ, ಮೈಸೂರು ಪೇಟ ಮತ್ತು ಹೂಗುಚ್ಛವನ್ನು ನೀಡಿ ನಮ್ಮೆಲ್ಲರ ಗುರು ವೃಂದದ ಪರವಾಗಿ ಈ ಒಂದು ಸನ್ಮಾನವನ್ನು ನವಯಾಜಕರಿಗೆ ಧರ್ಮಾಧ್ಯಕ್ಷರು ಮಾಡಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಫಾದರ್ ಶ್ರೇಷ್ಠ ಗುರುಗಳಾದಂತಹ ಫಾದರ್ ಸಂತೋಷ್ ಬಾಪು ಅವರು ಸಹ ಈ ಸನ್ಮಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕೆಂದು ವಿನಂತಿ. ಇಬ್ಬರು ಸೇರಿ, ಧರ್ಮಾಧ್ಯಕ್ಷರು ಹಾಗೂ ಶ್ರೇಷ್ಠ ಗುರುಗಳು ಸೇರಿ ಈಗ ನವಯಾಜಕರಿಗೆ ಸನ್ಮಾನ.
ಅದೇ ರೀತಿ ಧರ್ಮಾಧ್ಯಕ್ಷರು ಹಾಗೂ ಶ್ರೇಷ್ಠ ಗುರುಗಳು ನಮ್ಮ ನವಯಾಜಕರ ನೆಚ್ಚಿನ ತಾಯಿಯವರಿಗೂ ಸಹ ಸನ್ಮಾನವನ್ನು ಮಾಡುತ್ತಿದ್ದಾರೆ. ಹಾರ ಮತ್ತು ಶಾಲೊಂದಿಗೆ ತ್ಯಾಗ ಮಾಡಿದ್ದಾರೆ ತಮ್ಮ ಮಗನನ್ನು ಧರ್ಮ ಕ್ಷೇತ್ರದಲ್ಲಿ ಯಾಜಕರಾಗಿ ಸೇವೆ ಮಾಡಲು. ತಾಯಿಯ ತ್ಯಾಗಕ್ಕಾಗಿ ಜೋರಾಗಿ ಚಪ್ಪಾಳೆ ತಟ್ಟುತ್ತಾ ಅಭಿನಂದಿಸೋಣ. ಭಗವಂತ ಅವರಿಗೆ ಆರೋಗ್ಯವನ್ನು ನೀಡಲಿ. ಅವರ ಪ್ರಾರ್ಥನೆ ಮುಖಾಂತರ ಗುರುಗಳು ತಮ್ಮ ಸೇವೆಯನ್ನು ಒಳ್ಳೆ ರೀತಿಯಲ್ಲಿ ನಮ್ಮ ಧರ್ಮಕ್ಷೇತ್ರದಲ್ಲಿ ನಡೆಸಿಕೊಂಡು ಹೋಗಲಿ ಎಂದು ನಾವು ಪ್ರಾರ್ಥಿಸೋಣ. ತಾಯಿಗೆ ಸನ್ಮಾನಿಸಿದಂತಹ ಧರ್ಮಾಧ್ಯಕ್ಷರಿಗೆ ಹಾಗೂ ಶ್ರೇಷ್ಠ ಗುರುಗಳಿಗೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿ ನವಯಾಜಕರ ಸಹೋದರ ನಮ್ಮ ಜೊತೆಯಲ್ಲಿದ್ದಾರೆ. ಅವರಿಗೂ ಸಹ ಧರ್ಮಾಧ್ಯಕ್ಷರು ಶ್ರೇಷ್ಠ ಗುರುಗಳು ಸನ್ಮಾನಿಸಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಜೋರಾಗಿ ಚಪ್ಪಾಳೆ ತಟ್ಟಬೇಕೆಂದು ಬಂದಂತಹ ಸರ್ವರಲ್ಲಿ ನಾನು ವಿನಂತಿಸಿಕೊಳ್ಳುತ್ತೇನೆ. ಸನ್ಮಾನಿಸಿದಂತಹ ಧರ್ಮಾಧ್ಯಕ್ಷರಿಗೂ ಹಾಗೂ ಶ್ರೇಷ್ಠ ಗುರುಗಳಿಗೂ ಅನಂತ ಅನಂತ ಧನ್ಯವಾದಗಳು. ನವಯಾಜಕರಿಗೆ ಶುಭವನ್ನು ಕೋರಲು ಬರುತ್ತಿದ್ದಾರೆ ನಮ್ಮ ನೆಚ್ಚಿನ ಫಾದರ್ ಫ್ರಾನ್ಸಿಸ್ ರವರು ಒಂದು ಹಾಡಿನೊಂದಿಗೆ. ಅವರ ಜೊತೆಗೆ ಉಳಿದ ಗುರುಗಳು ಸಹ ಸೇರಿಕೊಳ್ಳುತ್ತಾರೆ. ಈ ಒಂದು ರಾಗ ಪ್ರಾರಂಭವಾದ ತಕ್ಷಣ ನಮ್ಮ ಧರ್ಮಕ್ಷೇತ್ರಕ್ಕೆ ಸೇರಿದಂತಹ ಕೆಲವು ಗುರುಗಳು ಮುಂದೆ ಬಂದು ಹೂವಿನ ಹಾರವನ್ನು ಹಾಕಿ ನಮ್ಮ ನವಯಾಜಕರಿಗೆ ಸನ್ಮಾನವನ್ನು ನೀಡಲಿದ್ದಾರೆ. ಈಗ ಫಾದರ್ ಫ್ರಾನ್ಸಿಸ್ ಹಾಗೂ ತಂಡದವರಿಂದ ಒಂದು ಶುಭ ಕೋರುವಂತಹ ರಾಗ. ಇದು ನಡೆಯುವ ಪ್ರಭುವಿನ ದಾಸನೆಯ ಯಾಜಕ, ಪ್ರಭುವಿನ ಸ್ವರ ಕೇಳಿ ಸರ್ವಸ್ವವ ತೊರೆದು ಸೇವಕನಾದವನೇ ಯಾಜಕ. ಕರೆ ನೀಡಿದವನ ಕರ ಹಿಡಿದು ನಡೆಯುವ ಪ್ರಭುವಿನ ದಾಸನೆಯ ಯಾಜಕ, ಪ್ರಭುವಿನ ದಾಸನೆಯ ಯಾಜಕ. ಕರೆ ನೀಡಿದವನ ಕರ ಹಿಡಿದು ನಡೆಯುವ ಪ್ರಭುವಿನ ದಾಸನೆಯ ಯಾಜಕ, ಪ್ರಭುವಿನ ದಾಸನೆಯ ಯಾಜಕ. ಪ್ರಭುವಿನ ಸ್ವರ ಕೇಳಿ ಸರ್ವಸ್ವ ತೊರೆದು ಸೇವಕನಾದವನೇ ಯಾಜಕ, ಸೇವಕನಾದವನೇ ಯಾಜಕ, ಸೇವಕನಾದವನೇ ಯಾಜಕ. ಕಷ್ಟದ ಕಣ್ಣಿವೆಗೆ ಅಂಜದವರು, ಸನ್ಮಾರ್ಗದಲ್ಲಿ ಮುನ್ನಡೆಯುವವರು. ಗಳಿಸಿ ಯಾಜಕ, ಪ್ರಭುವಿನ ದಾಸನೇ ಯಾಜಕ, ಪ್ರಭುವಿನ ಸ್ವರ ಕೇಳಿ ಸರ್ವಸ್ವ ತೊರೆದು ಸೇವಕನಾದವನೇ ಯಾಜಕ, ಸೇವಕನಾದವನೇ ಯಾಜಕ. ಸಂಸ್ಕಾರ ನಮಗೆ ನೀಡುವವರು, ಆತ್ಮದ ಆರೈಕೆ ಮಾಡುವವರು, ಕ್ಷಮೆಯನ್ನು ನಮಗೆ ನೀಡುವವರು, ಜನರನ್ನು ದೇವರಿಗೆ ಒಯ್ಯುವವರು. ಶುಭಾಶಯ ಶುಭಾಶಯ ಗುರುಗಳೇ ನಿಮಗೆ ಶುಭಾಶಯ, ಶುಭಾಶಯ ಶುಭಾಶಯ ಪ್ರಭುವಿನ ದಾಸರೇ ಶುಭಾಶಯ. ಕರೆ ನೀಡಿದವನ ಕರ ಹಿಡಿದು ನಡೆಯುವ ಪ್ರಭು
ಪ್ರಭುವಿನ ದಾಸರಿ ಯಾಜಕ, ಪ್ರಭುವಿನ ದಾಸರಿ ಯಾಜಕ. ಪ್ರಭುವಿನ ಸ್ವರ ಕೇಳಿ ಸರ್ವಸ್ವ ತೊರೆದು ಸೇವಕನಾದವನೇ ಯಾಜಕ, ಸೇವಕನಾದವನೇ ಯಾಜಕ. ಶುಭಾಶಯ ಶುಭಾಶಯ ಗುರುಗಳೇ ನಿಮಗೆ ಶುಭಾಶಯ, ಶುಭಾಶಯ ಶುಭಾಶಯ ಪ್ರಭುವಿನ ದಾಸರಿ ಶುಭಾಶಯ, ಪ್ರಭುವಿನ ದಾಸರಿ ಶುಭಾಶಯ. ನಮ್ಮ ಮೇಷಪಾಲಕರು ಧರ್ಮಾಧ್ಯಕ್ಷರು ನಮ್ಮೆಲ್ಲರನ್ನು ಉದ್ದೇಶಿಸಿ ಮಾತನಾಡಿ ಸಂದೇಶವನ್ನು ನೀಡಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಯಾಜಕರಾಗಿ ಅಭಿಷಿಕ್ತರಾದ ಫಾದರ್ NC ವಿಯಲ್, ಇಲ್ಲಿರುವ ಎಲ್ಲ ಗುರುಗಳ ಪರವಾಗಿ, ನಮ್ಮ ಧರ್ಮಕ್ಷೇತ್ರದಲ್ಲಿ ಸೇವೆ ಮಾಡುವ ಎಲ್ಲ ಗುರುಗಳು, ಎಲ್ಲ ಸಿಸ್ಟರ್ಸ್ ಅವರ ಪರವಾಗಿ, ಎಲ್ಲ ಜನರ ಪರವಾಗಿ, ಇಲ್ಲಿರುವ ಎಲ್ಲ ನಮ್ಮ ಭಕ್ತ ಜನರ ಪರವಾಗಿ ನಾನು ನಿಮಗೆ ಪ್ರೀತಿಪೂರ್ವಕ ಶುಭಾಶಯಗಳನ್ನು ಕೋರುತ್ತೇನೆ. ಶುಭಾಶಯಗಳು ನಿಮಗೆ. ಇಂದು ನೀವು ನಿಮ್ಮ ಆತ್ಮದಲ್ಲಿ ಪಡೆದುಕೊಂಡ ಸಂತೋಷ ಅನುಭವ ನಿಮಗೆ ಜೀವನದುದ್ದಕ್ಕೂ ಇರಲಿ ಎಂದು ನಾನು ಸದಾ ಪ್ರಾರ್ಥಿಸುವವನಾಗಿದ್ದೇನೆ. ಮತ್ತು ನಮ್ಮ ಧರ್ಮಕ್ಷೇತ್ರದಲ್ಲಿ ನಿಮ್ಮನ್ನು ಸ್ವಾಗತಿಸುವಾಗ ನಿಮಗೆ ಎಲ್ಲ ಒಳ್ಳೆಯದನ್ನೇ ಬಯಸುತ್ತೇನೆ. ಇಲ್ಲಿ ಧರ್ಮಕ್ಷೇತ್ರದಲ್ಲಿ ಹೇಗೆ ಸೇವೆ ನಡೆಯುತ್ತದೆ ಎಂಬುದನ್ನು ಕಳೆದ 10-15 ವರ್ಷಗಳಿಂದ ನೀವು ಬಲ್ಲವರಾಗಿದ್ದೀರಿ. ಪೇತ್ರ ಮತ್ತು ಯೋಹನ್ನರು ಹೋಗುವಾಗ ಅವರು ಹೇಳಿದ್ದರು, ಬೆಳ್ಳಿ ಬಂಗಾರ ನನ್ನಲ್ಲಿ ಇಲ್ಲ, ಆದರೆ ನನ್ನಲ್ಲಿ ಇದ್ದುದನ್ನು ನಾನು ಕೊಡುತ್ತೇನೆ ಅಂತ ಹೇಳಿದ್ದರು. ಹಾಗೆಯೇ ಇಲ್ಲಿ ಇರುವ ಎಲ್ಲ ಗುರುಗಳ ಪರವಾಗಿ, ನನ್ನ ಪರವಾಗಿ ಕೂಡ ಈ ಧರ್ಮಕ್ಷೇತ್ರ ಬೆಳ್ಳಿ ಬಂಗಾರ ನೀಡುವುದಿಲ್ಲ, ಆದರೆ ಯೇಸುವಿನ ಹೆಸರಿನಲ್ಲಿ ಮಹಾ ಅದ್ಭುತಗಳನ್ನು ದೇವರು ಮಾಡಬಲ್ಲರು ಮತ್ತು ನಿಮ್ಮಿಂದ ಕೂಡ ಅದನ್ನೇ ದೇವರು ಬಯಸ್ತಾರೆ ಅಂತ ಹೇಳುತ್ತಾ, ಇದನ್ನು ನೀವು ಚೆನ್ನಾಗಿ ಮಾಡುವವರಾಗಿದ್ದೀರಿ ಎಂಬ ವಿಶ್ವಾಸ ನನಗಿದೆ. ಈ ವಿಶ್ವಾಸವನ್ನು ವ್ಯಕ್ತಪಡಿಸುತ್ತಾ ಇಲ್ಲಿದ್ದ ಎಲ್ಲ ಗುರುಗಳ ಪರವಾಗಿ ನಿಮಗೆ ಹಾರ್ದಿಕ ಅಭಿನಂದನೆಗಳು, ಶುಭಾಶಯಗಳು. ಎರಡನೇದಾಗಿ ಎಲ್ಲ ತಾಯಂದಿರಿಗೆ ಇಂತಹ ಒಂದು ಸೌಭಾಗ್ಯ ಸಿಗುವುದಿಲ್ಲ. ತಾಯಂದಿರಿಗೆ ಮಕ್ಕಳು ಸಿಗುತ್ತವೆ. ಆ ಮಕ್ಕಳನ್ನು ಒಂದು ತ್ಯಾಗ ಮಾಡಿ ದೇವರ ಸೇವಕನು ಆಗ್ತೇನೆ ನಾನು ಅಂತ ಹೇಳುವಾಗ ಹಿರಿಯ ಮಗನಿಗೆ ಅವರು ಒಪ್ಪಿಸಿಕೊಡುವುದು ಸುಲಭ ಸಾಧ್ಯವಲ್ಲ. ನಾನು ನ್ಯಾನ್ಸಿ ಅಮ್ಮನವರನ್ನು ಕೆಲಸ ಮಾಡುವಾಗ ಕೂಡ ನೋಡಿದ್ದೇನೆ, ಯಾವ ರೀತಿಯಲ್ಲಿ ಅವರು ಕೆಲಸ ಮಾಡುತ್ತಿದ್ದರು. ಆ ಒಂದು ದೃಶ್ಯ ನನ್ನ ಹೃದಯದಲ್ಲಿ ಇವಾಗಲೂ ಇದೆ. ಆದರೂ ಕೂಡ ಧೈರ್ಯಗೆಡದೆ ನ್ಯಾನ್ಸಿ ಅಮ್ಮನವರು ಅವರ ಪತಿ ಇಲ್ಲದಾಗಿ ಕೂಡ ಕಷ್ಟವನ್ನು ಎಲ್ಲವನ್ನು ಸಹಿಸಿಕೊಂಡು ತನ್ನ ಮೊದಲ ಪುತ್ರನನ್ನೇ ದೇವರ ಸೇವೆಗೆ ಕಳುಹಿಸಿದ್ದಾರೆ. ಇದಕ್ಕಾಗಿ ನ್ಯಾನ್ಸಿ ಅಮ್ಮನವರೇ, ನಮ್ಮ ಧರ್ಮಸಭೆ ನಿಮಗೆ ಋಣಿಯಾಗಿದೆ. ನೀವು ಮಾಡಿದ ಸೇವೆಗೆ ದೇವರು ನಿಮಗೆ ಏನೂ ಕಡಿಮೆ ಮಾಡುವುದಿಲ್ಲ ಅಂತ ಹೇಳುತ್ತಾ, ನಿಮ್ಮ ಕಿರಿಯ ಮಗ ಇಲ್ಲಿದ್ದಾರೆ. ದೇವರ ಅನುಗ್ರಹದಿಂದ ಅವರಿಗೆ ಒಳ್ಳೆಯ ಕೆಲಸ ಕೂಡ ಸಿಕ್ಕಿದೆ. ನಿಮ್ಮ ಕುಟುಂಬ ಜೀವನ ಖಂಡಿತವಾಗಿ ಇನ್ನೂ ಹೆಚ್ಚು ಸಂತೋಷಭರಿತವಾಗ್ತದೆ ಎಂಬ ಆಶಯವನ್ನು ನಾನು ವ್ಯಕ್ತಪಡಿಸುತ್ತೇನೆ. ನಿಮಗೆ ನಾನು ಹಾರ್ದಿಕ ಅಂತ ಹೇಳುತ್ತಿರುವಾಗ ನಿಮ್ಮ ಸಹಕಾರವನ್ನು ನಾನು ಬಯಸ್ತೇನೆ. ನೀವು ಇವತ್ತು ಇಲ್ಲಿ ಬಂದು ಈ ಒಂದು ಯಾಜಕ ದೀಕ್ಷೆ ಸಂಭ್ರಮ ತುಂಬ ದೊಡ್ಡ ಸಂಭ್ರಮ ಆಗುವಂತೆ ಮಾಡಿದ್ದೀರಾ. ನಿಮಗೆಲ್ಲರಿಗೂ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಇವತ್ತು ಮಾತ್ರ ಅಲ್ಲ, ಯಾವಾಗಲೂ ನೀವು ಇದೇ ರೀತಿ ಸಹಾಯ ಪ್ರೋತ್ಸಾಹ ಕೊಡ್ತಾ ಇದ್ದೀರಾ. ನಿಮಗೆಲ್ಲರಿಗೂ ನಾನು ದೇವರ ಆಶೀರ್ವಾದ ಬೇಡ್ತೇನೆ. ನಿಮಗೆ ಧನ್ಯವಾದ ಸಲ್ಲಿಸ್ತೇನೆ. ಧನ್ಯವಾದಗಳು. ಉಳಿದ ಧನ್ಯವಾದಗಳನ್ನು ಫಾದರ್ ಅವರಿಗೆ ಮತ್ತು ಉಳಿದೆಲ್ಲವರಿಗೆ ಇವಾಗಲೇ ಮಾಡಲಾಗಿದೆ. ನಾನು ಕೂಡ ನನ್ನ ವೈಯಕ್ತಿಕವಾಗಿ ಇವತ್ತು ಹಾಜರಾದ ನಿಮಗೆ
ಒಂದಲ್ಲ ಒಂದು ರೀತಿಯಿಂದ ಇಲ್ಲಿ ಸಹಕರಿಸಿ ಈ ಸಂಭ್ರಮವನ್ನು ನಾವು ಸದಾ ನೆನಪಿಸಿಕೊಳ್ಳುವಂಥ ಒಂದು ಸಂಭ್ರಮವನ್ನಾಗಿ ಮಾಡಿದ್ದಕ್ಕಾಗಿ ನಿಮಗೂ ಕೂಡ ನನ್ನ ಹಾರ್ದಿಕ ಕೃತಜ್ಞತೆಗಳು. ಗುಲ್ಬರ್ಗ ಧರ್ಮಕ್ಷೇತ್ರ ನಿಮ್ಮ ಮನಸ್ಸಿನಲ್ಲಿ ಇರಲಿ, ನಿಮ್ಮ ಮನದಲ್ಲಿ ಇರಲಿ, ಹೃದಯದ ಆಳದಲ್ಲಿ ಇರಲಿ ಮತ್ತು ನಿಮ್ಮ ಮಕ್ಕಳಿಗೆ ನೀವು ಯಾವಾಗಲೂ ಗುರುಗಳಾಗಲಿಕ್ಕೆ, ಧರ್ಮ ಭಗಿನಿಯರಾಗಲಿಕ್ಕೆ ಪ್ರೋತ್ಸಾಹಿಸ್ತೀರಿ ಎಂಬ ವಿಶ್ವಾಸ ನನಗಿದೆ. ಇದನ್ನೇ ನಿಮ್ಮಿಂದ ಬಯಸುತ್ತಾ ಈ 2 ಮಾತುಗಳನ್ನು ಕೊನೆಗೊಳಿಸ್ತೇನೆ. ಜೈ ಕ್ರಿಸ್ತ್. ನಮ್ಮೆಲ್ಲರನ್ನು ಉದ್ದೇಶಿಸಿ ತಮ್ಮ ಹಿತವಚನವನ್ನು ನೀಡಿ ಅದರಲ್ಲೂ ವಿಶೇಷವಾಗಿ ನವಯಾಜಕರಿಗೆ ಶುಭಾಶಯವನ್ನು ಕೋರಿದ ನಮ್ಮ ನೆಚ್ಚಿನ ಧರ್ಮಾಧ್ಯಕ್ಷರಿಗೆ ಮತ್ತೊಂದು ವರ್ತಿ ಜೋರಾಗಿ ಚಪ್ಪಾಳೆ ತಟ್ಟುತ್ತಾ ನಮ್ಮ ಧನ್ಯವಾದವನ್ನು ಸಲ್ಲಿಸೋಣ. ಪ್ರಿಯರೇ, ಸರ್ವರನ್ನು ವಂದಿಸಲು ಬರುತ್ತಿದ್ದಾರೆ ನವಯಾಜಕ ಆನ್ಸಿ ಲೋಬೋರ್ ಅವರು. ಚಪ್ಪಾಳೆ ತಟ್ಟುತ್ತಾ ಗುರುಗಳನ್ನು ಸ್ವಾಗತಿಸೋಣ. ದೇವರ ಆತ್ಮವು ನನ್ನ ಮೇಲೆ ಇದೆ. ಆತನು ನನ್ನನ್ನು ಬಡವರಿಗೆ ಶುಭ ಸಂದೇಶವನ್ನು ಸಾರುವುದಕ್ಕೆ ಅಭಿಷೇಕಿಸಿದ್ದಾರೆ. ಲೂಕನ ಶುಭ ಸಂದೇಶ ಅಧ್ಯಾಯ 4 ವಾಕ್ಯ 18. ಪರಮ ಪವಿತ್ರ ತ್ರಯೇಕ ದೇವರಿಗೆ ನನ್ನ ಹೃತ್ಪೂರ್ವಕ ವಂದನೆಗಳನ್ನು ಅರ್ಪಿಸುತ್ತೇನೆ. ನನ್ನ ಅಯೋಗ್ಯತೆಯ ನಡುವೆಯೂ ದೇವರು ನನ್ನನ್ನೇ ಯಾಜಕತ್ವಕ್ಕೆ ಕರೆಯುವ ಮೂಲಕ ಮಹಾ ಅನುಗ್ರಹವನ್ನು ನೀಡಿದ್ದಾನೆ. ನೀನು ನನ್ನವನೆಂದು ನಾನು ನಿನ್ನ ಹೆಸರಿನಿಂದ ಕರೆದಿದ್ದೇನೆ ಎಂಬ ವಾಕ್ಯದಂತೆ ನನ್ನ ಜೀವನವನ್ನು ಸಂಪೂರ್ಣವಾಗಿ ದೇವರ ಸೇವೆಗೆ ನಾನು ಅರ್ಪಿಸಲು ಬಯಸುತ್ತೇನೆ. ನನ್ನನ್ನು ಗುಲ್ಬರ್ಗ ಧರ್ಮಕ್ಷೇತ್ರಕ್ಕೆ ಬರಮಾಡಿಕೊಂಡು ಸ್ವಾಗತಿಸಿ ಯಾಜಕತ್ವಕ್ಕೆ ದೀಕ್ಷಿಸಿ ಪವಿತ್ರ ಅಭಿಷೇಕವನ್ನು ನೀಡಿದ್ದ ಗುಲ್ಬರ್ಗ ಧರ್ಮ ಪ್ರಾಂತ್ಯದ ಮಾನ್ಯ ಧರ್ಮಾಧ್ಯಕ್ಷರಾದ ರಾಬರ್ಟ್ ಮೈಕಲ್ ಮಿರಾಂದ ಬಿಷಪ್ ಅವರಿಗೆ ನನ್ನ ಕುಟುಂಬದ ಪರವಾಗಿ ನನ್ನ ಪರವಾಗಿ ನಾನು ವಂದನೆಗಳನ್ನು ಸಮರ್ಪಿಸುತ್ತೇನೆ. ನಿಮ್ಮ ಪಿತೃತ್ವ ಪೂರ್ಣ ಮಾರ್ಗದರ್ಶನ, ಪ್ರೋತ್ಸಾಹ ಮತ್ತು ಪ್ರಾರ್ಥನೆಗಳಿಗಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಈ ಸಮಯದಲ್ಲಿ ನಾನು ಶಾಲ್ ಹಾಗೂ ಹಾರ ಹಾಕುವ ಮೂಲಕ ನಾನು ಅವರನ್ನು ಧನ್ಯವಾದಗಳನ್ನು ಹೇಳಲು ಬಯಸುತ್ತೇನೆ. ನಮ್ಮ ಧರ್ಮಕ್ಷೇತ್ರದ ಶ್ರೇಷ್ಠ ಗುರುಗಳಾದ ಸಂತೋಷ್ ಬಾಪು ಅವರಿಗೆ ನಿಮ್ಮ ಪ್ರೀತಿ, ಬೆಂಬಲ ಮತ್ತು ಪ್ರೇರಣೆಗೆ ಧನ್ಯವಾದಗಳು. 2 ದಿನಗಳ ಹಿಂದೆ ನನಗೆ ರಾತ್ರಿ ಜ್ವರ ಹಾಗೂ ಸ್ವಲ್ಪ ನೆಗಡಿ ಬಂದಿತ್ತು. ಆ ಸಮಯದಲ್ಲಿ ನನಗೆ ಆಸ್ಪತ್ರೆಗೆ ತಕ್ಷಣವೇ ಕರೆದುಕೊಂಡು ಹೋಗಿ ಅಲ್ಲಿ ನನ್ನ ಜೊತೆ ಸ್ವಲ್ಪ ಸಮಯ ಕಳೆದ ಫಾದರ್ ಅವರಿಗೆ, ಸಂತೋಷ್ ಬಾಪು ಅವರಿಗೆ ನಿಮ್ಮ ಪ್ರೀತಿ, ಬೆಂಬಲ ಹಾಗೂ ಪ್ರೇರಣೆಗೆ ಧನ್ಯವಾದಗಳು. ಈ ಸಮಯದಲ್ಲಿ ನಾನು ಕೂಡ ಅವರಿಗೆ ಈ ಶಾಲ್ ಮತ್ತು ಹಾರವನ್ನು ಹಾಕಿ ನಾನು ಅಭಿನಂದಿಸಲು ಹಾಗೆ ವಂದನೆಗಳನ್ನು ಸಲ್ಲಿಸಲು ನಾನು ಇಚ್ಛಿಸುತ್ತೇನೆ. ನನ್ನ ಪ್ರಿಯ ಧರ್ಮಗುರು, ನನ್ನ ಲೊರೆಟೋ ಚರ್ಚಿನ ಧರ್ಮಗುರುಗಳಾದ ಫಾದರ್ ಫ್ರಾನ್ಸಿಸ್ ಕ್ರಾಸ್ತಾ ಅವರು ನಾನು ಮನೆಗೆ ಹೋಗುವಾಗ ಹಲವು ರೀತಿಯಲ್ಲಿ ನನಗೆ ಪ್ರೋತ್ಸಾಹ ನೀಡಿದ್ದಾರೆ, ಪ್ರೀತಿಯನ್ನು ತೋರಿಸಿದ್ದಾರೆ. ಇಲ್ಲಿಗೆ ಬರಬೇಕಾದ್ರೆ ಹಲವು ಅಡಚಣೆಗಳಿತ್ತು, ಫ್ಲೈಟ್ಗಳು ಬಂದಾಗಿದ್ದು, ಆದರೂ ಕೂಡ ಅವರು ಅನೇಕ ರೀತಿಯಲ್ಲಿ ಯಾವ ರೀತಿಯಲ್ಲಿ ಇಲ್ಲಿ ಗುಲ್ಬರ್ಗ ಧರ್ಮಕ್ಷೇತ್ರಕ್ಕೆ ಬರಬಹುದು ಎಂಬುದಾಗಿ ಎಲ್ಲ ಯೋಚನೆ ಮಾಡಿ ಹಲವು ದಿನಗಳಿಂದ ಪ್ರಯತ್ನಪಟ್ಟು ಇಲ್ಲಿಗೆ ಅವರು ತಲುಪಿದ್ದಾರೆ. ಅವರ ಪ್ರೀತಿಗೆ, ಅವರ ಕಾಳಜಿ, ಮಾರ್ಗದರ್ಶನ ಹಾಗೂ ಸಹಕಾರಕ್ಕಾಗಿ ಹೃದಯಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತೇನೆ. ಈ ಸಮಯದಲ್ಲಿ ಅವರಿಗೂ ಕೂಡ ನಾನು ಶಾಲ್ ಹಾಗೂ ಹಾರವನ್ನು ಹಾಕುವ ಮೂಲಕ ನಾನು ವಂದನೆಗಳನ್ನು ಅರ್ಪಿಸುತ್ತೇನೆ.
ನನ್ನ ಜೀವನದ ಮೊದಲ ಗುರುಗಳು ನನ್ನ ಪ್ರೀತಿಯ ತಂದೆ ತಾಯಿ. ನನ್ನ ತಂದೆ ಇಲ್ಲದರೂ ಕೂಡ ಈ ಸಮಯದಲ್ಲಿ ನಾನು ಅವರಿಗೆ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರುತ್ತೇನೆ. ನಿಮ್ಮ ತ್ಯಾಗ, ಪ್ರಾರ್ಥನೆ, ಪ್ರೀತಿ ಮತ್ತು ವಿಶ್ವಾಸ ಇಲ್ಲದೆ ನಾನು ಇಲ್ಲಲು ಸಾಧ್ಯವಾಗುತ್ತಿದ್ದಿಲ್ಲ. ನನ್ನ ಕುಟುಂಬದ ಎಲ್ಲ ಸದಸ್ಯರಿಗೆ ಪರವಾಗಿ ನನ್ನ ತಾಯಿಗೆ ಹಾಗೂ ನನ್ನ ಪ್ರೀತಿಯ ಸಹೋದರ ಇದ್ದಾನೆ ಆಲ್ಸನ್ ವಿನೋದ್ ಲೋಬೋ, ಅವರಿಗೂ ಕೂಡ ಈ ಸಮಯದಲ್ಲಿ ನಾನು ಶಾಲ್ ಹಾಗೂ ಹಾರ ಹಾಕುವ ಮೂಲಕ ನಾನು ಧನ್ಯವಾದ ಸಮರ್ಪಿಸುತ್ತೇನೆ. ದೇವರ ಆಶೀರ್ವಾದವು ಅವರ ಮೇಲೆ ಇರಲಿ ಎಂದು ನಾನು ಪ್ರಾರ್ಥಿಸುತ್ತೇನೆ. ದೂರದ ಊರಿಂದ ಬೆಂಗಳೂರಿನಿಂದ ನನಗೆ ಸಹಾಯ ಮಾಡಿದ ಜಾರ್ಜ್ ಅಂಕಲ್ ಹಾಗೂ ಮ್ಯಾಗಿ ಆಂಟಿ ಇಲ್ಲಿದ್ದಾರೆ. ನಿಮಗೂ ಎಲ್ಲರ ಪರವಾಗಿ ನಾನು ವಂದನೆಗಳನ್ನು ಸಮರ್ಪಿಸುತ್ತೇನೆ. ಥ್ಯಾಂಕ್ ಯು ಅಂಕಲ್ ಆ್ಯಂಡ್ ಆಂಟಿ ಫಾರ್ ಕಮಿಂಗ್ ಓವರ್ ಇಯರ್ ಆ್ಯಂಡ್ ಫಾರ್ ಪ್ರೇಯಿಂಗ್ ಫಾರ್ ಮೀ. ನನ್ನ ಯಾಜಕತ್ವದ ದಾರಿಗೆ ರೂಪಿಸಿದ ಸೆಮಿನರಿ ಫಾರ್ಮೇಟರ್ಸ್, ಆಧ್ಯಾತ್ಮಿಕ ನಿರ್ದೇಶಕರು, ರೀಜೆನ್ಸಿ ಗೈಡ್ ಆಗಿದ್ದ ಫಾರ್ ಜೆರಲ್ಡ್ ಸಾಗರ್, ಪ್ರೀ ಡಯಾಕ್ನೆಟ್ ಗೈಡ್ ಆಗಿದ್ದ ಫಾರ್ ಸುನಿಲ್ ಮಾನ್ಕರೆ, ಡಯಾಕ್ನೆಟ್ ಗೈಡ್ ಆಗಿದ್ದ ಫಾದರ್ ಡೇವಿಡ್ ಆಂಟನಿ, ಅವರ ಜೊತೆಗೆ ಫಾದರ್ ರೆಜಿ ರೊನಾಲ್ಡ್ ಹಾಗೂ ಕ್ರಿಸ್ಟೋಫರ್ ಅವರಿಗೆ ನನ್ನ ಆಳವಾದ ವಂದನೆಗಳನ್ನು ಸಮರ್ಪಿಸುತ್ತೇನೆ. ನಿಮ್ಮ ಶಿಸ್ತು, ಮಾರ್ಗದರ್ಶನ ಮತ್ತು ಪ್ರಾರ್ಥನೆಗಳು ನನ್ನ ಜೀವನಕ್ಕೆ ಭದ್ರ ಅಡಿಪಾಯವಾಯಿತು. ಎಲ್ಲರ ಪರವಾಗಿ ನಾನು ನಿಮಗೆ ವಂದನೆಗಳನ್ನು ಸಲ್ಲಿಸುತ್ತೇನೆ. ನಮ್ಮ ಧರ್ಮ ಪ್ರಾಂತ್ಯದ ಎಲ್ಲ ಯಾಜಕರಿಗೆ, ವಿಶೇಷವಾಗಿ ನನ್ನ ಹಿರಿಯ ಸಹೋದರ ಯಾಜಕರಿದ್ದಾರೆ, ನಿಮ್ಮ ಸಾಕ್ಷ್ಯಭರಿತ ಜೀವನ ಮತ್ತು ಸಹೋದರತ್ವಕ್ಕೆ ಧನ್ಯವಾದಗಳನ್ನು ನಾನು ಸಮರ್ಪಿಸುತ್ತೇನೆ. ನಮ್ಮ ಧಾರ್ಮಿಕ ಸಹೋದರರಿಗೆ ನಿಮ್ಮ ಪ್ರಾರ್ಥನೆ, ಸೇವೆ ಮತ್ತು ಪ್ರೋತ್ಸಾಹಕ್ಕೆ ನಾನು ವಂದನೆಗಳನ್ನು ಸಮರ್ಪಿಸುತ್ತೇನೆ. ನಾನು ಇಡಗದಲ್ಲಿ ಇರಬೇಕಾದ್ರೆ ಅಲ್ಲಿ ಸಿಸ್ಟರ್ಸ್ಗಳಿದ್ದರು, ಬಾಲ್ಕಿ, ಹಲವು ರೀತಿಯಲ್ಲಿ ಅನೇಕ ಧರ್ಮ ಭಗಿನಿಯರು ನನಗೋಸ್ಕರ ಪ್ರಾರ್ಥಿಸಿದ್ದಾರೆ. ನಿಮಗೆಲ್ಲರ ಪರವಾಗಿ ನಾನು ವಂದನೆಗಳನ್ನು ನಾನು ಸಮರ್ಪಿಸುತ್ತೇನೆ. ಈ ಭವ್ಯ ಆಚರಣೆಯ ವ್ಯವಸ್ಥೆಗಾಗಿ ಇಲ್ಲಿಯ ಗುರುಗಳು ಜೋಸೆಫ್ ಪ್ರವೀಣ್, ಸಹಾಯಕ ಧರ್ಮಗುರು ಆರನ್ ವಾಸ್ ಅವರಿಗೆ ನಾನು ವಿಶೇಷವಾದ ಧನ್ಯವಾದಗಳನ್ನು ನಾನು ಸಮರ್ಪಿಸುತ್ತೇನೆ. ಈ ಪವಿತ್ರ ವಿಧಿಯನ್ನು ಅರ್ಥಪೂರ್ಣವಾಗಿ ನಡೆಸಿಕೊಂಡ ಫಾದರ್ ಜೆರಲ್ಡ್ ಸಾಗರ್ ಹಾಗೂ ವಿನ್ಸೆಂಟ್ ಪಿರೇರಾ ಫಾದರ್ ಅವರಿಗೆ ನನ್ನ ವಂದನೆಗಳನ್ನು ನಾನು ಸಮರ್ಪಿಸುತ್ತೇನೆ. ಸುಂದರ ಸಂಗೀತದ ಮೂಲಕ ಈ ಆಚರಣೆಗೆ ಜೀವ ತುಂಬಿದ ಗಾಯನ ಮಂಡಳಿಯ ಹಾಗೂ ನೃತ್ಯ ಮೂಲಕ ನಮ್ಮನ್ನು ಈ ದೇವಾಲಯಕ್ಕೆ ಬರಮಾಡಿಕೊಂಡ ಎಲ್ಲ ಮಕ್ಕಳಿಗೆ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ಈ ಪವಿತ್ರ ಆಚರಣೆಗೆ ದೂರದಿಂದ ಇಟಿಗ, ಬಾಲ್ಕಿ ಹಾಗೂ ಅನೇಕ ಧರ್ಮ ಕೇಂದ್ರಗಳಿಂದ ನೀವು ಬಂದಿದ್ದೀರಿ. ನಿಮ್ಮ ಈ ಪ್ರೋತ್ಸಾಹಕ್ಕೆ, ನಿಮ್ಮ ಪ್ರೀತಿಗೆ, ನಿಮ್ಮ ಕಾಳಜಿಗೆ ನಾನು ಋಣಿಯಾಗುತ್ತೇನೆ. ನಿಮ್ಮ ಪ್ರಾರ್ಥನೆ ಮತ್ತು ಉಪಸ್ಥಿತಿಯಿಂದ ಈ ಕ್ಷಣವನ್ನು ಅರ್ಥಪೂರ್ಣಗೊಳಿಸಿದ ಎಲ್ಲ ವಿಶ್ವಾಸಿಗಳಿಗೆ ನನ್ನ ಹೃದಯಪೂರ್ವಕ ವಂದನೆಗಳನ್ನು ಸಮರ್ಪಿಸುತ್ತೇನೆ. ಕೊನೆಯದಾಗಿ ನಿಮ್ಮೆಲ್ಲರ ಪ್ರಾರ್ಥನೆಗಳು ಸದಾ ನನ್ನೊಂದಿಗಿರಲಿ. ನಾನು ಒಳ್ಳೆಯ ಯಾಜಕನಾಗಿ ದೇವರ ಜನರ ಪ್ರೀತಿಯನ್ನು ಸೇವಿಸಲು ದೇವರು ನನಗೆ ಕೃಪೆ ನೀಡಲಿ. ದೇವರು ನಿಮ್ಮ ಎಲ್ಲರಿಗೂ ಆಶೀರ್ವಾದ ನೀಡಲಿ. ಧನ್ಯವಾದಗಳು. ಪ್ರಿಯರೇ, ಸರ್ವರನ್ನು ವಂದಿಸಿ ಸನ್ಮಾನಿಸಿ ತಮ್ಮ ಕೃತಜ್ಞತೆಯನ್ನು ಸಮರ್ಪಿಸಿದಂತಹ ನವಯಾಜಕ ಆನ್ಸಿಲ್ ಒಬ್ಬರವರಿಗೆ ನಾವು ಧನ್ಯವಾದವನ್ನು ಸಲ್ಲಿಸುತ್ತಾ, ಚಪ್ಪಾಳೆಯನ್ನು ತಟ್ಟುತ್ತಾ ಅವರಿಗೆ ಧನ್ಯವಾದವನ್ನು ಸಲ್ಲಿಸೋಣ. ತಮ್ಮ ಯಾಜಕ ಈ ಜೀವನದಲ್ಲಿ ಯಾವಾಗಲೂ ಕ್ರಿಸ್ತನಿಗೆ ಸಾಕ್ಷಿಗಳಾಗಿ ಆ ಕ್ರಿಸ್ತನನ್ನು ನಮ್ಮ ಧರ್ಮಕ್ಷೇತ್ರದಲ್ಲಿ ಎಲ್ಲೆಲ್ಲಿ ಅವಕಾಶ ಸಿಗುತ್ತೆ ಅಲ್ಲೆಲ್ಲ ಸುವಾರ್ತೆಯನ್ನು ಸಾರಲು ಅವರನ್ನು ಬಲಗೊಳಿಸಲೆಂದು ಪ್ರಾರ್ಥಿಸರಾಗಿದ್ದೇನೆ. ಅವರಿಗೆ ಮತ್ತೊಂದು ವರ್ತಿ ಚಪ್ಪಾಳೆ ತಟ್ಟುತ್ತಾ ಅಭಿನಂದನೆಯನ್ನು ಸಲ್ಲಿಸೋಣ. ದಯವಿಟ್ಟು ಗಮನಿಸಿ, ಈಗ ಅಂತ್ಯರಾಗ ಆಗುವಾಗ ಧರ್ಮಾಧ್ಯಕ್ಷರ ಸಮ್ಮುಖದೊಂದಿಗೆ ಎಲ್ಲ ಗುರುಗಳು ಇಲ್ಲಿ ಪೀಠದ ಮುಂದೆ ಬಂದು ಒಂದು ಫೋಟೋ ತೆಗೆದುಕೊಳ್ಳುವುದು. ಬಂದಂತಹ ಎಲ್ಲ ಭಕ್ತ ವಿಶ್ವಾಸಿಗಳಿಗೆ ದಯವಿಟ್ಟು ಗಮನಿಸಿ, ಊಟದ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಎಲ್ಲ ಗುರುಗಳಿಗೆ, ಕನ್ಯಾ ಭಗಿನಿಯರಿಗೆ ಹಾಗೂ ನವಯಾಜಕ ಆನ್ಸಿ ಅವರ ನೆಂಟರಿಸ್ಟರಿಗೆ ಮದರ್ ತೆರೆಸಾ ಹಾಲಿನಲ್ಲಿ ನಾವು ಊಟದ ವ್ಯವಸ್ಥೆಯನ್ನು ಏರ್ಪಡಿಸಿದ್ದೇವೆ. ಮತ್ತು ವಿವಿಧ ಧರ್ಮ ಕೇಂದ್ರದಿಂದ
ಮತ್ತು ನಮ್ಮ ಧರ್ಮ ಕೇಂದ್ರದಿಂದ ಬಂದಂತಹ ಎಲ್ಲ ಭಕ್ತ ವಿಶ್ವಾಸಿಗಳಿಗೆ ಮದರ್ ತೆರೆಸಾ ಹಾಲಿನ ಹೊರಗಡೆ ಊಟದ ವ್ಯವಸ್ಥೆಯನ್ನು ನಾವು ಏರ್ಪಡಿಸಿದ್ದೇವೆ. ದಯಮಾಡಿ ನೀವೆಲ್ಲರೂ ಈ ಸಹ ಭೋಜನದಲ್ಲಿ ಭಾಗವಹಿಸಬೇಕೆಂದು ಕಳಕಳಿಯ ವಿನಂತಿ. ಅಂತ್ಯರಾಗ ಆಗುವಾಗ ಈ ಒಂದು ಫೋಟೋ ಸೆಷನ್ನಲ್ಲಿ ಎಲ್ಲ ಗುರುಗಳು ಬಂದು ಭಾಗವಹಿಸಬೇಕೆಂದು ವಿನಂತಿ. ಮತ್ತೊಂದು ಆವರ್ತಿ ನವಯಾಚಕರಿಗೆ ಅನಂತ ಅನಂತ ಧನ್ಯವಾದಗಳು. ಬಂದಂತಹ ಸರ್ವರಿಗೂ ಹಾಗೂ ಈ ಒಂದು ದಿನದ ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಿಕೊಟ್ಟಂತಹ ಪ್ರತಿಯೊಬ್ಬರಿಗೂ ಧನ್ಯವಾದಗಳು. Joyful hearts we thank and pray, guide us in faith along God's way. Call from among us, anointed in grace, to serve God's people in every place. With loving hands and a faithful heart, may Christ be your strength.